ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ದಿನ ರಾಜಕೀಯ ಬೆಳವಣಿಗೆಗಳು, ವಿವಾದಾತ್ಮಕ ಹೇಳಿಕೆಗಳು ಇದನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ನಮ್ಮ ಊರಿನ ಹುಡುಗ, ನಮ್ಮ ಕರಾವಳಿ ಭಾಗದ ಹುಡುಗ, ಮೂಡಬಿದ್ರೆಯ ಹುಡುಗ ಮಾಡಿರುವಂತಹ ವಿಶೇಷವಾಗಿರುವಂತಹ ಸಾಧನೆ, ಆ ಸಾಧನೆಯ ಬಗ್ಗೆ ನಾನು ಇವತ್ತು ಮಾತನಾಡ್ತಾ ಇದ್ದೇನೆ. ಯಾಕಂದ್ರೆ ಎಲ್ಲರಿಗೂ ಕೂಡ ಯುವಕರಿಗೆ ಇತ್ತೀಚಿನ ದಿನಗಳಲ್ಲಿ ಬೈಕ್ ರೈಡಿಂಗ್, ಸೈಕಲ್ ರೈಡಿಂಗ್ ಮಾಡುವಂತಹ ಕ್ರೇಜ್ ತುಂಬಾ ದೊಡ್ಡ ಮಟ್ಟದಲ್ಲಿ ಇರುವಂತದ್ದು. ಅದೇ ರೀತಿ ತುಂಬಾ ದೂರ ಕ್ರಮಿಸಬೇಕು ಅನ್ನುವಂತಹ ಆಸೆ, ಜೊತೆಗೆ ಒಂದು ಸ್ಪೋರ್ಟಿವ್ ಸ್ಪಿರಿಟ್ ಅನ್ನುವಂಥದ್ದು ಏನಿದೆ ನೋಡಿ, ಅದು ಇರುತ್ತೆ, ಛಲ ಇರುತ್ತೆ, ಜೊತೆಗೆ ಇನ್ನೊಂದು ಜೋಶ್ ಇರುತ್ತೆ. ಸೊ ಅದೇ ರೀತಿ ಅನೇಕ ಜನರು ಇದರಲ್ಲಿ ಸಕ್ಸಸ್ ಆಗ್ತಾರೆ ಈ ಜರ್ನಿಯಲ್ಲಿ. ಕೆಲವರು ಅರ್ಧಕ್ಕೆ ಈ ಜರ್ನಿಯನ್ನು ನಿಲ್ಲಿಸ್ತಾರೆ. ಅದರಲ್ಲೂ ಕೂಡ ನಾವು ಅನೇಕ ಜನರನ್ನು ನೋಡಿದ್ದೇವೆ. ನಮ್ಮ ಕರಾವಳಿ ಭಾಗದಲ್ಲೂ ಕೂಡ ಅನೇಕ ಬೈಕ್ ರೈಡರ್ಸ್ ಗಳಿದ್ದಾರೆ. ಅವರು ಮಂಗಳೂರಿನಿಂದ ಕಾಶ್ಮೀರಕ್ಕೆ, ಹಿಮಾಲಯಕ್ಕೆ ಈ ರೀತಿ ಟ್ರೆಕ್ಕಿಂಗ್ ಗಳನ್ನ, ಜೊತೆಗೆ ಈ ರೀತಿ ಅವರ ಜರ್ನಿಗಳನ್ನ ತುಂಬಾ ಅದ್ಭುತವಾಗಿ ಅವರು ಕ್ರಿಯೇಟ್ ಮಾಡಿಕೊಂಡು ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡಿರುವಂತಹ ಯುವಕರನ್ನ ನಮ್ಮ ಕರಾವಳಿ ಭಾಗದಲ್ಲಿ, ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ನೋಡಿದ್ದೇವೆ. ಇವತ್ತು ನಮ್ಮ ಜೊತೆ ಒಬ್ಬ ಯುವ ಸಾಧಕ ಇದ್ದಾನೆ, ಒಬ್ಬ ಯುವಕ ಇದ್ದಾನೆ. ಈತ ಮೂಡಬಿದ್ರೆಯಿಂದ ಕಾಶ್ಮೀರಕ್ಕೆ ಹೊರಟು ಈಗ ವಾಪಸ್ಸಾಗಿ ಬಂದಿದ್ದಾನೆ ಊರಿಗೆ. ಹೋಗಿರುವಂಥದ್ದು ಈತ ಬೈಕ್ಗಳಲ್ಲಿ ಹೋಗಿಲ್ಲ, ಬದಲಾಗಿ ಸೈಕಲ್ ನಲ್ಲಿ ಹೋಗಿರುವಂಥದ್ದು. ಸೈಕಲ್ ನಲ್ಲಿ ಬರೋಬ್ಬರಿ ಕಿಲೋಮೀಟರ್ ಅನ್ನ ಈತ ಕ್ರಮಿಸಿದ್ದಾನೆ 55 ದಿನಗಳಲ್ಲಿ. 55 ದಿನಗಳಲ್ಲಿ ಈತ ಸೈಕಲ್ ನಲ್ಲೇ ತನ್ನ ಜರ್ನಿಯನ್ನ ಸಾಹಸಮಯವಾಗಿ ಮಾಡಿದ್ದಾನೆ. ಜೊತೆಗೆ ಬರೋಬ್ಬರಿ 2920 ಕಿಲೋಮೀಟರ್ ಅಂತ ಬಂದಾಗ, ನಾವು ಕಾರ್ಗಳಲ್ಲಿ, ಬೈಕ್ಗಳಲ್ಲೇ ಹೋದಾಗ ಯಾವ ರೀತಿ ಸುಸ್ತಾಗುತ್ತೆ ಅಂಥದ್ರಲ್ಲಿ ಸೈಕಲ್ನಲ್ಲಿ ಹೋಗಿ ಬರ್ತಾನೆ ಅಂತ ಬಂದಾಗ, ಎಸ್ ಈಸ್ ಗ್ರೇಟ್ ಅನ್ನುವಂಥ ವಿಚಾರ ಬರುತ್ತೆ, ಹೌ ಅನ್ನುವಂಥ ವಿಚಾರ ಬರುತ್ತೆ. ಎಲ್ಲವೂ ಕೂಡ ಮಾತಾಡಬೇಕು. ಸದ್ಯಕ್ಕೆ ಮಿಸ್ಟರ್ ರೈಡರ್ ಬೆದ್ರಾ ಅನ್ನುವಂಥ ಹೆಸರಿದೆ ಈತನಿಗೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಮೂಡಬಿದ್ರೆಯಿಂದ ಕಾಶ್ಮೀರಕ್ಕೆ ಈತ ಸೈಕಲ್ ರೈಡಿಂಗ್ ಹೋಗ್ತಾನೆ. ಬರೋಬ್ಬರಿ 55 ದಿನಗಳು. ಜೊತೆಗೆ ಅಂತಹ ಆದಷ್ಟು ದೂರನ್ನ ಈತ ಕ್ರಮಿಸ್ತಾನೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂಥದ್ದು ಹೆಮ್ಮೆಯ ವಿಚಾರ ಏನಂತ ಹೇಳಿದ್ರೆ, ಆ ಲಡಾಖ್ನಲ್ಲಿ ನಮ್ಮ ತುಳುನಾಡಿನ ಸೂರ್ಯ ಚಂದ್ರರ ಚಿಹ್ನೆ ಇರುವಂತಹ ಧ್ವಜವನ್ನ ಈತ ಹಾರಾಡಿಸ್ತಾನೆ ಅಂತ ಬಂದಾಗ ನಿಜವಾಗ್ಲೂ ಕೂಡ ಈತನ ಬಗ್ಗೆ ಹೆಮ್ಮೆಯಾಗುತ್ತೆ. ನಾನು ಹೇಳ್ತಾ ಇರುವಂಥದ್ದು ನಮ್ಮ ಮೂಡಬಿದ್ರೆಯ ಮೊಹಮ್ಮದ್ ಆರಿಫ್ ರವರ ಬಗ್ಗೆ ನಿಜವಾಗ್ಲೂ ಕೂಡ ಹೆಮ್ಮೆಯಾಗುತ್ತೆ. ಈತ ಮಾಡಿರುವಂತಹ ಸಾಧನೆ, ಏನ್ ಮಾಡಿದ್ದಾನೆ, ಯಾವಾಗ ಹೋಗಿದ್ದ, ಅಂಡ್ ಹೇಗ್ ಬಂದ, ಯಾವ ರೀತಿ ಇತ್ತು ಜರ್ನಿ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಮೂಡಬಿದ್ರೆಯಿಂದ ಕಾಶ್ಮೀರಕ್ಕೆ ಸೈಕಲ್ ಸವಾರಿ.
ಮಾಧ್ಯಮದವರೊಂದಿಗೆ ಮಾತನಾಡಿದ ಸಾಧಕ ಆರಿಫ್ ಅವರು ತನ್ನ ಸಾಧನೆಯ ಹಿಂದಿನ ಶ್ರಮ ಹಾಗೂ ತನ್ನ ಸಾಧನೆಯ ಹಿಂದೆ ಬೆಂಬಲವಾಗಿ ನಿಂತವರಿಗೆ ಧನ್ಯವಾದವನ್ನ ಸಲ್ಲಿಸಿದರು. ಅಮ್ಮವ್ರು ಮಾತ್ರ ಮಸ್ತ್ ಎಡ್ಡೆತ್ತು ಪಂಡ ಜನಕ್ಲೆನ್ ಮೀಟ್ ಆವೊಲಿ ಅಂಚನೆ ನಮಕ್ ಒಂಜಿ ಅದು ಪಂಡ ಒಂಜಿ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಪುಂಡು ಅಂಚನೆ ಪಾತೆರ್ದು ಅಕ್ಕಲ್ಡ ಪಾತೆರ್ದು ಮೂಲಿತ್ತು ನಮ್ಮ ಅಕ್ಕಲು ಇಂಚ ಗೊತ್ತಿಜ್ಜಿ ಅಂಡ ಅಕ್ಕಲ್ನ ರೆಸ್ಪೆಕ್ಟ್ ಆವಡ್ ಮಾತ ಎಡ್ಡೆ ಇನ್ಫ್ಲುಯೆನ್ಸ್ ಉಂಟಾರ ಮಂತೇವಿ ಲೀಡರ್ ಬೇರೆ ನಾ ರೈಡ್ ಕಂಪ್ಲೀಟ್ ಆದ 125 ಕಿಲೋಮೀಟರ್ ಕಂಪ್ಲೀಟ್ ಮಾಡ್ತೀವಿ ಅಲ್ಲಿಗೆ ಬರ್ತು ಟ್ರೈನ್ ಬರ್ತೀವಿ ಅದು ಬಾರಿ ದೇಶದ ಪಂಡ ಲೈಫ್ ಒಂಜಿ ಅಚೀವ್ ಮಲ್ಪೊಡೊಂದಿತ್ತಿಂದೆ ಅಂಡಲ ಸೈಕಲ್ಡ್ ಹೋಗ್ತಂದು ಒಂಜಿ ಅಂದೆ ಮೇನ್ ಸಪೋರ್ಟ್ ಆದಿತ್ತೆ ಪಪ್ಪ ಅಮ್ಮ ಒಬ್ಬ ಎಡ್ಡೆ ಸಪೋರ್ಟ್ ಮಾಡ್ತಿದ್ದೆ ಯಾರು ಇತ್ತಲ್ಲ ಎಸ್, ಇದು ಮೂಡಬಿದ್ರೆಯ ಮಿಸ್ಟರ್ ರೈಡರ್ ಮೊಹಮ್ಮದ್ ಆರಿಫ್ ಅವರ ಜರ್ನಿ ಯಾವ ರೀತಿ ಇತ್ತು ಅಂತ ತಾವು ನೋಡ್ಕೊಂಡ್ಬಂದ್ರಿ. ಅವರ ತಾಯಿಯು ಕೂಡ ಅತ್ಯಂತ ಪ್ರೀತಿಯಿಂದ ಮಗನನ್ನ ಬರಮಾಡಿಕೊಂಡ್ರು, ಸ್ವಾಗತಿಸಿಕೊಂಡ್ರು. ಜೊತೆಗೆ ಅವರ ಗೆಳೆಯರು ಕೂಡ ಅವರಿಗೆ ಬ್ಯಾಕ್ ಸಪೋರ್ಟ್ ಕೊಟ್ಟಂತಹ ಒಂದು ಸಹಾಯ ಮಾಡಿರುವಂಥವರು, ಅವರ ಬ್ಯಾಕ್ ಸಪೋರ್ಟರ್ಸ್ಗಳು ಎಲ್ಲವೂ ಕೂಡ ನೋಡ್ಕೊಂಡ್ಬಂದ್ರಿ. ಅಂದರೆ ಇದು ಮೊಹಮ್ಮದ್ ಆರಿಫ್ ಅವರು ಸೈಕಲ್ನಲ್ಲಿ ಬರೋಬ್ಬರಿ 2000ಕ್ಕೂ ಕೂಡ ಅಧಿಕ ಕಿಲೋಮೀಟರ್ ಹೋಗ್ತಾರೆ ಅಂತ ಬಂದಾಗ ನಿಜವಾಗ್ಲೂ ಕೂಡ ಹೌ ಅನ್ನುವಂಥ ವಿಚಾರ ಬರುತ್ತೆ. ಜೊತೆಗೆ ಈ ಒಂದು ಮೂಡಬಿದ್ರೆ ಟು ಕಾಶ್ಮೀರಕ್ಕೆ ಹೋಗಿರುವಂತಹ ಮೊಹಮ್ಮದ್ ಆರಿಫ್ ಅವರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ನಮಸ್ತೆ ಮೊಹಮ್ಮದ್ ಆರಿಫ್ ಅವರು, ಹೇಗಿದ್ದೀರಾ? ನಮಸ್ತೆ. ಆರಾಮಲ್ಲ? ಹೇಗಿದೆ ಈಗ ಫಿಟ್ನೆಸ್? ಯಾಕಂದ್ರೆ ಸೈಕಲ್ ಅಲ್ಲಿ ಹೋಗಿ ಬಂದವರು ತಾವು ಬರೋಬ್ಬರಿ 2922 ಅಂದ್ರೆ 3000 ಕಿಲೋಮೀಟರ್ಗಳು ಬರುತ್ತೆ, ಹತ್ರ 3000 ಕಿಲೋಮೀಟರ್ಗಳು. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ತುಂಬ ಒಳ್ಳೆದಿತ್ತು. ಹಾಗೇನೆ ಜನರನ್ನು ಮೀಟ್ ಆಗ್ಬೋದು, ಮತ್ತೆ ತುಂಬ ಖುಷಿ ಆಯಿತು. ಜರ್ನಿ ಅಂದರೆ ಒಂದು ಮೆಮೊರಿ, ತುಂಬ ಮೆಮೊರಿ ಕ್ರಿಯೇಟ್ ಮಾಡಿ ಬಂದಿದ್ದೀವಿ. ಹಾಗೇನೆ ಎಲ್ಲ ಇದಾಗ್ತಾಯಿದೆ ಈಗ. ಎಷ್ಟು 55 ಡೇಸ್ ಜರ್ನಿ ಅಲ್ವಾ ನಿಮ್ದು? 53 ಡೇಸ್ ಮತ್ತೆ 2 ಡೇಸ್ ಬರಲಿಕ್ಕೆ, ಹಾಗೆ 52 ಡೇಸಲ್ಲಿ ಕಂಪ್ಲೀಟ್ ಆಗಿದೆ. ಅದರ ನಂತರ ಇಲ್ಲಿ ಊರಿಗೆ ಟೋಟಲ್ ಆಗಿ ಬಂದು 55 ಡೇಸಲ್ಲಿ ಕಂಪ್ಲೀಟ್ ಮಾಡಿದ್ದೇವೆ. ಓಕೆ ಓಕೆ 55 ಡೇಸ್ ಅಲ್ಲಿ ಮ್ಯಾಂಗ್ಳೂರ್ ಟು ಮೂಡಬಿದ್ರೆ ಟು ಕಾಶ್ಮೀರ ಹೋಗಿರುವಂತದ್ದು. ತಮ್ಮ ಬೇಸಿಕಲಿ ತಮ್ಮ ಮನೆ ಮೂಡಬಿದ್ರೆ, ಶಾಲಿಮಾರ್. ಓಕೆ ಓಕೆ, ಮೂಡಬಿದ್ರೆ ಶಾಲಿಮಾರ್ ಏನಂತ? ಶಾಲಿಮಾರ್. ಓಕೆ ಓಕೆ. ಈ ಒಂದು ಪ್ಯಾಷನ್ ಅಂದ್ರೆ ನೀವು ಸೈಕಲ್ ನಲ್ಲಿ, ಎಲ್ಲರೂ ಬೈಕ್ಗಳಲ್ಲಿ ಹೋಗ್ತಾರೆ, ಸೊ ಹಾಗೆ ಬೈಕ್ ರೈಡರ್ಸ್ ಗಳು ಇರ್ತಾರೆ, ಕಾಶ್ಮೀರಕ್ಕೆ ಹಿಮಾಲಯಕ್ಕೆ ಹೋಗುವಂತದ್ದು. ಸೈಕಲ್ ನಲ್ಲಿ ನಾನು ಹೋಗ್ಬೇಕು ಅನ್ನೋದು ಈ ಒಂದು ಪ್ಯಾಷನ್, ವೈ? ಸೈಕಲ್ ಅಂತ ಪ್ಲಾನ್ ಇರ್ಲಿಲ್ಲ. ಅಂದ್ರೆ ನಾನೊಂದು ಚಿಕ್ಕ ರೈಡ್ ಹೋಗಿ ಬಂದೆ, ಅದಂದ್ರೆ ಅಜ್ಜಿ ಮನೆಗೆ. ಹೀಗೇನೆ ಒಂದು ಮೂಡಬಿದ್ರೆ ಟು ಬೀಚ್ ರೋಡ್ ಟು ಅಡ್ಡೂರ್ ಅಂತ ಹೀಗೆ ಒಂದು ಸರ್ಕಲ್ ಹಾಕಿ ಬಂದೆ. ಅದರ ನಂತರ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಯ್ತು, ಇನ್ನು ಹೋಗ್ಬೋದು. ತುಂಬಾ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಹಾಗೇನೆ ನನ್ನ ಅಪ್ಪ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು, ಅವರು ವಿಡಿಯೋಸ್ ಎಲ್ಲ ಕಳಿಸ್ತಾ ಇದ್ರು. ಹಾಗೆ ಹೇಳುವಾಗ ಅವ್ರಿಗೂ ಕೂಡ ಖುಷಿ ಆಯ್ತು, ಹೋಗಿಬ್ಬ ಅಂತ. ತಂದೆ ಸಪೋರ್ಟ್ ಇದೆ. ಹಾಗೇನೆ ಮೇನ್ ಸಪೋರ್ಟ್ ಆಗಿ ಟೋಟಲ್ ಅಲ್ಯೂಮಿನಿಯಂ ನಾವು ವರ್ಕ್ ಮಾಡ್ತಾ ಇದ್ದೆ. ಮೊದಲು ಅವ್ರ ಹತ್ರನೇ ಹೇಳಿದ್ದು, ಅವ್ರು ಹೇಳಿದ್ರು ಮನೆಯಲ್ಲಿ ಏನೇ ಇರ್ತಾರೆ, ಅದರ ನಂತರ ನನ್ನ ಸಪೋರ್ಟ್ ಇದೆ. ಅದರ ನಂತರ ಈಗಲೂ ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ಓಕೆ ಓಕೆ. ಫಸ್ಟ್ ನೀವು ಮಂಗಳೂರು ಟು BC ರೋಡ್, ಮೂಡಬಿದ್ರೆ ಟು BC ರೋಡ್ ಈ ರೀತಿ ಹೋಗ್ತಾ ಇದ್ರಿ ಅಲ್ವಾ? ಅಂದ್ರೆ ಒಂದು ಸತಿ ಓದೋದಷ್ಟೇ. ಅದರ ನಂತರ ಸ್ವಲ್ಪ ಹೋಗ್ಬೋದು ಅಂತಾಯ್ತು. ಅದರ ನಂತರ ಹೋಗಿ. ಓಕೆ, ಸೈಕಲ್ ಅಂದ್ರೆ ತುಂಬಾ ಇಷ್ಟ ತಮ್ಗೆ? ಸೈಕಲ್ ಅಂದ್ರೆ ಅಲ್ಲ, ನಂದು ಬೈಕ್ ಇಷ್ಟ. ಬೈಕ್ ಇಷ್ಟ. ಮತ್ತೆ ವೈ ಸೈಕಲ್? ಬೈಕಲ್ಲಿ ಹಿಮಾಲಯನಲ್ಲಿ ಹೋಗ್ಬೇಕಂತೈತೆ. ಏನಾಯ್ತಂದ್ರೆ ಫೈನಾನ್ಷಿಯಲ್ ಆಗಿ ಎಲ್ಲ ತುಂಬಾ ಇದಿದೆ. ನಂತರ ಈಗ ಹಿಮಾಲಯನಲ್ಲಿ ಬೇಡ, ಈಗ ಹೋಗ್ಲಿಕ್ಕೆ ಆಗೋದು ಸೈಕಲ್ ಅಲ್ಲಿ, ಹೋಗಿ ಬರ್ಬೋದು ಅಂದಾಯ್ತು. 17 ಇಯರ್ಸ್ ಬಿಫೋರೇ ಹೋಗ್ಬೇಕಿತ್ತು. ಲೈಸೆನ್ಸ್ ಅಲ್ಲಿ ನೋಡಿ ಹೋಗುವಂತ
ಆಮೇಲೆ ಈಗ 18 ಆದ ನಂತರ ಸ್ಟಾರ್ಟ್ ಮಾಡಿದೆ ಹೋಗುವ. ಓಕೆ ಓಕೆ. ಅಂದ್ರೆ ಬೈಕಲ್ಲಿ ಹೋಗುವಂತ ಆಸೆ ಇತ್ತು, ಬೈಕಲ್ಲಿ ಹೋಗುವ. ಆದ್ರೆ ಆರ್ಥಿಕವಾಗಿರುವಂತಹ ಸಮಸ್ಯೆಯ ಕಾರಣದಿಂದ ಬೈಕಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ. ಸೊ ಹಾಗೆ ಸೈಕಲ್ ಅಲ್ಲಿ ಹೋಗಿರುವಂತದ್ದು, ತಾವು ಹಠಪಟ್ಟು ಹೋಗಿರುವಂತ ಹಾಗಾದ್ರೆ ಬೈಕಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ, ಸೊ ಸೈಕಲ್ ಅಲ್ಲಾದ್ರೂ ಹೋಗ್ಲೇಬೇಕು ಅನ್ನುವಂಥದ್ದು. ಈಗ ಹೋದ್ರೆ ಏನಾಯ್ತು ಅಂದ್ರೆ, ಈಗ ಹೋದ್ರೆ ನಮ್ಗೆ ಮಾಡ್ಬೋದು ಅದೊಂದು ಕಾನ್ಫಿಡೆನ್ಸ್ ಇತ್ತು. ಇನ್ನು ಹಿಂದೆ ಹೋದ್ರೆ ಅದು ಮಾಡ್ಲಿಕ್ಕೆ ಆಗಲ್ಲ. ಏಜ್ ಒಂದು 20 ಆಗುವಾಗ ಹಣ ಮಾಡಿ ಹೋಗುವ ಅಂತ ಹೇಳಿದ್ರೆ ಆಗಲ್ಲ. ಕರೆಕ್ಟ್. ಈಗಲೇ ಹೋಗ್ಬೇಕಷ್ಟೇ ಅಂತ ಹೇಳಿ ಹೋದ ನಂತರ ಎಲ್ಲಿ ಆದ್ರೂ ಆಗ್ತದೆ ಅಂತ ಒಂದು ಧೈರ್ಯ ಇತ್ತು. ಅದ ನಂತರ ಮೂವ್ ಆದ್ವಿ. ಓಕೆ ಓಕೆ ಓಕೆ. ಅಂದ್ರೆ ಬೈಕಲ್ಲಿ ಹೋದಾಗ ಮತ್ತು ಸೈಕಲ್ ಅಲ್ಲಿ ಹೋದಾಗ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ? ಬೈಕಲ್ಲಿ ಏನಂದ್ರೆ ನಮ್ಗೆ ಅಷ್ಟೇನು ಇದಾಗಲ್ಲ, ಪ್ಲೇಸ್ ತುಂಬಾ ಕವರ್ ಮಾಡ್ಬೋದು. ನಮ್ಮ ಹೈವೇ ಸೈಡ್ ಇದೊಂದು 30 ಕಿಲೋಮೀಟರ್ ಸೈಡಲ್ಲಿ ಒಂದು ಒಳಗೆ ಹೋಗ್ಬೇಕಾದ್ರೆ ಪ್ಲೇಸ್ ಇದೆ ಅಂದ್ರೆ ಅಲ್ಲಿಗೆ ಹೋಗ್ಬೋದು. ಅದೇ ಸೈಕಲ್ ಅಲ್ಲಿ ಒಂದ್ ದಿವಸ ಅದರ ಹಿಂದೆನೆ ಹೋಗ್ಬೇಕಾದ್ರೆ ಹಾಗೆ ಒಂದ್ ದಿವಸ ಅದಕ್ಕೇನೆ ಹೋಗ್ಬೇಕಾಗ್ತದೆ. ಅದೇನಾಗ್ತದೆ ಅಂದ್ರೆ ನಮ್ಗೆ ಸ್ವಲ್ಪ ಇದಾಗ್ತದೆ. ಆದ್ರೆ ನಾವು ಹೈವೇಲಿ ಕವರ್ ಮಾಡ್ತಾ ಹೋದದು. ಹೈವೇಲಿ ಕವರ್ ಮಾಡ್ತಾ ಹೋಗುವಾಗ ಅಷ್ಟೇನು ಪ್ಲೇಸಿಗೆ ವಿಸಿಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಒಂದು ಇದಿದೆ. ಅಂದ್ರೆ ಹೈವೇಸ್ ಗಳನ್ನ ಕವರ್ ಮಾಡ್ಕೊಂಡು ಹೋಗಿರುವಂತದ್ದು ಹೈವೇಸ್ ಅಲ್ಲಿ. ಮತ್ತೆ ನಮ್ಗೆ ನನ್ನ ಏಮ್ ಇದ್ದದ್ದು ಲಡಾಖ್ಗೆ ಏನಾಯ್ತಂದ್ರೆ ಅದಕ್ಕಾಗಿ ಅಜ್ಮೀರ್ ತನಕ ಹೋದೆ. ಎಸ್ ಬರ್ತೇನೆ, ಮಾತಾಡ್ತೇನೆ. ಅದೇ ರೀತಿ ಮಿಸ್ಟರ್ ರೈಡ್ ಮೊಹಮ್ಮದ್ ಆರಿಫ್ ಅವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಸೈಕಲ್ ನಲ್ಲಿ ಮೂಡುಬಿದ್ರೆಯಿಂದ ಕಾಶ್ಮೀರಕ್ಕೆ ಹೋಗಿರುವಂತಹ ಯುವಕ, ಆ ಒಂದು ಜರ್ನಿಯ ಒಂದು ರೋಚಕತೆಯನ್ನ ಕೇಳಲೇಬೇಕಾಗುತ್ತೆ. ಯಾಕಂದ್ರೆ ಸೈಕಲ್ ಅಲ್ಲಿ ಹೋಗ್ತಾರೆ ಅಂತ ಬಂದಾಗ ಅನೇಕ ವಿಚಾರಗಳು ಬರುತ್ತೆ, ಆರೋಗ್ಯದ ವಿಚಾರವಾಗಿ, ಜೊತೆಗೆ ಈ ಒಂದು ಸೇಫ್ಟಿ ವಿಚಾರವಾಗಿ, ಇಂತಹ ಹಲವಾರು ವಿಚಾರಗಳು ಬರುತ್ತೆ, ಮಾತಾಡಬೇಕು. ಅದೇ ರೀತಿ ತಾವುಗಳು ಕೂಡ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಮೊಹಮ್ಮದ್ ಆರಿಫ್ ಅವ್ರ ಜೊತೆ ಮಾತಾಡಬಹುದು, ಅವರಿಗೆ ಒಂದು ಶುಭ ಹಾರೈಕೆಯನ್ನ ಕೂಡ ತಿಳಿಸಬಹುದು, ಅಥವಾ ತಮಗೂ ಕೂಡ ಏನಾದ್ರು ಜರ್ನಿಯ ಒಂದು ವಿಚಾರಗಳ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಇದ್ರೆ ಎಸ್ ವೆಲ್ಕಮ್. ಅದೇ ರೀತಿ ನಮ್ಮ ಜೊತೆ ಮೊಹಮ್ಮದ್ ಆರಿಫ್ ಅವರು ಇದ್ದಾರೆ. ಅದೇ ರೀತಿ ಕರೆಗಳು ಬರ್ತಾ ಇದೆ. ಪ್ರಥಮ ಕರೆ ನಾನು ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಹಲೋ, ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಸರ್, ನಮ್ದು ಹೆಸರು ಇಮ್ರಾನ್ ಡಿನಾಟ್ಸ್ ಅಂತ. ನಮಸ್ತೆ ಸರ್, ಮಾತಾಡಿ ಸರ್. ನಾವು ಅಂದ್ರೆ ಪುತ್ತೂರಿಂದ. ನಾವು ಕೂಡ ಬೈಕ್ ರೈಡರ್, ಅಂದ್ರೆ ನಾವು ಕೂಡ ಹೋಗ್ತಾ ಇರುವಾಗ ನಮಗೆ ಆರಿಫ್ನವರು, ನಾವು ಅಂದ್ರೆ ಫಸ್ಟ್ ಅವ್ರದ್ದು ಬ್ಲಾಗ್ಸ್ ಎಲ್ಲ ನೋಡ್ತಾ ಇದ್ದೆ ಯೂಟ್ಯೂಬ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ. ಹಾಗೆ ನಾವು ಉದಯಪುರಲ್ಲಿ ಅವರಿಗೆ ಫಸ್ಟ್ ಮೀಟಪ್ ಆಗಿದ್ದೆವು. ಅಂದ್ರೆ ತುಂಬಾ ಖುಷಿ ಆಯ್ತು. ಅಂದ್ರೆ ಆರಿಫ್ನವರ ಒಂದು ಸಾಧನೆ ನೋಡುವಾಗ, ಅಂದ್ರೆ ಅವರು ಸೈಕಲ್ ಅಲ್ಲಿ ಯಾವ ರೀತಿ ಕಷ್ಟ ಪಡ್ತಿದಾರೆ ಅಂತ ನಾವು ಕಣ್ಣಾರೆ ನೋಡಿದ್ದೇವೆ ಅವರಿಗೆ. ನಾವು ಕೂಡ ಆರಿಫ್ನವರ ಜೊತೆ ಒಂದು 2 ದಿನ ಸ್ಪೆಂಡ್ ಮಾಡಿದ್ದೇವೆ, 3 ದಿನ ಸ್ಪೆಂಡ್ ಮಾಡಿದ್ದೇವೆ. ಅಂದ್ರೆ ನಮ್ದು ಬೈಕಿಗೆ ಮತ್ತೆ ಸೈಕಲ್ಗೆ ಅವರು ಕಂಪೇರ್ ಮಾಡುವಾಗ ತುಂಬಾ ಒಂದು ಕಷ್ಟಪಟ್ಟ ಅವರ ಒಂದು, ಅದು ಕೂಡ ನಾರ್ಮಲ್ ಗೇರ್ ಸೈಕಲ್ ಅನ್ನಲ್ಲ, ನಾರ್ಮಲ್ ಪೆಡಲ್ ಸೈಕಲ್ ಆಗಿರ್ತಾವ. ತುಂಬಾ ಅಂದ್ರೆ ಹೆಮ್ಮೆ ಅನಿಸ್ತದೆ. ಅಂದ್ರೆ ನೆಕ್ಸ್ಟ್ ಒಂದು ಯುವ ಪೀಳಿಗೆಗೆ ಇದು ಗೇರ್ ಸೈಕಲ್ ಕೂಡ ಅಲ್ಲ, ಪೆಡಲ್ ಸೈಕಲ್. ಅದು ಪೆಡಲ್ ಸೈಕಲ್ ಆಗಿರುತ್ತೆ, ನಾರ್ಮಲ್ ಸೈಕಲ್. ಅವ್ರದಂದ್ರೆ ನೆಕ್ಸ್ಟ್ ಯುವ ಪೀಳಿಗೆಗೆ ಅವ್ರದೊಂದು ದಾಖಲೆ ಅಂತಾನೆ ಹೇಳ್ಬೋದು, ಅವರು ಮಾಡಿರುವ ಒಂದು ಸಾಧನೆ. ನಿಜ ನಿಜ ನಿಜ. ನಮಗಂದ್ರೆ ಅವರು ಮತ್ತೆ ನಮ್ಮ ಕೂಡ ಲೈವ್ ಅಲ್ಲಿ ಬರ್ತಾ ಇರೋದು ನಮಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದ್ರೆ. ಅದು ಕೂಡ ನಮ್ಮ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಯುವಕ ಆರಿಫ್ನವರು. ಸರ್, ತಾವುಗಳು ಬೈಕಲ್ಲಿ ಹೋಗಿರುವಂತದ್ದಾ? ತಾವುಗಳು ಬೈಕಲ್ಲಿ ಹೋಗಿರುವಂತದ್ದು? ನಾವು ಬೈಕಲ್ಲಿ ಇದ್ದೆವು. ನಾವು ಆಕ್ಚುಲಿ 8,900 ಕಿಲೋಮೀಟರ್ ಅನ್ನು ಕವರ್ ಮಾಡಿದ್ದೇವೆ. ಹಾಗೆ ನಾವು ಕೂಡ ಲಡಾಖ್, ಮನಾಲಿ, ಲೇ, ಹಾಗೆ ಕರ್ದಂಗ್ಲಾ ಪಾಸ್, ಶಿಮ್ಲಾ ಇದೆಲ್ಲ ಕವರ್ ಮಾಡಿ ಮರಳಿ ಊರಿಗೆ ಬಂದು 2 days ಆಯ್ತು. ಓಕೆ, 2 days ಆಯ್ತು. ತಮ್ಮದು ಎಷ್ಟು ದಿನ ಸರ್ ಜರ್ನಿ? ಸರ್, ನಮ್ದು 1 ತಿಂಗಳಾಗಿರುತ್ತೆ. ನಮಗಿಂತ 1 ತಿಂಗಳು ಮುಂಚೆ ಆರಿಫ್ನವರು ಹೊರಡಿದ್ದೆವು. ನಾವಂದ್ರೆ ಅವರು ಹೊರಡುವಾಗ ಅವ್ರದ್ದೆಲ್ಲ ಡೀಟೇಲ್ಸ್ ಎಲ್ಲ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೇವೆ, ಇನ್ಸ್ಟಾಗ್ರಾಮ್ ಆಗ್ಬೋದು, ಯೂಟ್ಯೂಬ್ ಆಗ್ಬೋದು. ಹಾಗೆ ಅವ್ರದ್ದು ಬರ್ತಾ ಇತ್ತು. ಎಷ್ಟು ಕಷ್ಟ ಅಂದ್ರೆ ನಮ್ಗೆ ಏನಂತ ಹೇಳಿದ್ರೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗಲ್ಲ. ಸೈಕಲ್ ಅಲ್ಲಿ ಇಲ್ಲಿಂದ ನಾವು ಆ ಕಡೆ ಹೋಗುವಂತದ್ದು, ಸಿಟಿ ಕಡೆ ಹೋಗುವಂತದ್ದು ಅಥವಾ ಹಳ್ಳಿ ಕಡೆ ಹೋಗುವಂತದ್ದು, ಅದು ಸ್ವಲ್ಪ ಜರ್ನಿ ಹೋಗುವಂತ ತುಂಬಾ ಕಷ್ಟ. ಇದು ಬರೋಬ್ಬರಿ ಏನಂದ್ರೆ ನಾನು ಕೂಡ ಆರಿಫ್ ಅವ್ರ ಹತ್ರ ಮೀಟ್ ಆದಾಗ ಹೇಳಿದೆ, ನನಗೆ ಒಂದು ಸ್ವಲ್ಪ ಸೈಕಲ್ ಕೊಡಿ, ನಾನೊಂದು ರೈಡ್ ಮಾಡಿ ನೋಡ್ತೇನೆ ಯಾವ ತರ ಅನಿಸ್ತದೆ ಅಂತ. ಹಾಗೆ ಆರಿಫ್ ಅವ್ರು ಹೇಳಿದ್ರು, ಬೇಡ ನಿನ್ಗೆ ಆಗಲ್ಲ, ಕಷ್ಟ ಆಗಿಬಿಡುತ್ತೆ, ನಿಮ್ಗೆ ಟ್ರೈನಿಂಗ್ ಇಲ್ಲಲ್ಲ ಅಂತ. ಆದ್ರೂ ನನ್ನದು ಡ್ಯೂಕ್ ಬೈಕ್ ಆಗಿರುತ್ತೆ. ಬೈಕ್ ಇಬ್ಬರು ಹೋಗಿರುತ್ತೆ. ಒಂದು ನಾನು ಇಮ್ರಾನ್ ಡಿರೋಸ್ ಮತ್ತೆ ಶಾಹಿದ್ ಶೇಖ್ ಅಂತ ಪುತ್ತೂರಿಂದ, ಇಬ್ರು ಕಸಿನ್ಸ್ ಆಗಿರ್ತಾರೆ. ಹಾಗೆ ನಾನು ಇವತ್ತರ ಸೈಕಲ್, ಅವ್ರದೇ ಸೈಕಲ್ ನಾನು ಅವರ ಹತ್ರ ತಗೊಂಡಿದ್ದೆ. ಒಂದು 5 ಕಿಲೋಮೀಟರ್ ರೈಡ್ ಮಾಡಿದೆ ಜಸ್ಟ್. 5 ಕಿಲೋಮೀಟರ್ ನಾನು ಟ್ಯಾಡ್ ಆಗ್ಬಿಟ್ಟು ನನ್ಗೆ ಆಗಿಲ್ಲ. ನಾನಂದ್ರೆ ತುಂಬಾ ಟ್ಯಾಡ್ ಆಗ್ಬಿಟ್ಟೆ. 5 ಕಿಲೋಮೀಟರ್ ನಾನು ತುಂಬಾ ಕಷ್ಟಪಟ್ಟೆ 5 ಕಿಲೋಮೀಟರ್ ಒಂದು ಪೆಡಲ್ ಮಾಡ್ಲಿಕ್ಕೆ.
ಅವರ ಒಂದು 2,000 ಚಿಲ್ಲರೆ 3,000 ಹತ್ತಿರ ಕಿಲೋಮೀಟರ್ ನಾವು ಹೊಡೆದಿದ್ದಾರೆ. ತುಂಬಾ ಒಂದು ಹೆಮ್ಮೆ ಅನಿಸ್ತಿದೆ, ಮತ್ತೆ ಖುಷಿ ಆಗ್ತಿದೆ ತುಂಬಾ ಆರಿಫ್ನವರ ಬಗ್ಗೆ. ಅವರ ಆತ್ಮೀಯ ಗೆಳೆಯ ಕೂಡ ನಾವು. ಓಕೆ 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 ಎಸ್ ಸರ್ ಮಾತಾಡಿ. ಆರಿಫ್ ಅವ್ರು ಇದ್ದಾರೆ, ಏನಾದ್ರು ತಮ್ಮ ಗೆಳೆಯನಿಗೆ ವಿಶೇಷ ತಿಳಿಸ್ಬೇಕಂತಿದ್ರೆ. ಎಸ್ ಆರಿಫ್, ಬೆಸ್ಟ್ ಆಫ್ ಲಕ್. ಇಮೋ ಥ್ಯಾಂಕ್ ಯು. ಎಸ್ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್. ಅಂಡ್ ತಾವು ಕೂಡ ಬೈಕ್ ರೈಡರ್ ಅಂತ ಹೇಳ್ತಾ ಇದ್ದೀರಾ, ಅಂಡ್ ತಮ್ಮಿಂದ ಕೂಡ ಇನ್ನಷ್ಟು ಸಾಧನೆಗಳು ಆಗ್ಲಿ. ಅಂಡ್ ಎಸ್ ಸರ್, ಥ್ಯಾಂಕ್ ಯು, ತಮಗೂ ಕೂಡ ಆಲ್ ದ ಬೆಸ್ಟ್. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಇವರೇನಂದ್ರೆ ನನಗೆ ಉದಯಪುರಲ್ಲಿ ಮೀಟ್ ಆದರು. ಉದಯಪುರಲ್ಲಿ ರಾಜಸ್ಥಾನಲ್ಲಿ ಮೀಟ್ ಆದ ನಂತರ ಇವರು ಡೈಲಿ 500 ಕಿಲೋಮೀಟರ್ ಕವರ್ ಮಾಡ್ತಾ ಇದ್ದವರು. ಇವರು ಅದರ ನಂತರ ನನಗಾಗಿ 50-60 ಹೀಗೆ ಹೋಗ್ತದೆ. ತುಂಬಾ ಅಂದ್ರೆ ನನಗೆ ಒಂದು ಅಲ್ಲಿ ಯಾರಾದ್ರೂ ನಮ್ಮ ಇದ್ರಲ್ಲಿ ಇದ್ದಾರೆ ಅಂತ ಒಂದು ಫೀಲ್ ಆಗ್ತೈತಿ. ಇವರು ಇದ ನಂತರ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇವರು ಕೂಡ ನಮ್ಮ ಒಟ್ಟಿಗೆ ಇದ್ವಿ, ನಾವು ಇವರ ಟೆಂಟ್ ಅಲ್ಲಿ ಇದ್ವಿ. ಇವ್ರ ಟೆಂಟ್ ಏನಂದ್ರೆ ಸ್ವಲ್ಪ ದೊಡ್ಡದು, ಹಾಗಾಗಿ ನಾವು 3 ಜನ ಮಲ್ಗ್ತಾ ಇದ್ವಿ, ನಾವು ಒಟ್ಟಿಗೆ ಕುಕ್ ಮಾಡ್ತಾ ಇದ್ವಿ ಅಲ್ವಾ. ತುಂಬಾ ಒಂದು ಬ್ರದರ್ ಆಗಿ ಹೋಗಿದ್ವಿ ಫುಲ್ ಫ್ಯಾಮಿಲಿ. ಉದಯಪುರದಿಂದ ಅವರು ಪರಿಚಯ ಆಗಿರುವಂತದ್ದು ಉದಯಪುರಲ್ಲಿ. ಓಕೆ ಓಕೆ. ಅವ್ರು ಎಷ್ಟು ಜನರು ಬಂದಿದ್ರು? ಅವರಿಬ್ರು. ಅವ್ರೇನಂದ್ರೆ ಅವರು ಮೊದಲು ನಾನು ಲೊಕೇಶನ್ ಕಳ್ಸಿದೆ, ಅವ್ರು ಅಹಮದಾಬಾದ್ ಅಲ್ಲಿದ್ರು. 7 o'clock ನಾನು ಅದೇ ಇನ್ಸಿಡೆಂಟ್ ಹೇಳಿದೆ ಅಲ್ಲ, ಅದರ ನಂತರ 7 o'clock ಇವರು ಕಾಲ್ ಮಾಡಿ ಹೇಳಿದ್ಯಾ ಲೊಕೇಶನ್ ಕಳ್ಸು ಅಂತ ಹೇಳಿ ಕಳ್ಸಿದ ನಂತರ ಇವರು ನೈಟ್ 300 ಕಿಲೋಮೀಟರ್ ನನಗಾಗಿ ಮೀಟ್ ಆಗ್ಲಿಕ್ಕಾಗಿ ಬಂದಿದ್ದಾರೆ. ಅಂದ್ರೆ ಆ ಟೈಮಲ್ಲಿ ನನ್ನ ಮೂಡ್ ಸ್ವಲ್ಪ ಅಪ್ಸೆಟ್ ಆಯ್ತು, ಲದ್ದಾಖ್ ಕ್ಲೋಸ್ ಇದ್ದು. ಇವರು ಅದಕ್ಕಾಗಿ 300 ಕಿಲೋಮೀಟರ್ ರೈಡ್ ಮಾಡ್ತಾ ಬಂದು ನೈಟ್ 12 ಗಂಟೆಗೆ ರೀಚ್ ಆಗಿದ್ರು. ಆಮೇಲೆ ಬಂದ ನಂತರ ಊಟ ಎಲ್ಲ ಮಾಡಿ ಮಾತನಾಡಿಲ್ಲ ಎಲ್ಲ. ಅದರ ನಂತರ ಇವರ ಸಪೋರ್ಟ್ ಇತ್ತು. ಮತ್ತೆ ಹಾಗೇನೆ ಬ್ಯಾಕ್ ಬೋನ್ ಆಗಿ ಎಲ್ಲ ಏನ್ ಮಾಡೋದಿನ್ ಕ್ಲೋಸ್ ಆಗೋದು. ಇವರು ತುಂಬಾ ಜನರಿಗೆ ಕಾಲ್ ಮಾಡಿ ಎಲ್ಲ ಕೇಳಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಓಕೆ ಓಕೆ, ಬ್ಯೂಟಿಫುಲ್. ಎಸ್, ಥ್ಯಾಂಕ್ ಯು ಸರ್. ತಾವು ಬೆನ್ನೆಲುಬಾಗಿ ಸಹಾಯವನ್ನ ಮಾಡಿದ್ದೀರಾ. ತಾವು ಆಸ್ ಎ ಬೈಕ್ ರೈಡರ್ ಆಗಿ ಸೈಕಲ್ ಅಲ್ಲಿ ರೈಡ್ ಮಾಡ್ಕೊಂಡು ಬಂದಂತಹ ಆರಿಫ್ ಅವರಿಗೆ ತಾವು ಸಹಾಯವನ್ನ ಮಾಡಿದ್ದೀರಾ, ಜೊತೆಗೆ ಸ್ವಲ್ಪ ಶಕ್ತಿಯನ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಫಾರ್ ದಟ್. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪ್ರಹ್ಲಾದ್ ಭಟ್ ಅಂತ, ಮೂಡುಬಿದ್ರೆ. ಪ್ರಹ್ಲಾದ್ ಭಟ್ ಅವರು ಮೂಡುಬಿದ್ರೆ. ನಮಸ್ತೆ ಸರ್, ಮಾತಾಡಿ ಸರ್. ಹಲೋ ಆರಿಫ್. ನಮಸ್ತೆ ಸರ್. ಹಲೋ, ಗೊತ್ತಾಂಡ ಭಟ್ರಿ ಮತ್ತೆ ಹೇಗಿದ್ದೀರಾ? ಹೋಗಿ ಬಂದದ್ದು. ಥ್ಯಾಂಕ್ ಯು, ಸಪೋರ್ಟ್ ಮಾಡಿ. ಇನ್ನು ಹಾಗೆ ದೇವರು ಒಳ್ಳೇದು ಮಾಡಿ ಕಳಿಸಿ, ಇನ್ನು ಹುಡುಗಿಲ್ಲ. ಥ್ಯಾಂಕ್ ಯು. ಹೋಗುವಂತ ದೇವರು ಶಕ್ತಿ ಕೊಡ್ಲಿ. ಥ್ಯಾಂಕ್ ಯು. ನಿಜ. ಎಸ್ ಸರ್, ಥ್ಯಾಂಕ್ ಯು ಸರ್ ಪ್ರಹ್ಲಾದ್ ಭಟ್ ಅವರು. ಓಕೆ, ಎಸ್ ಸರ್, ಈ ಒಂದು ಮಾತನ್ನ ಅವರು ಪ್ರಹ್ಲಾದ್ ಭಟ್ ಅವರು ಹೇಳಿದ್ರು, ಇನ್ನಷ್ಟು ದೇವರು ಶಕ್ತಿಯನ್ನ ಕೊಡ್ಲಿ ಅನ್ನೋದು. ಯಾಕಂದ್ರೆ ಎಸ್, ಇದಕ್ಕೆ ಮೋರ್ ಪವರ್ ಬೇಕು ಅನ್ನೋದು. ಅಂದ್ರೆ ಸಾಮಾನ್ಯ ಜನರಿಗೆ ಸಾಧ್ಯ ಇಲ್ಲ. ಅಂದ್ರೆ ಈಗ ನಮ್ಮ ಪುತ್ತೂರಿಂದ ಕರೆ ಮಾಡಿದಂತಹ ಒಬ್ರು ಕಾಲರ್ ಹೇಳಿರುವಂತಹ ಪ್ರಕಾರ 5 ಕಿಲೋಮೀಟರ್ ಅವ್ರು ಹೋದಾಗ್ಲೇ ಅವರಿಗೆ ಕಷ್ಟ ಆಯ್ತು, ಸಾಕಾಯ್ತು ಅನ್ನೋದು. ತಮ್ಮ ಸೈಕಲ್ ಅಲ್ಲಿ, ಅದ್ರಲ್ಲೂ ಕೂಡ ತಾವು 3,000 ಕಿಲೋಮೀಟರ್ ಹೌ ಅನ್ನೋ ಪ್ರಶ್ನೆ ಬರ್ತದೆ. ಈ ಶಕ್ತಿಯ ಬಗ್ಗೆ, ಈ ಒಂದು ಎನರ್ಜಿಯ ಬಗ್ಗೆ ಹೇಗೆ? ಏನಂದ್ರೆ ಒಂದು ಕಾನ್ಫಿಡೆನ್ಸ್ ಇರುವಾಗ ಅದು ಆಟೋಮೆಟಿಕ್ ಆಗಿ ಎನರ್ಜಿ ಆಗಿ ಬರ್ತದೆ. ಕಾನ್ಫಿಡೆನ್ಸ್ ಅಲ್ಲಿ ನಾವು ಈಗ ಇಲ್ಲಿಂದ ಒಂದು 200 ಕಿಲೋಮೀಟರ್ ಭಟ್ಕಳ ಪಾಸ್ ಆಗೋ ತನಕ, ಭಟ್ಕಳದಲ್ಲಿ ಒಬ್ಬ ಸಿಕ್ಕಿದ ಕೇರಳದ, ಅವ್ನು ಸಿಗುವಷ್ಟು ಒಂದು ಟಫ್ ಆಗ್ತಾ ಇತ್ತು. ಏನಂದ್ರೆ ನೈಟ್ ಸ್ಟೇ ಮಾಡುವಾಗ ಕಾಲು ನೋವು ಹಿಡಿತಾ ಇತ್ತು. ಅಂದ್ರೆ ಸೈಕ್ಲಿಂಗ್ ಮಾಡ್ತಾ ಇರ್ಲಿಲ್ಲ. ಆಟೋಮೆಟಿಕ್ ಸ್ಟಾರ್ಟ್ ಮಾಡಿ ಬಂದ 1 ತಿಂಗಳಲ್ಲಿ ಪ್ಲಾನಿಂಗ್ ಮಾಡಿ ಬಂದದ್ದು. ಅದಕ್ಕೆ ನಂತರ ಫಸ್ಟ್ ಡೇ ನಾವು ಉಡುಪಿ ಇದರಲ್ಲಿ ಮಠದಲ್ಲಿ ಸ್ಟೇ ಆಗಿದ್ವಿ. ಅದರ ನಂತರ ಭಟ್ಕಳದಲ್ಲಿ ಅಲ್ಲೇನಂದ್ರೆ ನಮ್ಗೆ ಟೆಂಟ್ ಹಾಕ್ಲಿಕ್ಕೆ ಆಗ್ಲಿಲ್ಲ. ಒಂದು ಫ್ರೀ ಆಗಿ ನಿದ್ದೆ ಬೇಕಂತ ಆಯ್ತು. ಕಾಲ್ ಕೈಯೆಲ್ಲ ನೋವಾಗಿ ಸ್ಟಾರ್ಟ್ ಆಗಿ ಮಸಲ್ಸ್ ಎಲ್ಲ ಕ್ಯಾಚ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅಂದ್ರೆ ಅದರ ನಂತರ ಎಲ್ಲ ಕೂಲ್ ಆಗಿ ಆಮೇಲೆ ರೈಡ್ ಸ್ಟಾರ್ಟ್ ಮಾಡಿ ಅದು ಡೈಲಿ ಕೆಲಸ ತರ ಆಯ್ತು, ಎಲ್ಲ ಸೆಟ್ ಆಯ್ತು. ಅದೊಂದು ಖುಷಿ ಆಯ್ತು. ಆಮೇಲೆ ಗೊತ್ತಾಗ್ತಾ ಇರ್ಲಿಲ್ಲ, ಹೇಗಾದ್ರೂ ಮೂವ್ ಆಗ್ತಾ ಇದ್ವಿ. ಓಕೆ, ಹೆವಿ ಪೈನ್ ಆಗುತ್ತಾ? ಬಾಡಿ ಪೈನ್ ಆಗುತ್ತಾ? ಹೇಗೆ ಹೆವಿ ಪೇನ್ ಅಂದ್ರೆ ನಮ್ಗೆ ರೋಡ್ ಹೇಗಿದೆ ಆಗಿದಾಗ್ತದೆ. ಮತ್ತೆ ಇಲ್ಲಿಂದ ಕರ್ನಾಟಕದ ರೋಡ್ ಸೂಪರ್ ಆಗಿದೆ. ಕರ್ನಾಟಕದ ಗೋವಾ ಬಾರ್ಡರ್, ಮಹಾರಾಷ್ಟ್ರ ಬಾರ್ಡರ್ಗೆ ರೀಚ್ ಆಗ್ಲಿಕ್ಕೆ ನಾವು 6 days ಅಲ್ಲಿ ಕಂಪ್ಲೀಟ್ ಮಾಡಿದ್ದೇವೆ. ಯಾಕಂದ್ರೆ ಗೋವಾದಲ್ಲಿ ಕೋವಿಡ್ ಟೆಸ್ಟ್ ಇತ್ತು. ಕೋವಿಡ್ ಟೆಸ್ಟ್ ತೆಗೆದ ನಂತರ ಅದೇ ಕೋವಿಡ್ ಟೆಸ್ಟ್ ಅನ್ನು ಯೂಸ್ ಮಾಡ್ಲಿಕ್ಕೆ ಬಜೆಟ್ ಅಲ್ಲಿ ಹೋಗುವಾಗ ಅದನ್ನು ನೋಡ್ಬೇಕಾಗ್ತದೆ. 270 ಕೊಟ್ಟು ಅದನ್ನು ನಾವು ಇನ್ನೊಂದು ಬಾರ್ಡರ್ಗೆ ಯೂಸ್ ಮಾಡುವ ಅಂತ. ಅದು 3 days ವ್ಯಾಲಿಡಿಟಿ ಅಂತ ಹೇಳಿದ್ರು. ಬಾರ್ಡರ್ ಅಲ್ಲಿ ಹೇಳಿದ್ರು. ಅದಕ್ಕಾಗಿ ಎಲ್ಲಿಯೂ ನಿಲ್ಲಿಲ್ಲ. ನಮ್ದೇನಂದ್ರೆ ಲದ್ದಾಖ್ ಗೋಲ್ ಇರುತ್ತೆ. ಅದಕ್ಕಾಗಿ 3 ದಿವಸದಲ್ಲಿ ಆದಷ್ಟು ಕವರ್ ಮಾಡ್ತಾ ಪೆಡಲಿಂಗ್ ಮಾಡ್ತಾ ಹೋಗಿದ್ದೇವೆ. 3 ದಿವಸದಲ್ಲಿ ಗೋವಾ ಕಂಪ್ಲೀಟ್ ಮಾಡಿದ್ದೇವೆ. 3 ದಿವಸದಲ್ಲಿ? 3 ದಿವಸ. ಓಕೆ. ಎಸ್ ಸರ್, ಬರ್ತೀನಿ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಯೋಗೀಶ್, ಬ್ಯಾಂಗ್ಳೂರಿನಿಂದ.
ಯೋಗೀಶ್ ಅವ್ರು ನಮಸ್ತೆ. ಯೋಗೀಶ್ ಅವ್ರೆ ಮಾತಾಡಿ ಸರ್. ಆರಿಫ್ ಅವರೇ ನಮಸ್ತೆ. ನಮಸ್ತೆ. ಆರಿಫ್ ಅವರೇ ನಮಸ್ತೆ. ಹೇಗಿದ್ದೀರಾ? ನಾವು ಸೌಖ್ಯ. ನೀವು ಹೇಗೆ? ನೀವು ಹೇಗೆ? ನಿಮ್ದು ರೈಡ್ ಎಲ್ಲ ಒಳ್ಳೆ ನೋಡಿ ನಮಗೆ ತುಂಬಾ ಖುಷಿ ಆಗಿದೆ ನಿಮ್ದು. ಥ್ಯಾಂಕ್ ಯು. ಎಸ್ ಸರ್. ದಿವಸ ಅಂದ್ರೆ ನಮಗೆ ತುಂಬಾ ಸಂತೋಷ, ತುಂಬಾ ಹೆಮ್ಮೆಯ ಸಂತೋಷ ಆಗಿದೆ. ಓಕೆ ಎಸ್ ಸರ್. ತಾವು ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀರಾ, ತಮಗೂ ಕೂಡ ಇದ್ದೀರಾ ಸರ್? ಓಕೆ ಎಸ್ ಥ್ಯಾಂಕ್ ಯು. ಲೈನಲ್ಲಿ ಇದ್ದೀರಾ ಸರ್? ಓಕೆ ಕರೆ ಕಟ್ ಆಗಿದೆ. ಎಸ್ ಸರ್, ದಯಮಾಡಿ ಟಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿದಾಗ. ಜೊತೆಗೆ ಎಸ್ ಸರ್, ತಾವು ಈ ಜರ್ನಿಯ ಬಗ್ಗೆ ಹೇಳ್ತಾ ಇದ್ರಿ, ಅಂದ್ರೆ ಸೈಕಲ್ ನಲ್ಲಿ ಅವರು ಆಗ್ಲೇ ಹೇಳಿದಾಗ ತಮ್ಮ ಸೈಕಲ್ ಗೇರ್ ಸೈಕಲ್, ನಾರ್ಮಲ್ ಸೈಕಲ್ ಅಲ್ವಾ? ಓಕೆ, ಹೇಗಿತ್ತು ಅನ್ನುವಂಥದ್ದು? ನಾರ್ಮಲ್ ಸೈಕಲ್ ಆದ ನಂತರ ಅದು ಆ ಸೈಕಲ್ ಏನಷ್ಟು ಪವರ್ ಇದು ಮಾಡಲಿಲ್ಲ, ಅಂದ್ರೆ ಅಷ್ಟೊಂದು ಎಫೆಕ್ಟ್ ಮಾಡಲಿಲ್ಲ ನಮಗೆ. ಹೇಗಾಗ್ತದೆ ಎಲ್ಲ ಒಳ್ಳೆ ಇದರಲ್ಲಿ ಬಂದಿದೆ. ಮ್ಯಾಕ್ಸ್ ಸಿಟಿ ಸೈಕಲ್ ಒಳ್ಳೆ ಕಂಡೀಷನ್ ಎಲ್ಲ ಇತ್ತು. ರೋಡ್ ಹೇಗಿತ್ತು ಅದರ ನಂತರ ಸೈಕಲ್ ಅಲ್ಲ ಗೇರ್ ಸೈಕಲ್ ಮತ್ತು ನಾರ್ಮಲ್ ಸೈಕಲ್ ಇದರಲ್ಲಿ ಏನಂದ್ರೆ ಹಿಲ್ ಸ್ಟೇಷನ್ ಅಲ್ಲಿ ವಾಕ್ ಮಾಡಬೇಕು. ಸ್ವಲ್ಪ ಹಿಲ್ ಸ್ಟೇಷನ್ ಸಿಕ್ಕಿದ್ರು ವಾಕ್ ಮಾಡಲೇಬೇಕು. ಅದಕ್ಕಾಗಿ ಸ್ವಲ್ಪ ಹಿಲ್ ಸ್ಟೇಷನ್ ಸಿಕ್ಕುವಾಗ ವಾಕಿಂಗ್ ಅಲ್ಲಿ ಹೋಗ್ತೀವಿ. ಕಷಡಿ ಘಾಟಿ ಎಲ್ಲ ನಾವು ವಾಕಲ್ಲೇ ಪಾಸ್ ಮಾಡಿದ್ದು. ವಾಕಿಂಗ್ ಮಾಡ್ತಾ ಅದರ ನಂತರ ಸೈಕ್ಲಿಂಗ್ ಮಾಡುವ. ಸೈಕ್ಲಿಂಗ್ ಏನಂದ್ರೆ ಹೈವೇ ಅಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡ್ತಾ ಇದ್ದು, ತುಂಬಾ ಖುಷಿ ಆಗ್ತಿತ್ತು. ಓಕೆ ಎಸ್ ಸರ್, ಇದೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಎಸ್ ಮೊಹಮ್ಮದ್ ವೇಣೂರ್ ಅವರು. ಮೊಹಮ್ಮದ್ ವೇಣೂರ್. ನಮಸ್ತೆ, ಮಾತಾಡಿ ಸರ್. ಮೊಹಮ್ಮದ್ ಆರಿಫ್ ರೇ ನಮಸ್ತೆ, ಅಭಿನಂದನೆಗಳು ನಿಮಗೆ. ಥ್ಯಾಂಕ್ ಯು. ಮಾತಾಡಿ ಸರ್, ಮಾತಾಡಿ. ಏನಿಲ್ಲ ಸರ್, ಮೊಹಮ್ಮದ್ ಆರಿಫ್ ರೇ, ನಾನು ನಿಮ್ಮ ಹತ್ರ ಕೇಳೋದಂದ್ರೆ ಆರಿಫ್ ರೇ, ಏನಂದ್ರೆ ನೀವೀಗ ಹೋಗ್ತಾ ಇದ್ದೀರಲ್ಲ, ಆಗ ನಿಮಗೆ ಅಲ್ಲಿ ನಿಮಗೆ ನಮ್ಮ ಊರಿನವರು ಸಿಕ್ಕಿದಾರ? ಅವರ ಸಹಕಾರ ಏನಾದ್ರು ಸಿಕ್ಕಿತಾ ದಕ್ಷಿಣ ಕನ್ನಡದವರು ಅಲ್ವಾ? ಓಕೆ, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದು ಅಲ್ವಾ? ಓಕೆ ಸರಿ ಸರ್, ಥ್ಯಾಂಕ್ ಯು. ದಕ್ಷಿಣ ಕನ್ನಡದವ್ರು ಅಂದ್ರೆ ಇವ್ರಿಗೆ ಬಂದ ಟೂರಿಸ್ಟ್ ಸಿಕ್ಕಿದ್ರು, ಬೈಕಲ್ಲಿ ಇವ್ರು ಸಿಕ್ಕಿದ್ರು. ಹಾಗೇನೆ ಊರಿನವ್ರು ಅಂದ್ರೆ ಕರ್ನಾಟಕದವ್ರು ಸಿಕ್ಕಿದ್ರು. ಅಂದ್ರೆ ಈ ಊರು ಅಂದ್ರೆ ಫುಲ್ ಕರ್ನಾಟಕದವ್ರು ಸಿಕ್ಕಿದ್ರು. ಕರ್ನಾಟಕದಲ್ಲಿ ಕೆಲವು ಜನ ಸಿಕ್ಕಿದ್ರು. ಅವ್ರು ಕೂಡ ನಮ್ಗೆ ಅವರ ಒಂದು ಹೋಟೆಲ್ ಅಲ್ಲಿ ಆಗ್ಲಿ ಫುಡ್ ಕೊಟ್ಟಿದ್ರು. ಫುಡ್ ಎಲ್ಲ ಇದು ಮಾಡಿದ್ರು, ಆಫರ್ ಮಾಡಿದ್ರು. ಬೆಳಿಗ್ಗೆ ನೀವು ತಿನ್ನಿ ಅಂತ ತಿನ್ಸಿ. ಅವ್ರದ್ದು ಏನಂದ್ರೆ ಪಾವ್ ಭಾಜಿ ಶಾಪು, ಅಪ್ಪು ಸೆಟ್ ಅಂತ. ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿ. ನಾವೇನಂದ್ರೆ ಒಂದ್ ದಿವಸ ಡಾಬಾದಲ್ಲಿ ಸ್ಟೇ ಆಗಿದ್ವಿ. ಡಾಬಾದಲ್ಲಿ ಹೋಗಿ ಮಹಾರಾಷ್ಟ್ರದಲ್ಲಿ ಹ್ಯಾಪಿ ಡಾಬಾ ಅಂತಿದೆ, ಅಲ್ಲಿ ಅವ್ರು ಫೋರ್ಸ್ ಮಾಡಿ ನೀವು ಇಲ್ಲೇ ಸ್ಟೇ ಮಾಡಿ ರೆಸ್ಟ್ ತೆಗೀರಿ, ಎಷ್ಟು ದಿವಸ ಕಂಟಿನ್ಯೂಸ್ ರೈಡ್ ಮಾಡಿದ್ರಲ್ಲ ರೆಸ್ಟ್ ತೆಗೀರಿ ಅಂತ ಹೇಳಿದ್ರು. ಅದಕ್ಕಾಗಿ ಅಲ್ಲಿ ರೆಸ್ಟ್ ತೆಗೆದು ಆವತ್ತಿನ ದಿವಸ ₹1 ಖರ್ಚಿಲ್ಲ. ₹1 ಕೂಡ ಖರ್ಚಿರ್ಲಿಲ್ಲ. ಯಾಕಂದ್ರೆ ಫುಲ್ ಫುಡ್ ಎಲ್ಲ ಇವ್ರದ್ದೇ ಡಾಬಾದಲ್ಲಿ ಇತ್ತು. ಇವರ ಡಾಬಾದಲ್ಲಿ ಏನಂದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರ್ಲಿಲ್ಲ. ಅದಕ್ಕಾಗಿ ನಾವು ಕೆಳಗೆ ನೆಕ್ಸ್ಟ್ ಜಂಕ್ಷನ್ಗೆ ಹೋದ್ವಿ. ಜಂಕ್ಷನ್ ಹೋಗುವಾಗ ಅಲ್ಲೊಂದು ಶಾಪ್ ಇತ್ತು. ಹಾಗೆ ಹೋಗಿ ನಾವು ತಿನ್ಲಿಕ್ಕೆ ತಿನ್ನುವಾಗ ಇವರು ಸೈಕಲ್ ನೋಡಿ ನಂತರ ಮಾತನಾಡಿ ಇಷ್ಟ ಕರ್ನಾಟಕದವ್ರ ಅಂತ ಹೇಳಿ ಅವ್ರು ಕೂಡ ತುಂಬಾ ಮಾತನಾಡಿದ್ರು. ಅವ್ರಿಗೂ ನಮ್ಗೆ ಮತ್ತೆ ಕುತ್ಕೊಳ್ಸಿ ಮತ್ತೆ ತಿನ್ಲಿಕ್ಕೆ ಹೇಳಿದ್ರು. ಏನಂದ್ರೆ ಲೈಟ್ ಅಲ್ಲಿ ತಿಂದದಕ್ಕೆ ಅವ್ರು ಕೂಡ ತಕೊಂಡ್ ಬಂದಲ್ಲ ತುಂಬಾ ತಿನ್ಸಿ ಕಳಿಸಿದ್ರು. ಓಕೆ ನಮ್ಮ ಊರಿನವರೆಲ್ಲ ಸಿಕ್ಕಿದ್ರು. ಎಷ್ಟು ಜನ ಸಿಕ್ಕಿದ್ರು? ನಮ್ಮ ಊರಿನವರು, ನಮ್ಮವರು, ಕರ್ನಾಟಕದವರು ಅಂದ್ರೆ ಒಬ್ರು ಅದೇ ಗೋವಾದಲ್ಲಿ ಸಿಕ್ಕಿದ್ರು. ಮತ್ತೆ ನಮ್ಮ ಇದರಲ್ಲಿ ಸಿಕ್ಕಿದ್ರು, ಇಲ್ಲಿ ಮಹಾರಾಷ್ಟ್ರದಲ್ಲಿ. ಮತ್ತೆ ಒಬ್ರು ಜಮ್ಮು ಅಲ್ಲಿ ಸಿಕ್ಕಿದ್ರು. ಫೈನಲಿ ಅವ್ರು ಏನಂದ್ರೆ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡೋದು, ಬ್ಯಾಂಗ್ಳೂರ್ನವರು ಮಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರು. ಹಾಗೆ ಅವರು ಕೂಡ ರೈಡರೇ, ಅವರು ವಿದೌಟ್ ಫುಡ್ ರೈಡರ್. ಓಕೆ ಎಸ್ ಅದೇ ರೀತಿ ಮೂಡಬಿದ್ರೆ ಟು ಕಾಶ್ಮೀರಕ್ಕೆ ಹೋಗ್ತಾರೆ ಅಂತ ಬಂದಾಗ ಯಾವ ರೀತಿ ಹೋಗಿದ್ರು ಅನ್ನುವಂಥದ್ದು? ಸೈಕಲ್ ನಲ್ಲಿ ಹೋಗಿದ್ರು. ಸರಿ, ಸೈಕಲ್ ನಲ್ಲಿ ಹೋಗಿದ್ರು ಅಂತ ಬಂದಾಗ ಯಾವ ರೀತಿಯ ಪರಿಕರಗಳು ಏನೆಲ್ಲ ಇತ್ತು ಇವರಲ್ಲಿ ಸೇಫ್ಟಿಗೋಸ್ಕರ ಅಂಡ್ ಯಾವೆಲ್ಲ ಪರಿಕರಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ರು ಅಂತ ಬಂದಾಗ ತಾವುಗಳು ಕೂಡ ಇಮ್ಯಾಜಿನ್ ಮಾಡೋ ಸೈಕಲ್ ಅಲ್ಲಿ ಏನೆಲ್ಲ ಕೊಂಡೋಗ್ಬೋದಪ್ಪ, ಹೇಗೆ ಬದುಕಬಹುದಪ್ಪ, ಅಲ್ಲಿ ಚಳಿ ಇರುತ್ತೆ, ಏನ್ ಕತೆ ಅನ್ನುವಂಥದ್ದು. ಇವರು ತುಂಬಾ ದೊಡ್ಡದಾಗಿರುವಂಥ ಲಗೇಜ್ ಅನ್ನ ಕೊಂಡೋಗಿದ್ದಾರೆ. ಆ ಲಗೇಜ್ಗಳು ಯಾವ ರೀತಿ ಇದೆ ಅಂಡ್ ಆ ಸೈಕಲ್ ಯಾವ ರೀತಿ ಇತ್ತು ಅಂಡ್ ಯಾವ ರೀತಿ ಇತ್ತು ಎಲ್ಲವೂ ಕೂಡ ನನ್ನ ಟೆಕ್ನಿಕಲ್ ಟೀಮ್ ದಯಮಾಡಿ ಪ್ಲೇ ಮಾಡಿ. ಬಿಫೋರ್ ದಟ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಮುಡಿಗೇರಿಯಿಂದ ಕಾಲ್ ಮಾಡ್ತಿದ್ದೀವಿ. ತಮ್ಮ ಹೆಸರು? ರಜೀನಾ ಅಂತ ಹೇಳಿ. ರಜೀನಾ ಅವರು. ನಮಸ್ತೆ ಮೇಡಮ್. ನಮಸ್ತೆ, ಮಾತಾಡಿ ಮೇಡಮ್. ಹಲೋ. ನಾವು ಮುಡಿಗೇರಿಯಿಂದ ಮಾತಾಡ್ತೀವಿ. ಮಾತಾಡಿ ಮೇಡಮ್. ರಜೀನಾ. ನಮಸ್ಕಾರ ಆರಿಫ್. ನಮಸ್ಕಾರ. ಹಲೋ ಮೇಡಮ್, ದಯಮಾಡಿ ತಮ್ಮ ಟಿವಿ ಅಲ್ಲಿ ಮ್ಯೂಟ್ ಮಾಡಿ ಮೇಡಮ್. ಮೊದಲೇದಾಗಿ ದಯಮಾಡಿ. ಆರಿಫ್, ತುಂಬಾ ಖುಷಿ ಆಯ್ತು ನೀನು ರೈಡರ್ ಮಾಡಿದ್ದು.
ಥ್ಯಾಂಕ್ ಯು ಥ್ಯಾಂಕ್ ಯು ಹಲೋ ಥ್ಯಾಂಕ್ ಯು ಎಸ್ ಎಸ್ ಮಾತಾಡಿ ಮೇಡಮ್. Thank you, ನಿಮ್ಮ madam. ದಯಮಾಡಿ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿದ್ರೆ ಚೆನ್ನಾಗಿರ್ತದೆ. ದಯಮಾಡಿ ಇದು ಆ ಚಳಿಯಲ್ಲಿ ಮಳೆಯಲ್ಲಿ ನಿಂತಲ್ಲಿ ಟೆಂಟ್ ಅಲ್ಲಿ ಇದು ಮಾಡಿ ತುಂಬಾ ಕಷ್ಟ ಹೋಗಿ ತಲುಪಿದ್ಯಲ್ಲ, ತುಂಬಾ ಹೆಮ್ಮೆ ವಿಷಯ. ನಮ್ಗೆಲ್ಲ ತುಂಬಾ ಖುಷಿ ಆಯ್ತು. ನಮ್ಮ ಫ್ಯಾಮಿಲಿ ಎಲ್ಲ ಡೈಲಿ ನೋಡ್ತಾ ಇದ್ದಾರೆ ನಿಮ್ದು ಚಾನಲ್. ಓಕೆ ಥ್ಯಾಂಕ್ ಯು ಓಕೆ ಎಸ್ ಮೇಡಮ್ ಎಸ್. ಇಷ್ಟು ಸಣ್ಣ ಪ್ರಾಯದಲ್ಲಿ ಅಲ್ಲಿ ನಮ್ಗೆ ಹೆಮ್ಮೆ ವಿಷಯ. ಓಕೆ ಓಕೆ ತಮಗೆ ಪರಿಚಿತ ಇರುವಂತ ಹುಡುಗ ಆಗಿದ್ರೆ ಅಲ್ವಾ? ಗೊತ್ತಾಗ್ತದೆ. ಓ ಗೊತ್ತಿದೆ. Okay, okay. ಸರಿ, ತಮ್ಗೆ ಪರಿಚಯ ಇದೆ ಇವ್ರದ್ದು? ಇಲ್ಲ ಗೊತ್ತಾಗ್ತಾ ಇಲ್ಲ. ಓಕೆ ಓಕೆ, ಅವರಿಗೆ ಬಹುಶಃ ಗೊತ್ತಿರಬಹುದು, ಯಾಕಂದ್ರೆ ತಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಫಾಲೋ ಮಾಡ್ತಾರೆ. ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ ತಮ್ದು? ಯೂಟ್ಯೂಬ್ ಚಾನಲ್. ಎಸ್, ಹೆಸರೇನು? ಮಿಸ್ಟರ್ ರೈಡರ್ ಬೆದ್ರಾ ಅನ್ನುವಂಥದ್ದು. ಎಸ್, ಇವರ ಜರ್ನಿಗಳು ಯಾವ ರೀತಿ ಇತ್ತು ಅನ್ನುವಂಥದ್ದು ಮಿಸ್ಟರ್ ರೈಡರ್ ಬೆದ್ರಾ ಯೂಟ್ಯೂಬ್ ಚಾನಲ್ ಎಲ್ಲವೂ ಕೂಡ ಸಿಗುತ್ತೆ. ಜೊತೆಗೆ ಇವರ ಜರ್ನಿಗಳ ಬಗ್ಗೆ ಕೆಲವು ಕ್ಲಿಪ್ಪಿಂಗ್ಸ್ ಗಳನ್ನ ದಯಮಾಡಿ ನನ್ನ ಟೆಕ್ನಿಕಲ್ ಟೀಮ್ ಪ್ಲೇ ಮಾಡಬೇಕು. ಆ ಒಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು, ಸೈಕಲ್ ಅಲ್ಲಿ ಹೋಗಿರುವಂಥದ್ದು, ಜೊತೆಗೆ ಆ ಸಂದರ್ಭ ಅನೇಕ ಫ್ರೆಂಡ್ಸ್ಗಳು ಕೂಡ ಸಿಕ್ಕಿದ್ದಾರೆ, ಜೊತೆಗೆ ಸೈಕಲ್ ಅಲ್ಲಿ ಹೋದಾಗ ಆಗಿರುವಂತಹ ಒಂದು ಅನುಭವಗಳು
ಎಸ್, ಇದು ಮಿಸ್ಟರ್ ರೈಡರ್ ಬೆದ್ರ ಮೂಡಬಿದ್ರೆ ಟು ಕಂಪ್ಲೀಟ್ ಕಾಶ್ಮೀರ ಹೋದಾಗ ಜರ್ನಿ ಯಾವ ರೀತಿ ಇತ್ತು ಅನ್ನೋದು ತಾವು ನೋಡ್ಕೊಂಡು ಬಂದ್ರೆ, ಅದರ ಸೈಕಲ್ ಅಲ್ಲೂ ಕೂಡ ಏನೆಲ್ಲ ಸಲಕರಣೆಗಳನ್ನ ಪರಿಕರಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ಅಂಡ್ ಆ ಒಂದು ಸ್ಟಾರ್ಟಿಂಗ್ ಜರ್ನಿ ಯಾವ ರೀತಿ ಇತ್ತು ಅನ್ನುವಂಥದ್ದು ತಾವು ನೋಡ್ಕೊಂಡು ಬಂದ್ರಿ. ಎಸ್, ಏನ್ ಹೇಳ್ತೀರಾ, ಆ ಒಂದು 55 ದಿನಗಳ ಹಿಂದೆ ಇದ್ದಂತಹ ಫೀಲಿಂಗು ಈಗ ಇರುವುದಕ್ಕೂ ಕೂಡ ಏನ್ ವ್ಯತ್ಯಾಸ ಕಾಣ್ತಾ ಇದೆ ತಮ್ಮಲ್ಲಿ? ಈಗ ವ್ಯತ್ಯಾಸ ಏನಂದ್ರೆ ತುಂಬಾ ಜನ ಮಾತನಾಡ್ತಾರೆ, ಬಂದು ಅವ್ರು ಖುಷಿಯಾಗಿ ಮಾತನಾಡಿ ಅವ್ರ ಹತ್ರ ಮಾತನಾಡುವಾಗ ಒಂದು ಖುಷಿ ಆಗ್ತದೆ. ಹಾಗೇನೆ ಒಂದು ಏನಾದ್ರೂ ಲೈಫಲ್ಲಿ ಅಚೀವ್ ಮಾಡಿದೆ ಅಂತ ಒಂದು ಯಾರ ಹತ್ರ ಅದು ಏನಾದ್ರೂ ಕೇಳಿದ್ರೆ ಹೇಳ್ಬೋದು, ಏನ್ ಲೈಫಲ್ಲಿ ಏನ್ ಮಾಡಿದ್ಯಾ ಅಂತ ಕೇಳಿದ್ರೆ ಒಂದು ಹೇಳ್ಲಿಕ್ಕೆ ಅಂತ ಇತ್ತು. ನಿಜ. ಈ ಒಂದು ಜರ್ನಿ ಮಾಡ್ಲೇಬೇಕು ಅನ್ನೋಂಥದ್ದು ಯಾಕೆ ಬಂತು? ಅಂಡ್ 55 ಡೇಸ್ ಈ ಜರ್ನಿ ಇದೆ ಅಂತ ಬಂದಾಗ ಯಾಕೆ ಬಂತು? ಜೊತೆಗೆ ಫಸ್ಟ್ ಡೇ ಈ ಮಾಡ್ತೇನೆ ಅಂತ ಬಂದಾಗ ಸಿಕ್ಕಂತ ರೆಸ್ಪಾನ್ಸ್ಗಳು ಯಾವ ರೀತಿ ಇತ್ತು? ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಎಲ್ಲವೂ ಕೂಡ ಸಿಗುತ್ತೆ ನಮ್ಗೆ. ಎಸ್, ಹಾಗೇನೆ ಫಸ್ಟ್ ಡೇ ಹೇಳುವಾಗ ಫಸ್ಟ್ ಆಗಿ ಹೇಳೋದು ಏನಂದ್ರೆ ಫ್ರೆಂಡ್ಸಿಗೆ ಹೇಳ್ತೀನಿ ಅಷ್ಟೇ. ಈಗ ಸ್ಟಾರ್ಟ್ ಮಾಡಿದ್ರಿ, ಹಾಗೆ ನನ್ನ ಹತ್ರ ಕ್ಲೋಸ್ ಫ್ರೆಂಡ್ ಆಗಿರೋದು ಪ್ರಜ್ವಲ್ ಅಂತ. ಅವನ ಹತ್ರ ಹೇಳಿದಾಗ ಓಕೆ ಎಲ್ಲದಕ್ಕೂ ಸಪೋರ್ಟ್ ಇರ್ತಾನೆ, ಎಲ್ಲ ಇದರಲ್ಲಿ ಆಗಲಿ ಎಲ್ಲ ಸ್ಟಾರ್ಟಿಂಗಲ್ಲಿ ಅವನಿರ್ತಾನೆ. ಹಾಗೆಯೇ ಮತ್ತೆ ಬೇರೆ ಫ್ರೆಂಡ್ಸು ಇದ್ದಾರೆ, ಅವರು ಕೂಡ ಅವ್ರ ಹತ್ರ ಹೇಳಿದ ಅವರು ಫ್ರೆಂಡ್ಸ್ ಇದು ಮೊದಲು ಸಪೋರ್ಟ್ ಸಿಕ್ಕಿತ್ತು. ಅವರೇ ಸುಮಾರು ಜನರಿಗೆ ಹೇಳಿ ಎಲ್ಲ ಇದು ಮಾಡಿದರು. ಅವರ ಫ್ಯಾಮಿಲಿ ಅವರು ಕೂಡ ತುಂಬ ಜನರಿಗೆ ರೀಚ್ ಮಾಡಿದ್ದಾರೆ ಹೋಗೋದು. ಅದೇ ಆಮೇಲೆ ಬಾಸ್ ಹತ್ರ ಹೇಳುವಾಗ ಅವರು ಓಕೆ ಅಂತ ಹೇಳಿದ್ರು. ಕೆಲವರ ಹತ್ರ ಹೇಳುವಾಗ ಅವರು ಇದು ಮಾಡಿದ್ರು, ತಮಾಷೆ ಮಾಡಿದ್ರು. ಅದನ್ನು ಇದು ಮಾಡ್ಲಿಕ್ಕೆ ಏನಂತ ತಮಾಷೆ ಮಾಡಿದ್ರು? ಹೋಗುದು ಹೌದಾ, ಹಾಗೆ ಸುಮ್ಮನೆ ನಿನ್ಗೇನು ಹುಚ್ಚ ಅಂತ ಕೇಳಿ ತುಂಬಾ ಸತ್ಯದಾಗಿದೆ. ನಿನ್ಗೇನು ಹುಚ್ಚ ಹೀಗೆ. ಆದ್ರೆ ಮನೆಯವ್ರದ್ದು ಸಪೋರ್ಟ್ ಸಿಕ್ಕಿದ ನಂತರ ನಾನೇ ಅದ್ರಲ್ಲಿ ಕೇಳಲಿಕ್ಕೆ ಹೋಗ್ಲಿಲ್ಲ. ಓಕೆ 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 ಎಸ್, ಮನೇಲಿ ಏನು ಹೇಳಿದ್ರು? ಮೊದಲನೇದಾಗಿ ಈ ರೀತಿಯ ಒಂದು ಸವಾಲುಗಳು ಬರುತ್ತೆ ಅಂತ ಬಂದಾಗ 55 ದಿನಗಳನ್ನು ಮನೆಯಿಂದ ಹೊರಗಿರ್ಬೇಕು, ಜೊತೆಗೆ ಈ ರೀತಿ ಕಷ್ಟಕರವಾಗಿರುವಂತಹ ಪ್ರಯಾಣಗಳನ್ನ ನಾವು ಮಾಡಬೇಕು ಅಂತ ಬಂದಾಗ ಯಾರುಗಳು ಏನ್ ಬೇಕಾದ್ರೂ ಹೇಳ್ಬೋದು. ಪ್ರಥಮವಾಗಿ ಅಲ್ಲಿ ನಮ್ಮ ಕಣ್ಣಿಗೆ ಬರುತ್ತೆ ನಮ್ಮ ತಂದೆ ತಾಯಿ ಅಲ್ವಾ, ಅವರ ಸಪೋರ್ಟ್ಗಳು ಅಂಡ್ ಅವರು ತಮ್ಮ ಒಂದು ಡಿಸಿಷನ್ಗೆ ಯಾವ ಏನಂದ್ರೆ ನಾನು ಫಸ್ಟಿಗೆ ಪ್ಲಾನಿಂಗ್ ಇರಲಿಲ್ಲ ಎಷ್ಟು ದಿವಸ ಅಂತ. 3 ಮಂತ್ ಆದ್ರೆ 3 ಮಂತ್ ಹಾಗೆ ಎಷ್ಟು ನನ್ನ ಕೈಯಲ್ಲಿ ಆಗುದಷ್ಟು ಹೋಗುವ ಪ್ಲಾನ್ ಇತ್ತು. ಅದೇನಂದ್ರೆ ಫಸ್ಟಿಗೆ ನಾನು ಅಪ್ಪನ ಹತ್ರ ಹೇಳಿದೆ, ಅಮ್ಮನ ಹತ್ರ ಹೇಳಿದೆ. ಅಮ್ಮ ನಾನು ಹೀಗೆ ಬಂದು ಹೀಗೆ ಸುಮಾರು ಹೇಳ್ತಾ ಇರ್ತೀನಿ ಅದಂತ ಹೇಳಿ ಅಷ್ಟು ಇದು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಈ ಸುಮ್ಮನೆ ನಾನು ಟೆನ್ಷನ್ ಮಾಡಬೇಡ ಹಾಗೆ ಹೀಗೆಲ್ಲ ಹೇಳಿದ್ರು. ನನ್ನ ಅಪ್ಪನ ನನ್ನ ಅಜ್ಜ ಅಂತ ಹೇಳ್ತೀವಿ, ಅದು ಅವ್ರ ಹತ್ರ ಹೇಳಿದ ಅವರು ಏನಂದ್ರೆ ತುಂಬಾ ಸಪೋರ್ಟ್ ಇದ್ರು. ಅವ್ರ ಅಮ್ಮನ ಹತ್ರ ಹೇಳಿದ್ರು ಅವ್ನು ಹೋಗಿ ಬರಲಿ, ಅದರ ನಂತರ ಅವನಿಗೆ ಇದಾಗ್ತದೆ, ಹೋಗಿ ಬರಲಿ. ಅವರ ಅಪ್ಪನನ್ನೆಲ್ಲ ಅಮ್ಮನನ್ನು ಸಮಾಧಾನ ಮಾಡಿ. ಅಪ್ಪನಲ್ಲಿ ಏನಿಲ್ಲ, ಅಪ್ಪನಲ್ಲಿ ಜಸ್ಟ್ ಕೇಳಿದಷ್ಟೇ. ನನಗೂ ಶಾಕ್ ಆಯ್ತು ಇಷ್ಟು ಬೇಗ ಹೇಗೆ ಬಿಟ್ರು ಅಂತ. ಅಪ್ಪನಲ್ಲಿ ಫಸ್ಟ್ ಕೇಳಿದೆ, ನಾನು ಕೆಲಸ ಬಿಟ್ಟೆ, ಹೀಗೆ ಹೋಗುವ ಪ್ಲಾನ್ ಇದೆ. ಆಯ್ತು ಹೋಗು, ಯಾರು ನಗುವಾಗೆ ಮಾಡಬೇಡ, ಅದೊಂದು ಈಗವೂ ನೆನಪಿದೆ. ಹೋಗು, ಯಾರು ನಗುವಾಗೆ ಮಾಡಬೇಡ ಅಂದ್ರೆ ಅರ್ಧದಲ್ಲಿ ಬಿಟ್ಟು ಬರಬೇಡ ಅಂತ ಹೇಳಿದ್ರೆ. ಯಾರು ಹೇಳಿರುವಂತ ಮಾತು ಇದು? ಅಪ್ಪ. ಓಕೆ ಓಕೆ ಎಸ್ ಎಸ್, ನಿಜ ನಿಜ. ಯಾಕಂದ್ರೆ ಸೈಕಲ್ ಅಲ್ಲಿ ಹೋಗ್ತಾರಂತ ಬಂದಾಗ ನಿಜವಾಗ್ಲೂ ತುಂಬಾ ಕಷ್ಟ ಇರುತ್ತೆ. ಅರ್ಧದಲ್ಲಿ ಜರ್ನಿ ಬಿಡುವಂತ ವಿಚಾರಗಳು ಕೂಡ ಬರುತ್ತೆ. ಆರೋಗ್ಯ ಸರಿ ಇಲ್ಲದೆ ಇರುವುದು ಅಥವಾ ಶಕ್ತಿ ಇಲ್ಲದೆ ಇರುವುದು, ಏನೋ ಆಗುವಂತ. ಯಾಕಂದ್ರೆ ಸೈಕಲ್ ಅಲ್ಲಿ ಹೋಗುವಂತವಲ್ವಾ. ನಂದು ನಿಜವಾಗ್ಲೂ ಫೀಡ್ಬ್ಯಾಕ್ ಕೇಳೋದು, ದೇಹಕ್ಕೆ ನೋವೇ ಆಗಲ್ವಾ, ಕಷ್ಟವೇ ಆಗಲ್ವಾ, ಹೇಗೆ ಸೈಕಲ್ ಅಲ್ಲಿ ಹೋಗಿರುವಂತದ್ದು? ಕಷ್ಟ ಆಗೋದಾಗ್ತದೆ. ಪೇನ್ ಇಲ್ವಾ, ನೋವೇ ಇಲ್ವಾ? ಯಾವ್ದು ಕೂಡ ನೋವು ಬರ್ತದೆ. ಈಗ ಗಂಟು ನೋವೆಲ್ಲ ಸ್ಟಾರ್ಟ್ ಆಗ್ತದೆ. ಈಗ ಮನೆ ಬಂದ ನಂತರ ಕುತ್ಕೊಂಡಾಗ ಸ್ಟಾರ್ಟ್ ಆಗ್ತದೆ ಅಂತ ಸಿಚುವೇಶನ್ ಇರ್ತದೆ. ಎಲ್ಲಾದ್ರೂ ಪೇನ್ ಆಗಿ ನಿಲ್ಲಿಸಿ ತದನಂತರ ಜರ್ನಿ ಪ್ರಾರಂಭ ಮಾಡಿದ್ಯಾ ಘಟನೆ? ಪೇನ್ ಅಲ್ಲ, ಈ ಬಿಸಿಲಿಗೆ ಫುಲ್ಲು ಇದಾಗಿ ಕಣ್ಣಲ್ಲೆಲ್ಲ ಇದಾಗಿ ಕಣ್ಣು ಉರಿಲಿಕ್ಕೆ ಸ್ಟಾರ್ಟ್ ಆಯ್ತು. ಬಿಸಿಲು ಏನಾಗಿ ನೀರಿದಾಗಿ ಕಣ್ಣು ಉರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾವ ರಾಜಸ್ಥಾನ? ತುಂಬಾ ಬಿಸಿಲಿತ್ತು. ಆ ಟೈಮಲ್ಲಿ ಏನ್ ಮಾಡ್ಲಿಕ್ಕೆ ಆಗಲಿಲ್ಲ, ರೋಡಲ್ಲಿ ಮಲಗಿದೆ. ಓ, ರಾಜಸ್ಥಾನ ತುಂಬಾ ಬಿಸಿಲಿತ್ತು. ತುಂಬಾ ಬಿಸಿಲಿತ್ತು. ಓಕೆ, ಬರ್ತೇನೆ, ಮಾತಾಡ್ತೇನೆ. ಕರೆಗಳಿವೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ಕಾರ, ನನ್ನ ಹೆಸರು ರಮೇಶ್ ಶೆಟ್ಟಿ ಅಂತ ಹೇಳಿ, ನಾನು ಬಾಂಬೆಯಿಂದ ಮಾತಾಡ್ತಾ. ಬಾಂಬೆಯಿಂದ ರಮೇಶ್ ಶೆಟ್ಟಿ. ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. ಮೊಹಮ್ಮದ್ ಅರೀಫ್ನವರೇ ನಮಸ್ಕಾರ. ನಮಸ್ಕಾರ. ನಿಮ್ಮ ಜರ್ನಿ ಬಗ್ಗೆ ನಾವು ಕೇಳ್ತಾ ಇದ್ದೇವೆ. ಆಕ್ಚುಲಿ ಮೂಡಬಿದ್ರೆಯಿಂದ ಹೊರಟು ಕಾಶ್ಮೀರ ತನಕ ನೀವು ಒಳ್ಳೆ ಪ್ರವಾಸ ಮಾಡಿ ಬಂದಿದ್ದೀರಿ, ಸುಗಮಯವಾಗಿ ಬಂದಿದ್ದೀರಿ. ಬಹಳ ಖುಷಿ ಆಗ್ತದೆ. ನಿಮ್ಮಂತ ಸಾಧಕರು, ಅದು ಕೂಡ ನಮ್ಮ ದಕ್ಷಿಣ ಕನ್ನಡದ ಮೂಡಬಿದ್ರೆಯಿಂದ ಬಂದಂತ ಸಾಧಕರನ್ನು ನೋಡಿ ಬಹಳ ಬಹಳ ಖುಷಿ ಆಗ್ತಾ ಇದೆ. ಹಲೋ, ಎಸ್ ಸರ್, ಮಾತಾಡಿ, ಕೇಳ್ತಾ ಇದೆ ಸರ್. ಎಸ್ ಸರ್. ಅದೇ ರೀತಿ ಮೊನ್ನೆ
ನಿಹಾಲ್ ತೌರ ಅಂತ ಹೇಳಿ ಮೂಡಬಿದ್ರಿ ಇಂಡಿಯನ್ ಐಡಲ್ ಕೂಡ ಇಲ್ಲಿ ಕೂಡ ಭಾಗವಹಿಸಿ ಅವರು ಕೂಡ ತಮ್ಮ ಸ್ಥಾನವನ್ನು ನೋಡಿ ಕಾಪಾಡಿಕೊಂಡಿದ್ದಾರೆ. ಬಹಳ ಖುಷಿ ಆಗ್ತದೆ ಒಂದು ಬಿದ್ರದಿಂದ ಈ ಜನ ಇಂತಹ ಸಾಧಕರಿದ್ದಾರೆ ಅಂತ ಹೇಳಿ. ಓಕೆ ಓಕೆ ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು. ತಾವು ಮೂಡಬಿದ್ರಿ ಅವರ ಬೇಸಿಕಲಿ? ನಾವು ಮಂಗಳೂರಿನವರು ಆಕ್ಚುಲಿ. ಓಕೆ ಎಸ್ 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 ಬಾಂಬೆಯಲ್ಲಿ. ಎಸ್ ಸರ್ ಥ್ಯಾಂಕ್ ಯು. ಧನ್ಯವಾದ ಧನ್ಯವಾದ ಸರ್ ಧನ್ಯವಾದ. ದೇವರು ಒಳ್ಳೇದು ಮಾಡ್ಲಿ ಮೊಹಮ್ಮದ್ ಅರೀಫ್ನವರಿಗೆ. ಥ್ಯಾಂಕ್ ಯು. ಓಕೆ ಓಕೆ ಅನೇಕ ಜನರ ಹಾರೈಕೆ ಇದೆ. ಯಾಕಂದ್ರೆ ಇನ್ನೊಂದ್ ಕಡೆ ಪ್ರಶ್ನೆ, ಸೈಕಲ್ ಅಲ್ಲಿ ಹೋಗಿ ಬಂದಂತಹ ಆ ಒಂದು ಸಾಹಸದ ಒಂದು ಜರ್ನಿ ಅದನ್ನು ಕೂಡ ಪ್ಲೇ ಮಾಡ್ತೇವೆ. ಬಿಫೋರ್ ದಟ್ ಇನ್ನೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಮೊಹಮ್ಮದ್ ಅವರೇ ನಮಸ್ತೆ ಸರ್. ಹಲೋ ಮೊಹಮ್ಮದ್ ಅವರೇ ನಮಸ್ತೆ. ಮೊಹಮ್ಮದ್ ಅವರೇ ನಮಸ್ತೆ. ನಮಸ್ತೆ ನಮಸ್ತೆ. ಧ್ವನಿ ಕೇಳ್ತಾ ಇದೆ ಸರ್, ಮಾತಾಡಿ ಮಾತಾಡಿ ಸರ್. ನವೀನ್ ಶಾಲಿ ಅಂದ್ರೆ ನಮಸ್ಕಾರ. ನಮಸ್ಕಾರ ಸರ್ ನಮಸ್ಕಾರ. ಪಾತ್ರಲೆ ಸರ್. ಮೊಹಮ್ಮದ್ ಸಾಹೇಬರೇ ನಮಸ್ಕಾರ. ನನ್ನ పేరు ಮೊಹಮ್ಮದ್. ನನ್ನ పేరు ಮೊಹಮ್ಮದ್ ಕನ್ನಂಗಾರ್ ರಾಯ. ಬಹಳ ಸಂತೋಷ ಆಯ್ತು. ಇಂತಹ ಸಾಧನೆ ಮಾಡಿದರೆ ನಿಮ್ಗೂ ಒಳ್ಳೇದು, ನಮ್ಮ ದೇಶಕ್ಕೂ ಒಳ್ಳೇದು, ನಮ್ಮ ರಾಜ್ಯಕ್ಕೂ ಒಳ್ಳೇದು. ಒಳ್ಳೆ ಹೆಸರು ತರಬೇಕು. ವೆರಿ ಗುಡ್. ನಮಸ್ತೆ ನಮಸ್ತೆ ಸಾಲಿ ಅಂದ್ರೆ. ನಮಸ್ಕಾರ ಸರ್ ನಮಸ್ಕಾರ. ಖುಷಿ ಆಗುತ್ತೆ. ಅಸ್ಸಲಾಮು ಅಲೈಕುಂ ಮೊಹಮ್ಮದ್. ಸರಿ ಸರ್ ಧನ್ಯವಾದ ಧನ್ಯವಾದ ಸರ್ ಧನ್ಯವಾದ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ಸರ್ ಇನ್ನೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಲತೀಶ್ ಅವರು. ಲತೀಶ್ ಅವರು ನಮಸ್ತೆ. ನಮಸ್ತೆ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಮೂಡಬಿದ್ರಿ. ಎಸ್ ಸರ್ ಲತೀಶ್ ಅವರು ಮಾತಾಡಿ ಸರ್. ನಮ್ಮ ಕೊಡ್ತೀರಾ? ಆರಿಫ್ ಅವರು ಇದ್ದಾರೆ, ಮಾತಾಡಿ. ಹಲೋ ಹಲೋ ಮಾತಾಡಿ ಮಾತಾಡಿ ಸರ್. ಮತ್ತೆ ಹೇಗಿದ್ಯಾ? ಹುಷಾರಿದ್ದೀನಿ. ಮತ್ತೆ ಜರ್ನಿ ಹೇಗೆ? ಜರ್ನಿ ಸೂಪರ್. ನಿಮ್ಮೆಲ್ಲ ಸಪೋರ್ಟ್ ಇಂದ, ನಿಮ್ಮೆಲ್ಲ ಸಪೋರ್ಟ್ ಸಿಕ್ಕಿದ್ರಿಂದ ಸೂಪರ್ ಆಗಿತ್ತು ಜರ್ನಿ. ಓಕೆ ಓಕೆ ಎಸ್ ಮೂಡಬಿದ್ರಿ ಅವರೇ, ತಮ್ಮ ಜರ್ನಿಯಲ್ಲಿ ಸಪೋರ್ಟ್ ಕೊಟ್ಟವರು ಇವರು ಲತೀಶ್ ಅಂತ. ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಗೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಓಕೆ 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 ಈ ಒಂದು ಜರ್ನಿಯಲ್ಲಿ ನಾವು ನೋಡಿದಾಗ ಅನೇಕ ವಿಚಾರಗಳು ಬರುತ್ತೆ. ಅನೇಕ ಜನರು ತಮ್ಮ ಒಂದು ಬೆನ್ನು ತಟ್ಟಿ ಹುರಿದುಂಬಿಸಿ ಪ್ರೋತ್ಸಾಹಿಸಿದ್ದಾರೆ ತಮ್ಮ ಒಂದು ಪ್ರಥಮ ದಿನದಿಂದ ಇಲ್ಲಿಯ ತನಕ ಕೂಡ ಅಲ್ವಾ? ಎಸ್ ಕೆಲವು ವಿಜುವಲ್ಸ್ ಗಳನ್ನ ನಾವು ಪ್ಲೇ ಮಾಡ್ತೇವೆ. ಆ ಒಂದು ಸ್ಥಳಗಳು ಅಂಡ್ ಆ ಎಕ್ಸ್ಪೀರಿಯನ್ಸ್ಗಳು ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಅಂದ್ರೆ ನಮ್ಮ ಮೂಡಬಿದ್ರೆ ಟು ಕಾಶ್ಮೀರ ಹೋದಾಗ ವೆರಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಆಗಿರುವಂತದ್ದು ಎಲ್ಲಿ ಅಂಡ್ ದಿ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರುವಂತದ್ದು ಎಲ್ಲಿ? ಬೋಸ್ಟ್ ಅಂತ ಆಗ್ಲಿಲ್ಲ, ನಮ್ಮ ಮೈಂಡ್ ಒಬ್ರನಿಂದ ನಾವು ಎಲ್ಲರನ್ನ ಹೇಳಲಿಕ್ಕೆ ಆಗಲ್ಲ. ನಮ್ಗೆ ಏನಂದ್ರೆ ಮಹಾರಾಷ್ಟ್ರ ಎಂಟರ್ ಆದ ನಂತರ ಒಂದ್ ಸ್ವಲ್ಪ ಇದಾಗಿತ್ತು ಇಂಗ್ಲಿಷ್ ಮಾತನಾಡಿದ್ದಕ್ಕೆ. ಇನ್ನೊಬ್ಬ ಕೇರಳದವನಿಗೆ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ನೈಟ್ ರೈಡ್ ಮಾಡಿ ನಾವೊಂದು 5-6 ಕಿಲೋಮೀಟರ್ ಮುಂದೆ ಹೋಗಿ ಡಾಬಾದಲ್ಲಿ ಸ್ಟೇ ಆಗಿದ್ವಿ. ನಂಗೆ ಅವತ್ತು ನೈಟ್ ಹೆದರಿಕೆ ಸ್ಟಾರ್ಟ್ ಆಗಿತ್ತು. ಗೋವಾ ಇದೆಲ್ಲ ಯಾವ ರೀತಿ ಅಂದ್ರೆ ಈ ಎಕ್ಸ್ಪೀರಿಯನ್ಸ್ ಗಳು ಬೇಕು ಜನರಿಗೆ, ನೋಡ್ತಾ ಇದ್ದಾರೆ. ಏನಂದ್ರೆ ನಾವು ಇಂಗ್ಲಿಷ್ ಅಲ್ಲಿ ಮಾತನಾಡ್ಲಿಕ್ಕಿಲ್ಲ ಅಂತೆ, ಹಿಂದಿಯಲ್ಲಿ ಮಾತನಾಡ್ಬೇಕಂತ. ನಮ್ಗೆ ಹಿಂದಿ ಬರ್ತದೆ. ಅದ ನಂತರ ಕರ್ನಾಟಕ ಹಾಗೆಲ್ಲ ಮಾತನಾಡಿ ಬಂದ್ರು. ನಾನು ಅವ್ರ ಹತ್ರ ಮಾತನಾಡಿದೆ, ನನಗೂ ಹಿಂದಿ ಬರ್ತದೆ ಅಂತಲ್ಲಿ. ಅದರ ನಂತರ ನನ್ನ ಹತ್ರ ಮಾತನಾಡಲಿಲ್ಲ. ಇನ್ನೊಬ್ಬ ಕೇರಳದವನು, ಅವನಿಗೆ ಹಿಂದಿ ಬರ್ತಾ ಇರಲಿಲ್ಲ. ಅವನ ಹತ್ರ ಮಾತನಾಡ್ಲಿಕ್ಕೆ ಹೋದ್ರು. ಅವನ ಹತ್ರ ರ್ಯಾಶ್ ಆಗ್ಲಿಕ್ಕೆ ಹೋದ್ರು. ಅವನು ಮಾತನಾಡಲಿಲ್ಲ, ಅವ್ನು ಸುಮ್ಮನೆ ಇದ್ದ. ರ್ಯಾಶ್ ಆಗ್ಲಿಕ್ಕೆ ಹೋದ್ರು. ಅದರ ನಂತರ ನಮಗೆ ಒಂದು ಹೆಲ್ಪ್ ಮಾಡಿದವ್ರ ಹತ್ರ ಇನ್ಸ್ಟಾಗ್ರಾಮ್ ID ಕೇಳಿದ್ದಕ್ಕೆ ಇವರಲ್ಲಿ ಸ್ವಲ್ಪ ಇದು ಮಾಡಿದ್ರು. ಅದಕ್ಕಾಗಿ ನಾವು ಅಲ್ಲಿ ನಿಲ್ಲು ಸೇಫ್ ಅಲ್ಲ ಅಂತ ಹೇಳಿ. ಎಲ್ಲಿ ಹೇಳಿದ್ದು? ಮಹಾರಾಷ್ಟ್ರ ಬಾರ್ಡರ್ ಎಂಟರ್ ಆದ ಫಸ್ಟ್ ದಿನದಲ್ಲಿ ಹೀಗೆ ಅದರ ನಾವು ಸೀದಾ ಒಂದು 5 ಕಿಲೋಮೀಟರ್ ಹೋದ ನಂತರ ರಾಜಸ್ಥಾನ್ ಡಾಬಾ ಇತ್ತು. ಡಾಬಾದಲ್ಲಿ ಸ್ಟೇ ಮಾಡಿದ್ವಿ. ಅವರು ನಮಗೆಲ್ಲ ತುಂಬ ಸಪೋರ್ಟ್ ಮಾಡಿದರು. ಅವರ ಒಳಗೇನೆ ಸ್ಟೇ ಮಾಡಲಿಕ್ಕೆಲ್ಲ ಕೊಟ್ಟರು. ಓಕೆ ಓಕೆ ಇನ್ನೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಸರ್ ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಅಬೂಬಕರ್ ಕಿನ್ಯಾ. ಅಬೂಬಕರ್ ಕಿನ್ಯಾ, ಪಾತರ್ಲೆ ಸರ್. ನಿತಿನ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ದಯಮಾಡಿ ಇದನ್ನ ಟಿವಿ ವಾಲ್ಯೂಮ್ ನೀವು ಮ್ಯೂಟ್ ಮಾಡ್ತಾರಾ? ಹೌದು ಸರ್, ದಯಮಾಡಿ ಸರ್. ಮೊಹಮ್ಮದ್ ಆರಿಫ್, ಅಸ್ಸಲಾಮು ಅಲೈಕುಂ. ಪಾತರ್ಲೆ ಸರ್. ಮತ್ತೆ ನೀವು ಚೆನ್ನಾಗಿದ್ದೀರಾ? ಹೋಗಿ ಬಂದೆಲ್ಲ ಸುಸ್ತಾಯ್ತಾ? ಆಗಿದೆ. ಅಲ್ಹಮ್ದುಲಿಲ್ಲಾಹ್. ಬಂದು ಮುಟ್ಟಿದೀರಲ್ಲ. ಓಕೆ. ಮತ್ತೆ ಆರಿಫ್ ಅವ್ರು ಹೇಗಿದ್ದು ಡಾಕ್ಟರ್ ಎಲ್ಲ?
ಕೇಳ್ತಾ ಇಲ್ಲ. ಕೇಳ್ತಾ ಇಲ್ಲ ಸರ್, ಏನ್ ಹೇಳಿದ್ರಿ? ಕಾಶ್ಮೀರಲ್ಲಿ ಹೇಗೆ ಚೆನ್ನಾಗಿ ಕಾಶ್ಮೀರ ಹೇಗೆ ಉಂಟು, ಚೆನ್ನಾಗಿ ಉಂಟು ಅಂತ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೂ ಹೋಗಿಲ್ಲ, ನೀವು ಹೋಗಿದ್ರ, ಸೊ ಅದಕ್ಕೋಸ್ಕರ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರಪ್ಪ. ಕಾಶ್ಮೀರ್ ಸೂಪರ್ ಆಗಿದೆ, ಸೂಪರ್ ಆಗಿದೆ ಅಲ್ವಾ? ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಮಹಾರಾಷ್ಟ್ರದ ಬಾರ್ಡರ್ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು ಅಂತ ಹೇಳ್ತಾರೆ. ಅಂದ್ರೆ ಹಿಂದಿ ಮಾತಾಡಬೇಕಾಗಿತ್ತು ತಾವು ಅನ್ನುವಂಥದ್ದು. ನಾವಲ್ಲ, ಅವನು ಮಾತನಾಡ್ಲಿಲ್ಲ, ನನ್ಗಿಂದಿ ಬರ್ತಾ ಇತ್ತು, ಮಾತನಾಡಿದೆ. ಅದರ ನಂತರ ನನಗೆ ಅಷ್ಟು ಅವ್ರು ಇದು ಮಾಡ್ಲಿಲ್ಲ, ಒಬ್ರೇ ಏನಾದ್ರು ಕುಡ್ಕೊಂಡಿದ್ರು ಹಾಗೆ. ಅದರ ನಂತರ ನಾವು ಅಲ್ಲಿಂದ ಸೀದಾ ನೆಕ್ಸ್ಟ್ ಪ್ಲೇಸಿಗೆ ಶಿಫ್ಟ್ ಆದ್ವಿ. ಅಲ್ಲಿ ಸೇಫ್ ಆಯ್ತು ನಮ್ಗೆ. ಅಲ್ಲಿ ಹೆದರಿಕೆ ಸ್ಟಾರ್ಟ್ ಆಗಿತ್ತು, ಇನ್ನೇಗೆ ಅಲ್ವಾ. ಹೋಗೋ ಮೊದಲು ಜನರು ಏನ್ ಹೇಳ್ತಾರೆ ಅಂದ್ರೆ ಅಲ್ಲಿ ಜಾಗೃತಿ ಇರು. ಕರೆಕ್ಟ್, 100%. ಇದೇ ಪ್ರಶ್ನೆಯನ್ನ ಕೇಳ್ಬೋದು. ಯಾಕಂದ್ರೆ ನಮ್ಮ ಊರಲ್ಲೇ ಅಥವಾ ನಮ್ಮ ರಾಜ್ಯದಲ್ಲೇ ನಮ್ಗಳಿಗೆ ಕೆಲವು ವಿಚಾರಗಳು ಬರುತ್ತೆ ಅಂತ ಬಂದಾಗ, ಇಡೀ ನಾವು ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತೀವಿ ಅಂತ ಬಂದಾಗ ಆ ಜನರ ಮನಸ್ಥಿತಿ, ಅಲ್ಲಿಯ ಭಾಷೆಗಳು, ಮತ್ತೆ ಅಲ್ಲಿಯ ಒಂದು ಜನಜೀವನ ನಾವು ಒಗ್ಗಿಕೊಳ್ಬೇಕಾಗುತ್ತೆ. ತಮಾಷೆಯ ವಿಚಾರ ಅಲ್ಲ. ಯಾಕಂದ್ರೆ ಇಂತಹ ಒಂದು ಜರ್ನಿಗಳನ್ನ ತಾವು ಮಾಡ್ತೀರ ಅಂತ ಬಂದಾಗ, ಮನೆಯವರು ಹೆದರ್ತಾರೆ ಅಂತ ಬಂದಾಗ, ನಾಟ್ ಓನ್ಲಿ ಜರ್ನಿ ವಿಚಾರಗಳು, ಈ ಒಂದು ವಿಚಾರಗಳು ಅಂದ್ರೆ ಸೇಫ್ಟಿ ವಿಚಾರವಾಗಿ, ಅಂದ್ರೆ ಸುರಕ್ಷತೆಯ ವಿಚಾರವಾಗಿ ಇದನ್ನ ಗಮನಿಸ್ತಾರೆ. ಅಂದ್ರೆ ನಾವು ಎಷ್ಟು ಮಾತನಾಡ್ತೀವಿ, ಜನರ ಹತ್ರ ಹೇಗೆ ಮಾತನಾಡ್ತೀವಿ ಅದರ ಮುಖಾಂತರ ಅವ್ರು ರಿಯಾಕ್ಟ್ ಮಾಡ್ತಾರೆ. ಜನರು ಹೇಳ್ತಾರೆ, ನಮ್ಗೆ ಇಲ್ಲಿ ಪರಿಚಯದವರೆಲ್ಲ ತುಂಬಾ ಹೇಳಿದ್ರು, ಮಹಾರಾಷ್ಟ್ರದಲ್ಲಿ ಜಾಗೃತಿ ಇರಿ, ಹಾಗೇನೆ ಮುಂದೆ ಹೋಗುವಾಗ ಗುಜರಾತಲ್ಲಿ ಜಾಗೃತಿ ಇರಿ, ಜನರು ಹಾಗೆ ಇರ್ತಾರೆ ಹೀಗೆ ಇರ್ತಾರೆ. ಅವ್ರಿಗೆ ಹೋಗಿರುವ ಎಕ್ಸ್ಪೀರಿಯನ್ಸ್ ಇರ್ತದ, ಅವ್ರಿಗೇನೋ ಹೋದಾಗ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ಗೊತ್ತಿಲ್ಲ. ನಮ್ಗೆ ಒಬ್ಬರ ಬೇರೆ ಎಲ್ಲರನ್ನ ಇದ್ ಮಾಡ್ಲಿಕ್ಕೆ ಆಗಲ್ಲ. ನಮ್ಗೆ ಏನಂದ್ರೆ ಮಹಾರಾಷ್ಟ್ರದಲ್ಲಿ ತುಂಬಾ ಒಳ್ಳೆ ಜನ ಸಿಕ್ಕಿದ್ರೆ ಮಹಾರಾಷ್ಟ್ರದಲ್ಲಿ ನಮ್ಗೆ ಡಾಬಾದಲ್ಲಿ ಸ್ಟೇ ಕೊಟ್ರು, ಒಂದ್ ದಿವಸ ಫುಲ್ ಫುಡ್ ಕೊಟ್ರು. ಹಾಗೇನೆ ಅವ್ರು ಕರ್ನಾಟಕದವ್ರಿಗೆ ಸಿಕ್ಕಿದ್ರು. ಹಾಗೇನೆ ತುಂಬಾ ಅದಕ್ಕೆ ಅಲ್ಲಿನ ನಂತರ ಮೈಂಡ್ ಸೆಟ್ ಚೇಂಜ್ ಆಯ್ತು. ಒಬ್ಬರ ನಂತರ ನಾವು ಇನ್ನೊಬ್ಬರಿಗೆ ಇದ್ ಮಾಡ್ಲಿಕ್ಕೆ ಸಾಧ್ಯ. ನಿಜ 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 ನಿಜ. ಹೇಗಿರ್ತಾರ ಅಂತ ಹೇಳಲಿಕ್ಕೆ ಆಗಲ್ಲ. ಒಬ್ಬರ ನಂತರ ಇಡೀ ಮಹಾರಾಷ್ಟ್ರನೇ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಯಾವ ಸ್ಟೇಟ್ ಅಲ್ಲಿ ತುಂಬಾ ಜಾಸ್ತಿ ದಿನಗಳು ಬಂತು ಅಂತ ಹೇಳಿದ್ರೆ ನಿಮ್ಗೆ? ಮಹಾರಾಷ್ಟ್ರದಲ್ಲಿ ತುಂಬಾ ಜಾಸ್ತಿ. 16 ದಿವಸ. ಕಾರಣ ಫುಲ್ ಹಿಲ್ ಸ್ಟೇಷನ್. ಘಾಟಿ ಸೆಕ್ಷನ್ ಎಲ್ಲ ನಡ್ಕೊಂಡು ಹೋಗ್ಬೇಕಾಗ್ತದೆ. ಹಾಗೆ ಫುಲ್ ಇದಾಗ್ತದೆ. ಕರ್ಷಡಿ ಘಾಟಿಯಲ್ಲಿ ನಾವು ಒಂದು ನೈಟ್ 9 ಗಂಟೆ ತನಕ ರೈಡ್ ಮಾಡಿದ್ದೇವೆ. ಕೆಳಗೆ ನಾವು ಕೇಳಿದ್ವಿ, ಅಲ್ಲೊಂದು ಚಾಯ್ ಸ್ಟಾಲ್ ಇತ್ತು, ಟೀ ಸ್ಟಾಲ್ ಅಲ್ಲಿ ಕೇಳಿದ್ವಿ ಘಾಟಿ ಹತ್ಲಿಕ್ಕೆ ಎಷ್ಟು ಕಿಲೋಮೀಟರ್ ಇದೆ ಅಂತ. ಅವ್ರು ಹೇಳಿದ್ರು 5 ಕಿಲೋಮೀಟರ್ ಹತ್ಲಿಕ್ಕೆ, ಅದರ ನಂತರ ಡೌನ್ ಅಂತ. ನಿಜವಾಗಿ 8 ಕಿಲೋಮೀಟರ್ ಇತ್ತು ಅದು. 8 ಕಿಲೋಮೀಟರ್ ಅದು ಹತ್ತುವಾಗನೇ 8 o'clock ಆಗಿತ್ತು. ಅದರ ನಂತರ ಫುಲ್ ಡಾರ್ಕ್ ಆಗಿದ ನಂತರ ನಮಗೆ ಕೆಳಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಅಲ್ಲಿ ಕೂಡ ಒಬ್ರು ಬೈಕ್ನವ್ರು ಬಂದವು. ಲಾರಿಯಲ್ಲಿ ಹೋಗ್ತಾ ಇತ್ತು, ಬೈಕ್ನವ್ರ ಹತ್ರ ಹೇಳಿದ್ವಿ ನಮ್ಗೆ ಸ್ವಲ್ಪ ಕೆಳಗೆ ತನಕ ಗೈಡ್ ಮಾಡಿ ಅಂತ. ಅವ್ರು ಕೆಳಗೆ ತನಕ ಗೈಡ್ ಮಾಡಿದ್ರು, ಲೈಟ್ ಇಟ್ಕೊಂಡು ಬಂದ್ರು. ಅವರ ಬೈಕ್ ಇದು ಬ್ಯಾಕಲ್ಲಿ, ನಮ್ಮ ಸೈಕಲ್ ಇದ್ ಬ್ಯಾಕಲ್ಲಿ ಅವ್ರು ಬಂದ್ರು. ನಾವು ಎಷ್ಟು ಸ್ಲೋ ಹೋಗ್ತೀವಿ ಅಷ್ಟು ಸ್ಲೋ ಅಲ್ಲಿ ಬಂದಿದ್ರೆ ಅವರು. ಲೈಟ್ ಎಲ್ಲ ಹಾಕೊಂಡು ಲೈಟ್ ಅವ್ರದ್ದು ಹಾಕಿ, ಅವರು ಫೋಕಸ್ ಲೈಟ್ ಹಾಕಿ ನಮ್ಮ ಬ್ಯಾಕಲ್ಲಿ ಬಂದ್ರು. ಮುಂದೆ ರೋಡ್ ಹೇಗಿದೆ ಅಂತ ಗೊತ್ತಿಲ್ಲ, ಅದಕ್ಕಾಗಿ ಅವ್ರು ಬ್ಯಾಕಲ್ಲಿ ಬಂದ್ರು. ಓಕೆ, ಇದು ನೈಟ್ ಜರ್ನಿ. ಓಕೆ 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 ಓಕೆ. ಕೆಲವು ಜರ್ನಿಗಳು ಯಾವ ರೀತಿ ಇತ್ತು ಅಂಡ್ ಯಾವ ರೀತಿ ಇವರ ಒಂದು ಈ ಒಂದು ರೋಚಕ ಒಂದು ಜರ್ನಿಯ ಕತೆ ಜೊತೆಗೆ ದೃಶ್ಯಾವಳಿಗಳು ಬರ್ತಾ ಇದೆ, ನೋಡ್ಕೊಂಬನ್ನಿ. ನಾವಿವತ್ತು ನಿನ್ನೆ ನೈಟ್ ಡಾಬಾದಲ್ಲಿ ಸ್ಟೇ ಆಗಿದ್ವಿ. ಅಂದರೆ ಇಲ್ಲಿ ಸುಮಾರು ಟ್ರಕ್ಸ್ ಎಲ್ಲ ಇದೆ. ಡಾಬಾದವ್ರು ನಮಗೆ ಸ್ಟೇ ಅರೇಂಜ್ ಮಾಡಿಕೊಟ್ಟಿದ್ರು. ಹಾಗೆ ನೈಟ್ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಹಾಗೆ ಮತ್ತು ನಾವು ನೆಕ್ಸ್ಟ್ ನಿನ್ನೆ ಫುಲ್ಲಾಗಿ 83 ಕಿಲೋಮೀಟರ್ಸ್ ನಾವು ರೈಡ್ ಮಾಡಿದ್ವಿ. ಹಾಗೆ ಫುಲ್ ಟಯರ್ಡ್ ಆಗಿದ್ವಿ. ಇವತ್ತೊಂದು ಇಲ್ಲಿಂದ 9 ಗಂಟೆ ಆ ಟೈಮಲ್ಲಿ ಒಂದು ರೈಡ್ ಸ್ಟಾರ್ಟ್ ಮಾಡುವಂತ ಇದ್ವಿ. ಎಂಕ್ಲಿತ್ತ ಒಂಜಿ ಎಂಕಲ್ ಸ್ಟೇ ಆತಿನ ಪ್ಲೇಸ್ ಇರ್ತದೆ ಮಸ್ತ್ ಫ್ರಂಟ್ ಬತ್ತು ಬೊಕ್ಕ ಮೂಲೊಂಜಿ ಡಾಬಾ ತಿಕ್ಕಂಡು ಪಂಡ ಒಂದು ಡಾಬಾ ಕೇರಳದ ಅಕ್ಕಲ್ನ ಉದರ್ ಗೊತ್ತಂಡ ಎಂಬುಕ ಬೋಟ್ ತೋಪವೆ ಕೈಲಾಸ್ ಡಾಬಾ ಅಂತ ಮೂಲು ಕೇರಳದ ಅಕ್ಕಲ್ನ ಒಂದು ಡಾಬಾ ಅಂಚದನ್ನ ಎಂಕ್ಲಿಗೆ ಮುಕ್ಕಳು ಫುಡ್ ಪೂರ ಅಂತ ಕಮ್ಮಿ ಮಲ್ತದೆ ಎಡ್ಡೆ ತೊರಿಯರಿ ಇದು ಮೂಲ ಬ್ರೇಕ್ಫಾಸ್ಟ್ ಮಲ್ತದಿತ್ತೆ ಕುಲ್ಲಿನ ಹತ್ತಿ ಇವರ ಓನರ್ ये ढाबा है हमारा ढाबा इधर महाराष्ट्र गोवा बॉर्डर पे पड़ते हैं. ढाबा का नाम है कैलाश ढाबा. ये चलते अच्छा चलते सिर्फ जस्ट 1 महीने हो गया शुरू करके. न्यूली ओपन द ढाबा. ओके, आइए कभी भी आइए इधर.
इडे बत्तना ई रूट एरन पोपनाक्लितना मूल विजिट मल्पले मंडा हाय 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 थैंक यू ನಾವಿತ್ತು ಡಾಬಾದಲ್ಲಿ ಸ್ಟೇ ಆಗಿದೆ. ಇವತ್ತು ಕೂಡ ಡಾಬಾ ಸಿಕ್ಕಿತ್ತು ನಮಗೆ. आज हमें गटराई पार्टी के लिए आए ढाबे और अच्छा बोला एकदम ये ढाबा का नाम भी बोल सकते हैं आप. हैप्पी ढाबा हमारे इधर का नाम है ढाबे और हमें पार्टी के लिए आए. हाँ अच्छा ढाबा नाईस ढाबा ढाबा एकदम. आणि तुम्ही इथे जरा खाऊन बघा तुम्हाला समजेल कसं जेवण बनवतात ते. आमच्या इकडचे आमचे मालक आहेत ते पण ये लोकेशन तलेरा ब्राह्मणवाड़ी हाईवे साइड हाईवे तलेरा ब्राह्मणवाड़ी कणकोली से 20 किलोमीटर पहले. ಕಣ್ಕೋಲಿ ಸಿ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ಅಸ್ಸಲಾಮು ಅಲೈಕುಮ್, ನಮಸ್ಕಾರ. ನಾವಿವತ್ತು ಲೇಯಲ್ಲಿದ್ದೀವಿ. ಯಾಕಂದರೆ ನಿನ್ನೆ ಕರ್ದುಂಗ್ಲ ಹೋಗಿ ಲೇ ವಾಪಸ್ ಬಂದು ತುಂಬ ಲೇಟ್ ಆಯಿತು, ಫುಲ್ ಟಯರ್ಡ್ ಆಗಿದ್ವಿ. ಹಾಗೆ ಇವತ್ತೇನೆಂದರೆ ಇವತ್ತು ರೈಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಇಲ್ಲೆಲ್ಲೂ ನಿಲ್ಲೂ ಆಗಿಲ್ಲ. ಮುಂದೆ ಹೋಗೋ ಪ್ಲ್ಯಾನ್ ಇದೆ. ಮನಾಲಿ ರೂಟಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಎಷ್ಟಾಗ್ತದೆ ಅಷ್ಟು ಹೋಗುವ ಪ್ಲ್ಯಾನಲ್ಲಿದೆ. ಓಕೆ ಗಾಯ್ಸ್, ಇಲ್ಲಿ ನೋಡಿ ಲದಾಖ್ ಪೊಲೀಸ್ ಹಿಮಾಲಯನಲ್ಲಿ. ವಾವ್, ಫುಲ್ಲು ಪ್ಲೇನ್. ಹಾಗೇನೆ ಲಾಗಲ್ಲಿ ಜಾಸ್ತಿ ಮಾತನಾಡಲಿಕ್ಕೆ ಆಗ್ತಾಯಿಲ್ಲ. ಫುಲ್ಲು ಟಯರ್ಡ್ ಆಗಿದ್ದೀವಿ, ಅಂದರೆ ಹುಷಾರಿಲ್ಲ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ಅಸ್ಸಲಾಮು ಅಲೈಕುಮ್, ನಮಸ್ಕಾರ. ಹಾಗೆಯೇ ನಮಗೆ ನೆನ್ನೆ ಅಷ್ಟೇ ಒಂದು ಮನೆಯಲ್ಲಿ ಸಿಕ್ಕಿತು. ಏನಂದರೆ ತುಂಬ ಅಂಕಲ್ ಮೊದಲು ನಮಗೆ ಒಬ್ಬರು ಅಂಕಲ್ ಇದ್ದರು. ಅವ್ರು ಮೊದಲು ನಮಗೆ ಅವರ ಶಾಪ್ ಮುಂದೆ ಹಾಕ್ಲಿಕ್ಕೆ ಟೆಂಟ್ ಹಾಕ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದರು. ಆಮೇಲೆ ಅಲ್ಲಿ ಸ್ವಲ್ಪ ಸೀನ್ ಆಯಿತು. ಅದರ ನಂತರ ನಮಗೆ ಅವ್ರು ಮನೆಗೆ ಕರ್ಕೊಂಡು ಬಂದು ಅವರ ಗಾಡಿಯಲ್ಲಿ ಲಗೇಜ್ ಎಲ್ಲ ಹಾಕ್ಕೊಂಡು ನೈಟು ಏನಂದ್ರೆ ನಿನ್ನೆ ರಾತ್ರಿ ನಮಗೆ ಅಂಕಲ್ ಒಂದು ಪ್ಲೇಸಲ್ಲಿ ಟೆಂಟ್ ಹಾಕಕ್ಕೆ ಸ್ಪೇಸ್ ಕೊಟ್ಟಿದ್ರು. ಅಲ್ಲಿ ಆಗುವಾಗ ನೈಟ್ ಒಬ್ಬ ಕುಡ್ಕೊಂಡು ಬಂದು ಫುಲ್ ಸೀನ್ ಮಾಡಿದ. ಅದಕ್ಕೆ ಅಂಕಲ್ ಅಲ್ಲಿಂದ ನಮಗೆ ಅವ್ರದ್ದೇ ಪ್ಲೇಸ್, ಅದು ಶಾಪ್ ಅವ್ರದ್ದೇ ಆಗಿತ್ತು, ಸ್ಪೇಸ್ ಕೊಟ್ಟಿದ್ರು ನಮಗೆ. ಆದರೆ ವಾಪಸ್ಸು ನಮಗೆ ಇಲ್ಲಿಗೆ ಕರ್ಕೊಂಡು ಬಂದು ಅವ್ರ ಮನೆಗೆ ಕರ್ಕೊಂಡು ಬಂದು ನಮಗೆ ಸ್ಟೇ ಹಾಕಕ್ಕೆ ಕೊಟ್ಟಿದ್ದಾರೆ. ನೋಡ್ಬೋದು ಗೈಸ್ ನೀವು ಸ್ಟೇ. ಅದಾದ್ಮೇಲೆ ಅವರ ಮನೆ ಆಗ್ತಾ ಇದೆ, ಈಗ ಹೊಸ ಮನೆ ಆಗ್ತಾ ಇದೆ. ಅಲ್ಲಿ ನಮಗೆ ಟೆಂಟ್ ಹಾಕ್ಲಿಕ್ಕೆಲ್ಲ ಪರ್ಮಿಷನ್ ಕೊಟ್ಟು ಆಮೇಲೆ ಗೈಸ್ ನಾವಿಲ್ಲಿ ನೋಡ್ಬೋದು ಫುಲ್ಲು ಬ್ರೇಕ್ಫಾಸ್ಟ್, ಚಾಯ್, 2 ಟೈಪ್ ಆಫ್ ಚಾಯ್ ಕೊಟ್ಟಿದ್ದಾರೆ ನಮಗೆ. ಸೇಮ್ ನಮ್ಮ ಮನೆಯಲ್ಲಿ ಹೇಗೆ ನೋಡ್ತಾರೆ ಅದೇ ಥರ ನೈಟ್ ನೋಡ್ಬೋದು. ಅವ್ರದ್ದು ಫುಲ್ ಆ್ಯಪಲ್ ತೋಟ, ಆ್ಯಪಲ್ ಗಿಡ ಎಲ್ಲ ಇದೆ. ಫುಲ್ಲು ಸೆಲ್ಫ್ ಕಲ್ಚರ್ ಆಗಿರುತ್ತೆ ಅವ್ರದ್ದು, ಅಂದರೆ ಸೆಲ್ಫ್ ಅಗ್ರಿಕಲ್ಚರು. ನೋಡ್ಬೋದು ಆ್ಯಪಲ್ ತೋಟ ಎಲ್ಲ ಇದೆ, ಅವ್ರದ್ದೇ ಇದೆ ಆ್ಯಪಲ್ ಫುಲ್ಲು. ನೋಡ್ಬೋದು ಇದು ಅವ್ರ ಓಲ್ಡ್ ಮನೆ. ಅಲ್ಲಿ ಹೊಸ ಮನೆ ಕಟ್ತಾ ಇದ್ದಾರೆ. ಅವರು ನೆಕ್ಸ್ಟ್ ಅಲ್ಲಿಗೆ ಶಿಫ್ಟ್ ಆಗ್ತಾರೆ. ನೋಡೋಣ. ಇದು ಇವರ ಓಲ್ಡ್ ಮನೆ. ಹಾಗೆ ಇವ್ರ ನಮ್ಮ ಮನೇಲಿ ಕರ್ಕೊಂಡು ಬಂದರು. ನಿಮ್ಗೆ ಇಲ್ಲಿ ನೋಡ್ಬೋದು ರೂಮ್ ಎಲ್ಲ. उधर सिटी में ही उतना है, छोटा वाला का 50 है, बड़ा वाला को 50 है. बड़ा वाला 50 ये वाला नहीं है. उधर से वो वाला नहीं है. हाँ हाँ, उसमें सिर्फ क्या लिखा है? सेम है, यही है, यही है. ये लद्दाख लिखा हुआ है. वो माने पर में होंग लिखा हुआ है इसमें. वो दूसरा वाला ऐसे नहीं है. कल इधर एक लेके आया. ಹಾಗೆ ಗಾಯ್ಸ್, ನಿಮ್ಗೆ ಇಲ್ಲಿ ಚೆಕ್ ಪೋಸ್ಟ್ ನೋಡ್ಬೋದು. ಇದು ಮನಾಲಿ ರೂಟ್ ಹೋಗುವ ರೂಟಲ್ಲಿ. ಅಲ್ಲಿಂದ ನಮಗೆ ಇಲ್ಲಿ ರೈಟಿಗೆ ತೆಗೆದ್ರೆ ಮನಾಲಿ, ಇನ್ನೊಂದು ಬೇರೆ ಕಡೆ ಹೋಗ್ತದೆ. ಓಕೆ, ಇದು ಜರ್ನಿಯನ್ನು ನೋಡ್ಕೊಂಡು ಬಂದ್ರಿ. ಒಂದು ಕಡೆ ಮಹಾರಾಷ್ಟ್ರ ಬಾರ್ಡರ್ ಅಲ್ಲಿ, ಜೊತೆಗೆ ಅಲ್ಲಿ ಢಾಬಾದಲ್ಲಿರುವಂತಹ ವಿಚಾರ, ಜೊತೆಗೆ ಆ ಭಾಗದಲ್ಲಿ ಇದು 48 days ಎಲ್ಲಿದ್ರಿ ತಾವು ಆ ಸಂದರ್ಭ?
48 ನಾವು ಲೇಯಿಂದ ಮನಾಲಿಗೆ ಬರ್ತಾ ಇದ್ದೀನಿ ಆ ರೂಟಲ್ಲಿ. ಹೀಗಿತ್ತು ಅಲ್ಲಿ ಎಕ್ಸ್ಪೀರಿಯನ್ಸ್? ಯಾಕಂದ್ರೆ ಆ ಸಂದರ್ಭ ಬೇರೆನೆ ವೆದರ್, ಅದೊಂದು ಬೇರೆನೆ ಲೋಕ. ನಮ್ಮ ಮಂಗಳೂರು ಇದ್ದಾಗ ಅಲ್ಲಿ ಇರಲ್ಲ ಅಲ್ವಾ, ಅದೊಂದು ಬೇರೆ ಒಂದು ಫುಲ್ ತಾವು ಹೇಳಿದಾಗ ಫುಲ್ ಕ್ಲೀನ್ ಆಗಿ ನೀಟಾಗಿ ತುಂಬಾ ನೈಸ್ ಆಗಿರುವಂತದ್ದು. ಎಸ್, ಏನ್ ಹೇಳ್ತೀರಾ ಆ ವೆದರ್ಗಳು, ಆ ಪ್ರದೇಶಗಳು? ಪ್ರದೇಶ ಎಲ್ಲ ಏನಂದ್ರೆ ತುಂಬಾ ಸೂಪರ್ ಆಗಿತ್ತು. ನಮ್ಗೆ ಶಾಪ್ ಸಿಗಲ್ಲ, ಒಂದು ಇಷ್ಟು ಕಿಲೋಮೀಟರ್ ಬಿಟ್ಟ ನಂತರ ಶಾಪು, ರೋಡ್ ಪಾಸಿಂಗ್ ಎಲ್ಲ ತುಂಬಾ ಕಷ್ಟ ಇರ್ತದೆ. ಹಾಗೆಲ್ಲ ತುಂಬಾ ಈಗ ಫೇಸ್ ಮಾಡಿ ಎಲ್ಲ ಬರುವ ರೋಟಲ್ಲಿ ಬಂದಾಗಿದೆ, ಹೋಗುದಲ್ಲ ಅಂತೇಳಿ ಬರ್ತಾ ಇದೆ. ಓಕೆ, ತಾವು ಹೇಳಿದ್ರಿ 48 ಡೇಸ್ ಅಲ್ಲಿ ಸ್ವಲ್ಪ ನನ್ಗೆ ಆರೋಗ್ಯ ಸರಿ ಇರ್ಲಿಲ್ಲ ಅನ್ನುವಂಥದ್ದು. ಆರೋಗ್ಯ ಸರಿ ಅಂದ್ರೆ ಹುಷಾರಿಲ್ಲ. ಅದು ಏನಾಯ್ತಂದ್ರೆ ಅದರ ಮುಂಚೆ ದಿವಸ ನಾವು ಕರ್ದುಂಗ್ಲ ಪಾಸಿಗೆ ಹೋಗಿದ್ವಿ. ನಮ್ಗೆ ಸ್ನೋ ಸಿಕ್ಕಿದ ಪ್ಲೇಸ್. ಸ್ನೋ ಸಿಕ್ಕಿದ ನಂತರ ಅಲ್ಲಿ ನಿಲ್ಲಿಕ್ಕೆ ಆಗ್ಲಿಲ್ಲ, ತುಂಬಾ ಕೋಲ್ಡ್ ಇತ್ತು. 40 ಕಿಲೋಮೀಟ್ರ್ 25 ಕಿಲೋಮೀಟ್ರ್ ಮುಂದೆ ಹೋದರೆ ಸ್ಟಕ್ ಆಗ್ತೀನಿ. ಅದೇ 40 ಕಿಲೋಮೀಟ್ರ್ ಬ್ಯಾಕ್ ಬಂದರೆ ನಾವು ಲೇಕ್ ಬಂದು ರಿಟರ್ನ್ ಮನೆಗೆ ಇದು ಮಾಡ್ಬೋದು. ಅದಕ್ಕಾಗಿ ಅಲ್ಲಿ ನೈಟ್ ಆಗ್ತಾ ಬಂತು. ಸೈಕಲಲ್ಲಿ ಹೋಗುವಾಗನೇ ಲೇಟ್ ಆಯಿತು, ಬರುವಾಗ ನೈಟ್ ಆಗ್ತಾ ಬಂತು. ಆದ ನಂತರ ಕೋಲ್ಡ್ ಜಾಸ್ತಿ ಆಗ್ತಾ ಬಂತು. ಬ್ರೇಕ್ ಇರಲಿಲ್ಲ ಒಂದು ಕಡೆ. ಬ್ರೇಕ್ ಏನಂದರೆ ನಾನು ಕೆಳಗೆ ವಯರ್ ಇದೆ, ನಾನು ಅದನ್ನು ಎಳಿತಾ ಇದ್ದೆ, ಎಮರ್ಜೆನ್ಸಿ ಬ್ರೇಕ್ ಅದನ್ನು ಎಳಿತಾ ಇದ್ದೆ. ಇದರಲ್ಲಿ ಹ್ಯಾಂಡ್ ಬ್ರೇಕಲ್ಲಿ ಸಿಗ್ತಾ ಇರಲಿಲ್ಲ, ಎಲ್ಲ ಡೈರೆಕ್ಟ್ ಕೆಳಗೆ ಬ್ರೇಕ್ ಎಳಿತಾ ಇದ್ದೆ. ಹಾಗೆ ಎಳಿತಾ ಬಂದು ನನ್ನ ಮೈಂಡ್ ಸ್ಟಕ್ ಆಯಿತು. ಅಂದರೆ ಲಾಗಲ್ಲಿ ಎಲ್ಲ ಎಲ್ಲಿಕ್ಕೆ ಆಗಲ್ಲ, ಎದುರ್ತಾರೆ. ಅದಕ್ಕಾಗಿ ಏನಾಯ್ತಂದರೆ ಇನ್ನು ಬಂದೈತಲ್ಲ, ಹಾಗೆ ಮೈಂಡ್ ಸ್ಟಕ್ ಆಯಿತು. ಸ್ಟಕ್ ಆದ ನಂತರ ನಾನೇನು ಮಾಡ್ತಾಯಿದ್ದೀನಿ ನನಗೆ ಗೊತ್ತಾಗಲ್ಲ, ನಾನು ಯಾಕೆ ಬಂದದ್ದು ಅಂತ ಆಗ್ತಾಯಿತ್ತು. ಎಲ್ಲಾಯಿತು, ಇಲ್ಲೇನಲ್ಲಿ ಹೋಗೋದು ಹಾಗೆಲ್ಲಿತ್ತು. ಅಲ್ಲಿ ಲಾಸ್ಟ್ ಏನು ಮಾಡ್ಲಿಕ್ಕೆ ಆಗಲ್ಲ, ರೋಡಲ್ಲಿ ಬಿದ್ದೆ. ಅದೇ ಟೈಮ್ಗೆ ಲಾರಿಯವ್ರು ಬಂದರು, ಅವ್ರು ಪಿಕ್ ಮಾಡಿ ರೋಡಲ್ಲಿ ಬಿದ್ರಿ ನೀವು? ರೋಡಲ್ಲಿ ಬಿದ್ದೆ. ಇದು ಎಲ್ಲಿ ಇನ್ಸಿಡೆಂಟ್? ಕರ್ದುಂಗ್ಲ ಪಾಸ್. ಲೇಯಿಂದ ಕರ್ದುಂಗ್ಲ ಹೋಗ್ಲಿಕ್ಕೆ 40 ಕಿಲೋಮೀಟರ್ ಇದೆ. ಆ ಗ್ಯಾಪಲ್ಲಿ ರಿಟರ್ನ್ ಬರ್ತಾ ಇರುವಾಗ ಮೇಲೆ ಟಾಪಲ್ಲೇ ಇದ್ದೆ. ಲಾಸ್ಟ್ ಅವರು ಟ್ರಕ್ಕಿಗೆ ಹಾಕಿ ಫುಲ್ ಬೆಡ್ಶೀಟೆಲ್ಲ ಹಾಕಿ ಕಾಲೆಲ್ಲ ಒಳ್ಳೆ ಇದು ಮಾಡಿದರು. ಅದರ ನಂತರ ಕೆಳಗೆ ಬಂದು ರೂಮ್ ತೆಗೆದ್ವಿ. ಏನಂದರೆ ರೂಮ್ ನಾವು ಅಂಥ ಸಿಚುವೇಶನಲ್ಲಿ ತೆಗೆದ್ವಿ. ಏನಂದರೆ ಇದಾಗ್ತಿರಲ್ಲ, ಹಾಗೆ ರೂಮ್ ಏನಂದರೆ 200 ಪರ್ ಬೆಡ್ 200. ಹಾಗೆ ವಾಟರ್ ಇತ್ತು, ಅದಕ್ಕಾಗಿ ಬೇಗ ತೆಗೆದು ಫ್ರೆಶ್ ಆಗಿ ಎಲ್ಲ ಇದಾಗಿ ತದನಂತರ ಸರಿಯಾದ್ರಿ. ಅದರ ನಂತರ ಇದೇ ಸ್ವಲ್ಪ ಈ ಟೈಪೇ ಇತ್ತು, ಮಾತನಾಡಿಕೆ ಎಲ್ಲ ಫುಲ್ ಟಯರ್ಡ್ ಆಗ್ತಾ ಇತ್ತು. ಅದಂದ್ರೆ ವೆದರ್ ಮ್ಯಾಟರ್ ಆಗುತ್ತಾ ಅಥವಾ ಹೇಗೆ? ಅದು ಏನಂದ್ರೆ ವೆದರ್ ಮ್ಯಾಟರ್ ಆಗ್ತದೆ. ಒಂದು ಕೋಲ್ಡ್ ಇದ್ದ ನಂತರ ನಮ್ಮ ಮೈಂಡ್ ಸ್ಟಕ್ ಆಗ್ತದೆ. ನಾನು ಟ್ಯಾಬ್ಲೆಟ್ ತೆಗಲಿಲ್ಲ. ಅಲ್ಲಿ ಹೋಗುವಾಗ ಟ್ಯಾಬ್ಲೆಟ್ ತೆಗಿತಾರೆ, ಆಕ್ಸಿಜನ್ ಕಮ್ಮಿ ಇರ್ತದೆ ಮೇಲೆ ಟಾಪ್ ಅಲ್ಲಿ. ನಾನು ಟ್ಯಾಬ್ಲೆಟ್ ಏನು ತೆಗಿಲಿಕ್ಕೆ ಹೋಗ್ಲಿಲ್ಲ. ನಂದೇನಂದ್ರೆ ಪೆಡ್ಲಿಂಗ್ ಮಾಡ್ತಾ ಇರುವಾಗ ಅದು ಆಟೋಮೆಟಿಕ್ ಇದಾಗ್ತಾ ಇರ್ತದೆ. ಅದರ ಒಂದು ಧೈರ್ಯದಲ್ಲಿ ಟ್ಯಾಬ್ಲೆಟು ತೆಗಿಲಿಲ್ಲ, ಆಕ್ಸಿಜನ್ ಸಿಲಿಂಡ್ರು ತೆಗಿಲಿಲ್ಲ. ಆಕ್ಸಿಜನ್ ಏನು ಪ್ರಾಬ್ಲಮ್ ಆಗಲಿಲ್ಲ. ಬರ್ತಾ ಇರುವಾಗ ನೈಟ್ ಜಾಸ್ತಿ ಆಯಿತು, ಡಾರ್ಕ್ ಆಯಿತು, ರೋಡ್ ಕಾಣ್ತಾ ಇಲ್ಲ. ಕರೆಕ್ಟ್. ಅದೇ ಫುಲ್ ಕೈಯೆಲ್ಲ ಇದಾಗಿದೆ, ಕೋಲ್ಡ್ ಆಗಿ ದಪ್ಪ ಆಗ್ತಾ ಬಂತು. ಮೈಂಡ್ ಸ್ಟಕ್ ಆಯ್ತು, ನಾನು ಯಾಕೆ ಬಂದದ್ದು, ಏನಾಯ್ತು ಅದು. ಫ್ಯಾಕ್ಟ್ ನಿಜ. ಇದನ್ನ ಸ್ವಲ್ಪ ನೋಡ್ತಾ ಇದ್ರೆ ತಂದೆ ತಾಯಿಗೆ ಸ್ವಲ್ಪ ಬೇಜಾರಾಗ್ಬೋದು ಅಲ್ವಾ? ರೈಟ್, ಓಕೆ. ಇದು ಕರೆಕ್ಟ್ ನಿಜ. ಇಲ್ಲ, ಜರ್ನಿ ಅಂತ ಬಂದಾಗ ಈ ರೀತಿ ಅಂದ್ರೆ ಪ್ರತಿಯೊಂದು ನಮ್ಮ ರಾಜ್ಯದಲ್ಲೂ ಕೂಡ ಅನೇಕ ಹವಾಮಾನ ವಿಚಾರಗಳಲ್ಲಿ ಬಂದಾಗ ವೆದರ್ ಕಂಡೀಷನ್ಸ್ ಡಿಫ್ರೆಂಟ್ ಆಗಿರುವಂತದ್ದು. ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ, ಅದರಲ್ಲೂ ಕೂಡ ಸೈಕಲ್ ಅಲ್ಲಿ ಹೋಗ್ತಾರೆ ಅಂತ ಬಂದಾಗ ಆ ವೆದರ್ ಕಂಡೀಷನ್ಗಳು, ಆ ಒಂದು ವಿಚಾರಗಳು ಯಾವ ರೀತಿ ಇದೆ ಅಂದ್ರೆ ಅನೇಕ ಬೈಕ್ ರೈಡರ್ಸ್ ಇದ್ದಾರೆ, ಅನೇಕ ಜನರು ಈ ರೀತಿಯ ಸಾಹಸವನ್ನು ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಹಾಗಾಗಿ ಕೆಲವರು ಇದರಿಂದ ಅರ್ಧದಲ್ಲಿ ಬರುವಂತದ್ದು ಈ ಒಂದು ಕಾರಣಕ್ಕಾಗಿ. ಸೊ ಹಾಗಾಗಿ ಅನೇಕ ಜನ ನೋಡ್ತಾ ಇದ್ದೀರಾ, ಸೊ ಅವರ ಎಕ್ಸ್ಪೀರಿಯನ್ಸ್ ಅವರು ಹೇಳ್ತಾ ಇದ್ದೀರಾ ಅಂತ ಬಂದಾಗ ಅನೇಕ ಜನಕ್ಕೆ ಸಹಾಯ ಆಗಬಹುದು ಇನ್ನು ಮುಂದಕ್ಕೆ ಅನ್ನುವಂಥದ್ದು. ಜೊತೆಗೆ ಇನ್ನಷ್ಟು ವಿಜುವಲ್ಸ್ ಗಳಿವೆ. ನಾನು ನೇರವಾಗಿ ಇನ್ನೊಂದು ಕಾಶ್ಮೀರಕ್ಕೆ ಹೋಗಿರುವಂತದ್ದು. ಹಾಗೇನೆ ಗಾಯ್ಸ್, ನಿಮಗೆ ಈಗ ಎಂಟ್ರೆನ್ಸ್ ನೋಡ್ಬೋದು. ಇದು ಕರ್ದುಂಗ್ಲಾ ಪಾಸಿಗೆ ಹೋಗೋ ರೂಟು. ಫುಲ್ ಹಿಲ್ ಸ್ಟೇಷನ್. 40 ಕಿಲೋಮೀಟ್ರ್ ಇದೆ ಲೇಯಿಂದ. ಹಾಗೆ ಇವತ್ತೀಗ ಫುಲ್ ವಾಕಿಂಗಲ್ಲಿ ಹೋಗ್ಬೇಕಷ್ಟೇ. ಹಾಗೇನೆ ನಿಮಗೆ ಇಲ್ಲಿ ಎಂಟ್ರೆನ್ಸ್ ಗಾಯ್ಸ್, ಫೈನಲಿ ಕರ್ದುಂಗ್ಲಾ ಪಾಸಿಗೆ ರೀಚ್ ಆದ್ವಿ. ಹಾಗೇನೆ
ಫುಲ್ ನಿಮ್ಗೆ ನೋಡ್ಬೋದು ಇಲ್ಲಿ ಸ್ನೋ ಅಲ್ಲ, ತುಂಬಾ ಖುಷಿ ಆಗ್ತಾ ಇದೆ. ಓ ನೆಟ್ವರ್ಕ್ ಐಸ್ ಇಲ್ಲಿಂದ ಒಂದು ಸ್ವಲ್ಪ ಹೋಗಬೇಕು. ಕೋಲ್ಡ್ ಜಾಸ್ತಿ ಆಗಿ ತಲೆಲ್ಲ ನೋವಾಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಆಕ್ಸಿಜನ್ ಲೆವೆಲ್ ಕಮ್ಮಿ ಇದೆ. ಹೇಳಿ ಸರ್. ಅದು ಇದೇ ನಾ ಹೇಳಿದಲ್ಲ ಆಗ ಏನಾಯ್ತು ಅಂದ್ರೆ ಅಲ್ಲಿ ಫುಲ್ ಇದಾಗಿ ಮೈಂಡಲ್ಲಿ ಇದಾಯ್ತು. ಇದು ಎಲ್ಲಿ ಬರುತ್ತೆ? ಇದು ನಾವು ಬರೋ ರೂಟಲ್ಲಿ ಅಂದ್ರೆ ಲೇಯಿಂದ ಬರೋ ರೂಟಲ್ಲಿ ಹೀಗೆ ವಿಸಿಟಿಂಗ್ ಪ್ಲೇಸ್ ಇರ್ತದೆ. ತುಂಬಾ ಪ್ಲೇಸ್ ಇದು ಫ್ಲಾಗ್ ತುಳುನಾಡಿನ ಇಲ್ಲಿ ಖುಷಿಯ ವಿಚಾರ ಅಂತ ಹೇಳಿದ್ರೆ ಮತ್ತೊಂದು ಖುಷಿಯ ವಿಚಾರ, ನಮ್ಗಳಿಗೆ ತುಳುವರಿಗೆ ಹೆಮ್ಮೆಯ ವಿಚಾರ ಈ ಒಂದು ವಿಚಾರ. ನಮ್ಮ ಮೊಹಮ್ಮದ್ ಆರಿಫ್ ಅವರು ತುಳುನಾಡಿನ ಸೂರ್ಯ ಚಂದ್ರರ ಚಿಹ್ನೆಯನ್ನ ಲಡಾಖ್ ನಲ್ಲಿ ಹಾರಿಸ್ತಾರೆ. ಇದು ನಿಜವಾಗ್ಲೂ ಕೂಡ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ. ಕೇವಲ ಅಲ್ಲಿ ಜರ್ನಿಯನ್ನ ಕಂಪ್ಲೀಟ್ ಮಾಡಿ ಬಂದಿರುವಂತದ್ದಲ್ಲ, ಕೇವಲ ಕಾಶ್ಮೀರಕ್ಕೆ ಸೈಕಲ್ ಸವಾರಿಗೆ ಹೋಗಿರುವಂತದ್ದಲ್ಲ, ಬದಲಾಗಿ ನಮ್ಮ ತುಳುನಾಡಿನ ಮೇಲಿರುವಂತಹ ಒಂದು ನಂಬಿಕೆ ಏನಿದೆ, ಜೊತೆಗೆ ಅದರ ಮೇಲಿರುವಂತಹ ಪ್ರೀತಿ ಏನಿದೆ ಅದನ್ನು ತೋರಿಸಿದ್ದಾರೆ ಇವರು. ಜೈ ತುಳುನಾಡು ಅಂತ ಹೇಳಿ ಸೂರ್ಯ ಚಂದ್ರರ ಚಿಹ್ನೆ ನಮ್ಗೆ ಕಾಣ್ತಾ ಇದೆ. ಈ ಫ್ಲಾಗ್ ಅನ್ನ, ಈ ಬಾವುಟವನ್ನ ಲಡಾಖ್ ನಲ್ಲಿ ಹಾರಿಸಿರುವಂತದ್ದು. ಎಸ್ ಮೊಹಮ್ಮದ್ ಅವರು, ಈ ಒಂದು ವಿಚಾರ ಇದೆಲ್ಲಿ ಅಂದ್ರೆ ವರ್ಲ್ಡ್ ಸ್ಟಾಪೆಸ್ಟ್ ಮೋಟ್ರೇಬಲ್ ಪಾಸ್, ಕರ್ದುಂಗ್ಲಾ ಪಾಸ್. ನಮ್ಮ ಪ್ಲಾನ್ ಇದ್ದದ್ದು ಇಲ್ಲಿ. ಏನಂದ್ರೆ ವಿಶೇಷತೆ ಏನಲ್ಲಿ? ಟಾಪ್ ವರ್ಲ್ಡ್ ಇದು ಟಾಪ್ ಅಂತ ಅಲ್ಲಿ ಕರ್ದುಂಗ್ಲಾ ಪಾಸ್ ಅಂದ್ರೆ ವರ್ಲ್ಡ್ ಇದು ಟಾಪ್ ರೋಡ್ ಇದೆ ಅಲ್ಲಿ. ಆದ್ರೆ ಫುಲ್ ಹಿಲ್ ಸ್ಟೇಷನ್ ಅಲ್ಲಿ ಟಾಪ್ ಅಲ್ಲಿ ಇರೋದು ಇದೊಂದು ಪ್ಲೇಸ್. ಅಲ್ಲಿ ಹೋಗಿ ಒಂದು ಫ್ಲಾಗ್ ಇಡ್ಬೇಕಂತ ಇತ್ತು. ಎಲ್ಲ ರೈಡರ್ಸ್ ಅಲ್ಲಿ ಹೋಗ್ತಾರೆ, ಅಲ್ಲಿ ಹೋಗಿ ಫ್ಲಾಗ್ ಇಡ್ಬೇಕಂತ ಇತ್ತು. ವೈ ತುಳುನಾಡು ಫ್ಲಾಗ್? ಅದೇನಂದ್ರೆ ತುಳುನಾಡು ಅಂದ್ರೆ ನಾವು ಈಗ ಮಂಗಳೂರು ಅವರ ನಂತರ ತುಳುನಾಡು ಅಂದ್ರೆ ನಂದು ತುಂಬಾ ಇದ್ರಲ್ಲಿ ನೋಡಿದ್ದೇನೆ ತುಳುನಾಡು. ಈಗ ಸಪೋರ್ಟ್ ಮಾಡೋರಿಗೆ ಆಗಿ ನಮ್ಮ ತುಳುನಾಡು ಅವ್ರು ತುಂಬಾ ಸಪೋರ್ಟ್ ಮಾಡೋ ಒಂದು ನಂಬಿಕೆ ಇತ್ತು. ಫ್ಲಾಗ್ ಒಂದು ಬೇಕೇ ಅಂತ, ತುಳುನಾಡು ಫ್ಲಾಗ್ ಹಿಡಿಲೇಬೇಕಂತ ಆಗಿ ಅದ್ರ ನಂತರ ಮಾಡಿಸಿ ಎಲ್ಲ ಒಂದು ತಿಂಗಳಲ್ಲಿ ಮಾಡಿಸಿ ಎಲ್ಲ ಪ್ರಿಪೇರ್ ಆಗೋ ಟೈಮಲ್ಲಿ ಇದೊಂದು ಮಾಡಿಸಿ ಇಟ್ಕೊಂಡಿದ್ದೆ. 2 ಫ್ಲಾಗ್ ಇಟ್ಟಿದೆ, 2 ಇದೆ. ಯಾವ್ದೆಲ್ಲ ಫ್ಲಾಗ್ ಬೇರೆ ಅಲ್ಲ, ತುಳುನಾಡು ಫ್ಲಾಗ್ ಎಲ್ಲ ಇಟ್ಕೊಂಡೋಗಿದೆ. ಅದರ ನಂತರ ಕರ್ನಾಟಕ ಫ್ಲಾಗ್ ನಾವು ಅಲ್ಲಿ ಮಾಡಿಸಿದ್ವಿ. ನಮ್ದು ಉದಯಪುರ ಆ ಟೈಮಲ್ಲಿ ಒಂದು ಫ್ಲಾಗ್ ಮಾಡಿಸಿದ್ವಿ, ಕರ್ನಾಟಕ ಫ್ಲಾಗ್. ತುಳುನಾಡು ಫ್ಲಾಗ್ ನಾವು ಇಲ್ಲೇ ಮಾಡಿ ಮೊದಲೇ ಆಸೆ ಇತ್ತು ತುಳುನಾಡು ಫ್ಲಾಗ್ ಅನ್ನ ನಾನು ಹೋಗಿ ಅಲ್ಲಿ ಹಾರಿಸಲೇಬೇಕು ಅಂತ ಹೇಳಿ ಅಲ್ವಾ? ಓಕೆ ಓಕೆ, ಬ್ಯೂಟಿಫುಲ್. ಈ ಒಂದು ವಿಚಾರ, ಒಂದು ಜರ್ನಿಗಳನ್ನ ಮತ್ತೆ ಪ್ಲೇ ಮಾಡಿ. ಎಸ್, ಇದು ತುಳುನಾಡು ಫ್ಲಾಗ್ ಅನ್ನ ಹಾರಿಸಿರುವಂತದ್ದು. ಜೊತೆಗೆ ಇದು ಏನು ವಿಶೇಷತೆ? ಇದೇನಂದ್ರೆ ಲದ್ದಾಖ್ ಇದು ಅವರ ಟೆಂಪಲ್ ಆಗಿರ್ಲಿ, ಇದು ಅವರ ಒಂದು ಸೂಚನೆ ಇರ್ತದೆ. ಬುದ್ಧಿಸ್ಟ್ ಅವರ ಲದ್ದಾಖಿ ಅವರು ಇದು ಒಂದೇ ಪ್ಲೇಸ್ ಅಲ್ಲಿಲ್ಲ, ತುಂಬಾ ಪ್ಲೇಸ್ ಅಲ್ಲಿ ಇರ್ತದೆ. ಎಲ್ಲ ಅಂದ್ರೆ ಅವರ ಒಂದು ವಿಲೇಜ್ ಸ್ಟಾರ್ಟ್ ಆಗುವಾಗ ಅಲ್ಲಿ ಇರ್ತದೆ, ಹಾಗೆಲ್ಲ ತುಂಬಾ ಪ್ಲೇಸ್ ಅಲ್ಲಿ ಇರ್ತದೆ. ಓಕೆ, ಇದು ಲದ್ದಾಖ್ ಫ್ಲಾಗ್. ಇದನ್ನೀಗ ತಗೊಂಡು ಬಂದು ಮನೆಗೆ ರೂಮಿಗೆ ಡೆಕೋರ್ ಮಾಡ್ಲಿಕ್ಕೆ ತೆಗೆದುಕೊಂಡು ಬಂದಿದ್ದೀರಾ? ಬಂದಿದ್ದೀವಿ. ಓಕೆ ಓಕೆ, ಎಸ್, ಇದು ರೀಚ್ ಆಗಿರುವಂತದ್ದು ಫೈನಲ್ ಡೆಸ್ಟಿನೇಷನ್ ಅಲ್ವಾ? ತುಂಬಾ ಖುಷಿಯಾಗಿದೆ. ಓಕೆ, ಇದರ ವರ್ಸ್ಟ್ ಎಕ್ಸ್ಪೀರಿಯನ್ಸ್, ಸ್ವಲ್ಪ ಮಟ್ಟದ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಮಹಾರಾಷ್ಟ್ರದಲ್ಲಿ ಆಗಿರುವಂಥದ್ದು. ಜೊತೆಗೆ ದಿ ಬೆಸ್ಟ್ ಅಂತ ಹೇಳಿ ನೀವು ಈ ಸಂದರ್ಭ ಈ ಜರ್ನಿಯಲ್ಲಿ ನಮ್ಮ ಮೆಮೊರೀಸ್, ಬ್ಯೂಟಿಫುಲ್ ಮೆಮೊರೀಸ್ ಅನ್ನು ಯಾರನ್ನ ಮರಿಲಿಕ್ಕೆ ಆಗಲ್ಲ ಅಂಡ್ ದೇ ಆರ್ ಲೈಕ್ ಆಸಮ್ ಅನ್ನುವಂಥದ್ದು ತಮ್ಮ ಫೀಲಿಂಗ್ ಅಂತ ಇದ್ರೆ? ಎಸ್, ಅದರಲ್ಲಿ ಇಬ್ರು ಇರೋದು ಮಂಗಳೂರು ಅವ್ರಿಗೆ. ಒಂದು ಡಿಡೋರ್ಸ್ ವ್ಲಾಗರ್ಸ್, ಮನ್ನಾ ಟ್ರಾವೆಲರ್. ಇವರು ಇಬ್ರು ಸಿಕ್ಕಿದ್ದು ಕೂಡ ತುಂಬಾ ಖುಷಿಯಾಗಿದೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಇಬ್ರನ್ನು ಮರೀಲಿಕ್ಕೆ ಆಗ್ತಿಲ್ಲ. ಬಂದ ನಂತರ ಫಸ್ಟ್ ಮೀಟ್ ಆದವರನ್ನೇ. ಹಾಗೆ ಎಷ್ಟು ಸೇಫ್ ಇಂತಹ ಜರ್ನಿಗಳು? ಸೇಫ್ ಇರ್ತದೆ, ನಮ್ ಸೇಫ್ಟಿ ನಾವು ಮಾಡ್ಕೊಳ್ಬೇಕಾಗುತ್ತದೆ. ಏನಂದ್ರೆ ನಾವು ಒಬ್ರಿಗೆ ಹೇಗೆ ಮಾತನಾಡ್ತೀವಿ ಅದರ ನಂತರ ಅವ್ರು ನಮ್ಮ ಹತ್ರ ಮಾತನಾಡ್ತಾರೆ. ನಾವು ಅವ್ರ ಹತ್ರ ರ್ಯಾಶ್ ಆಗಿ ಮಾತನಾಡಿದ್ರೆ ಅವ್ರು ರ್ಯಾಶ್ ಆಗಿ ಉತ್ತರ ಕೊಡೋದಲ್ಲ. ನಾವು ಹೇಗೆ ಬಿಹೇವ್ ಮಾಡ್ತೀವಿ ಅದರ ರಿಟರ್ನ್ ನಮ್ಗೆ ಸಿಗುದಂತ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಓಕೆ ಓಕೆ ಓಕೆ, ಕಂಟಿನ್ಯೂಸ್ ಆಗಿ 52 ದಿನಗಳು ತಾವು ಸೈಕಲ್ ನಲ್ಲಿ ಪ್ರಯಾಣವನ್ನ ಮಾಡ್ತೀರಾ. ತದನಂತರ ತಮ್ಮ ಬಾಡಿ ಯಾವ ರೀತಿ ಸ್ಪಂದನೆ ಮಾಡುತ್ತೆ, ತದನಂತರ ಎಲ್ಲವೂ ಕೂಡ ಕೆಲಸ. ನಾವು ಕಂಟಿನ್ಯೂಸ್ ಆಗಿ ಏನು ಪ್ಲಾನ್ ಮಾಡ್ಲಿಲ್ಲ. ನಮ್ಗೆ ಈ ಫ್ರೈಡೇ ಆಫ್ಟರ್ನೂನ್ ತನಕ ರೆಸ್ಟ್ ತೆಗಿತಾ ಇದ್ವಿ, ಹಾಗೆಲ್ಲ ಮಾಡ್ತಾ ಇದ್ವಿ ನಾವು. ಅಂದ್ರೆ ಒಂದು ರೆಸ್ಟ್, ಒಂದ್ ದಿವಸ ಫುಲ್ ರೆಸ್ಟ್ ತೆಗಿಯುವಾಗ ನಮ್ಗೆ ಫುಲ್
ಪೇನಲ್ಲಿ ಸ್ಟಾರ್ಟ್ ಆಗ್ತದೆ. ಸಂಜೆ ನಂತರ ರೈಡ್ ಮಾಡಿದ್ದು ಇದೆ, 5 ಗಂಟೆ ನಂತರ ರೈಡ್ ಸ್ಟಾರ್ಟ್ ಮಾಡಿದ್ದು ಇದೆ. 5 ಗಂಟೆ ಪನ್ವೇಲಿಂದ ಮುಂಬೈಗೆ ಹೋಗುವ ಪ್ಲ್ಯಾನ್ ಇತ್ತು. 5 ಗಂಟೆ ತನಕ ರೆಸ್ಟ್ ಮಾಡಿ ಅದರ ನಂತರ ಹೋಗುವ, ಮುಂಬೈಗೆ ಹೋಗುವ, ಅಲ್ಲಿ ತಾಜ್ ಹೋಟೆಲ್ ಹಾಗೇನೆ ಎಲ್ಲ ಇದು ಮಾಡಿ ವಿಸಿಟ್ ಮಾಡುವ ಪ್ಲ್ಯಾನ್ ಇತ್ತು. ಅದಕ್ಕಾಗಿ ಏನು ಮಾಡಿದೆ ಅಂದರೆ ಅಲ್ಲಿಗೆ ಹೋಗುವ ಅಂತ ಇತ್ತು. ಅಲ್ಲಿಗೆ ಹೋಗ್ವಿ. ಅಲ್ಲಿ ಹೋಗುವ ಮೊದಲು ನಂದು ಮೊಬೈಲ್ ಒಂದು ಮಿಸ್ ಆಗಿತ್ತು. ಮೊಬೈಲ್ ಮಿಸ್ ಆದ ನಂತರ ಪನ್ವೇಲ್ ಬಂದು ಮೊಬೈಲ್ ತೆಗೆದು ಅಲ್ಲಿಗೆ ಪ್ಲ್ಯಾನ್ ಮಾಡಿದ್ದು. 5 ಗಂಟೆಗೆ ಅಲ್ಲಿಗೆ ಹೋಗಿ ನೈಟ್ 4 ಗಂಟೆ ರೀಚ್ ಆದ್ವಿ. ಅಲ್ಲಿ ಎಲ್ಲಿ ಸ್ಟೇ ಆಗಿದೆ ಅಂದರೆ ಎಲ್ಲಿ ಸ್ಟೇ ಸಿಗಲಿಲ್ಲ. ಅಲ್ಲಿ ಎಲ್ಲ ಫುಲ್ ಟೂರಿಸ್ಟ್ ಪ್ಲೇಸ್ ಆಗಿದ ನಂತರ ರೂಮಲ್ಲಿ ಎಕ್ಸ್ಪೆನ್ಸ್ ರೂಮ್. ಅದಕ್ಕಾಗಿ ಒಂದು ಶಾಪ್ ಇತ್ತು, ಸ್ವಲ್ಪ ಅವರ ಒಂದು ಸ್ಟೆಪ್ಪು ಅದಕ್ಕೆ ಶಟರ್ ಇತ್ತು. ಅಲ್ಲೇ ಮಲಗಿದ್ದು. ಅದರ ಬದಿಯಲ್ಲಿ ಮೆಡಿಕಲ್ ಶಾಪ್ ಇತ್ತು 24 hours. ಹಾಗಾಗಿ ಅದರ ಬದಿಯಲ್ಲೇ ಮಲಗಿ ಮಳೆ ಬೀಳ್ತಾ ಇತ್ತು. ಇದ್ರೆ ಅಷ್ಟೇ ಅಡ್ಜಸ್ಟ್ ಮಾಡ್ಬೇಕಾಗ್ತದೆ. ಟ್ರಾವೆಲ್ ಅಂದ್ರೆ ಅಡ್ಜಸ್ಟ್ ಮಾಡ್ಲೇಬೇಕಾಗ್ತದೆ ಅಲ್ವಾ? ಇದೇ ರೀತಿ ಇರಬೇಕು ಅಂತ ಹೇಳಿದ್ರೆ ಆಗಲ್ಲ. ಎಲ್ಲದೂ ಕೂಡ ಅಡ್ಜಸ್ಟ್ ಮಾಡ್ಲೇಬೇಕು. 100%. ಎಸ್, ಜೊತೆಗೆ ಫೈನಲ್ ಡೆಸ್ಟಿನೇಷನ್ ರೀಚ್ ಆಗಿರುವಂತದ್ದು ಎಸ್ ಯಾವ ರೀತಿ ಇತ್ತು ಆ ಒಂದು ದೃಶ್ಯಾವಳಿಗಳು ಎಸ್ ನೋಡ್ಕೊಂಡು ಬನ್ನಿ. వీడియో కావా అవును ఏంటి అప్లోడ్ కావును అమ్మ ಚೂರು ಪೇರವಲ್ಲ ಸಪೋರ್ಟ್ ಹಾಕಿ ಚಾಲು ಎಲ್ಲರೂ ನಾನು ರೈಡ್ ಸ್ಟಾರ್ಟ್ ಮಾಡ್ತೀನಿ ಆಗಸ್ಟ್ 2 ಇತ್ತೆ 53 days ಕಂಪ್ಲೀಟ್ ಅಂತೇಳಿ എനിക്ക് ಸಪೋರ್ಟ್ ಮಾಡ್ತೀನಿ. ಅವರು ಟೋಟಲ್ ಅಲ್ಲಿ ಮೀಡಿಯಂ ನಾನು ರೈಡ್ ಸ್ಟಾರ್ಟ್ ಮಾಡ್ತೀನಿ ಮುಗ್ತದೆ ಅಂತ ಮಸ್ತ್ ಜನ ಸಪೋರ್ಟ್ ಮಾಡ್ತೀರಿ. ಮಾತಾಗ್ಲಿ ಥ್ಯಾಂಕ್ ಯು ಬಾಣಂದು ಭಾರಿ ಖುಷಿ ಆಗಲಿ ಮಾತಾತು. ಇದು ಮೊಹಮ್ಮದ್ ಆರಿಫ್ ಅವರು ಊರಿಗೆ ಬಂದಿರುವಂಥದ್ದು. ಶನಿವಾರ ಮೂಡಬಿದ್ರೆಗೆ ಆಗಮಿಸಿದಾಗ ಅವರ ತಾಯಿ ಅಂದ್ರೆ ಅವರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಶಕ್ತಿ ಅವರ ತಾಯಿ ಅವರನ್ನ ಮಗನನ್ನ ಹೆಮ್ಮೆಯಿಂದ ಸ್ವಾಗತಿಸಿದಂತಹ ಕ್ಷಣ ತಾವು ನೋಡ್ತಾ ಇದ್ದೀರಾ. ಜೊತೆಗೆ ಎಸ್ ಏನ್ ಹೇಳ್ತೀರಾ? ತುಂಬಾ ಖುಷಿ ಆಯ್ತು ಅಮ್ಮ ಮೀಟ್ ಆಗಿ. ಅದರ ನಂತರ ನಾವು ಇಲ್ಲಿ ಬಂದ ನಂತರ ಅವರು ಅಲ್ಲಿ ನಿಲ್ಲಿಲ್ಲ, ಇಲ್ಲಿಗೇನೆ ಬಂದ್ರು. ಕಸಿನ್ ಮನೆಗೆ ಬಂದು ಮೀಟ್ ಆಗಿ ಆಮೇಲೆ ಬೆಳಿಗ್ಗೆ ಬೇಗ ಅಲ್ಲಿ ಹೋಗಿ ನಮ್ಮ ಶಾಪ್ ಮುಂದೇನಿದು ಇದು ನನ್ನ ಬಾಸ್ ಎಲ್ಲದಕ್ಕೆ ಸಪೋರ್ಟ್ ಇದ್ರು. ಏನ್ ಮಾಡ್ತಾ ಇದ್ದೀರಿ ತಾವು? ಅಲ್ಯೂಮಿನಿಯಂ ಶಾಪ್ ಅಲ್ಲಿ. ಒಂದೇನಂದ್ರೆ ಪಾರ್ಟ್ ಟೈಮ್ ಜಾಬ್ ಇತ್ತು, ಫಾಸ್ಟ್ ಫುಡ್ ಇದು. ಸಂಜೆ ನಂತರ ಅವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ತಾರಿಕ್ ಬಾಯ್ ಅಂತ ಅವರು ಕಾಲ್ ಮಾಡಿ, ಹೋಟೆಲ್ ಶಾಲಿಮಾರ್ ಅಂತ ಅವರು ಕಾಲ್ ಮಾಡಿ ಇದು ಮಾಡ್ತಾ ಇದ್ರು. ಇವರಿಗೆ ನಾನು ಎಲ್ಲಿ ರೀಚ್ ಆಗ್ತೀನಿ ಅಲ್ಲಿದ್ದು ಲೊಕೇಶನ್ ಕಳಿಸ್ತಾ ಇದೆ. ಇವರಿಗೆ ನಜೀರ್ ಅಹಮದ್ ನಮ್ದು ಹಾಗೆ ಸೇಫ್ಟಿ ನಾವು ಇದು ಮಾಡ್ಬೇಕಾಗ್ತದೆ. ಏನಂದ್ರೆ ನಾವು ಎಲ್ಲಿ ನೈಟ್ ರೀಚ್ ಆಗ್ತೀವಿ ಅಲ್ಲಿದ್ದು ಲೊಕೇಶನ್ ಇವ್ರಿಗೆ ಕಳಿಸ್ತೀವಿ. ಬೆಳಿಗ್ಗೆ ಮೂವ್ ಆಗುವಾಗ ಇವ್ರಿಗೆ ಕಾಲ್ ಮಾಡಿ ಹೇಳ್ತಾ ಇದ್ವಿ. ಹಾಗೆ ಒಂದು ಮಾಡ್ತಾ ಇದ್ವಿ. ನೆಟ್ವರ್ಕ್ ಇಲ್ಲದಿದ್ದಾಗ ಇದು ಮಾಡ್ತಾ ಇದ್ವಿ. ಮೊದಲೇ ನಾನು ಎಲ್ಲಿ ಸ್ಟೇಟಸ್ ಹಾಕಿ ಬಿಡ್ತಾ ಇದ್ದೆ, ನೆಟ್ವರ್ಕ್ ಇಲ್ಲ ಇದು ಮಾಡಬೇಡಿ ಅಂತ. ಎಸ್, ಇದು ತಾಯಿ ಜೊತೆಗೆ ಅವರ ಬಾಸ್. ಎಸ್, ಇದು ಇವರು ಬಾಸ್ ಅಲ್ವಾ? ಥ್ಯಾಂಕ್ಸ್ ಹೇಳಬೇಕು ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ನಿಜ, ಥ್ಯಾಂಕ್ ಯು. ಓಕೆ ಎಸ್, ಅದೇ ರೀತಿ ಸೇಫ್ಟಿ ಮೆಷರ್ಸ್ಗಳು ಅದನ್ನ ಹೇಳಿದ್ರು ಮೊಹಮ್ಮದ್ ಆರಿಫ್ ಅವರು. ಯಾವ ರೀತಿ ಸೇಫ್ಟಿ ಮೆಷರ್ಸ್ ಗಳನ್ನ ಅವರು ತೆಗೆದುಕೊಳ್ತಾ ಇದ್ರು ಅಂತ ಹೇಳಿ. ಎಸ್ ಸರ್, ನಾವೇನಂದ್ರೆ ಸೇಫ್ಟಿ ಇದರಲ್ಲಿ ಸೇಫ್ಟಿಗೆ ನಾವು ಲೊಕೇಶನ್ ಮೇನ್ ಆಗಿ ನಾವು ಲೊಕೇಶನ್ ಶೇರ್ ಮಾಡ್ಬೇಕು. ನಮ್ದು ಏನಂದ್ರೆ ಒಬ್ರದ್ದು ಇದಿದ್ರೆ ಕಾಂಟ್ಯಾಕ್ಟ್ ಇದ್ರೆ ನಮ್ಮ ಯಾರು ಸಪೋರ್ಟ್ ಮಾಡಿದ್ವಿ ಅವ್ರಿಗೆ ಡೈಲಿ ನಾವು ನೈಟ್ ಮೆಸೇಜ್ ಒಂದು ಕಳಿಸ್ಲೇಬೇಕಾಗ್ತದೆ. ಇಲ್ಲಾಂದ್ರೆ ಅವರು ಟೆನ್ಷನ್ ಆಗ್ತಾರೆ. ನಾಳೆ ಬೆಳಗ್ಗೆ ನಾವು ಮಲಗಿದಲ್ಲಿ ಏನಾದ್ರೆ ಅಟ್ಯಾಕ್ ಆಗೋ ಚಾನ್ಸ್ ಇದೆ. ಎಲ್ಲ ಡಾಬಾ ಒಂದೇ ತರ ಇರಲ್ಲ, ಎಲ್ಲಿ ಸೇಫ್ ಪ್ಲೇಸ್ ಇರಲ್ಲ ಅಲ್ವಾ. ನಾವು ಲೊಕೇಶನ್ ಕಳಿಸ್ಬೇಕಾಗ್ತದೆ. ಕಳಿಸಿದ ನಂತರ ನಮಗೆ
ಬೆಳಿಗ್ಗೆ ಮೂವ್ ಆಗೋದು ಅವ್ರಿಗೆ ಒಂದು ಖುಷಿ ಆಗ್ತದೆ. ಇಲ್ಲಾಂದ್ರೆ ನನ್ಗೆ ಏನಾಯ್ತು ನಂದು ಕಾಲ್ ಇಲ್ಲ, ಅವ್ರಿಗೆ ಈಸಿ ಆಗ್ತದೆ ಬಂದು ಅಲ್ಲಿ ಇದ್ ಮಾಡ್ಬೋದು. ಓಕೆ, ನಮ್ಮ ಜರ್ನಿ ನಮ್ಮನ್ನ ನಂಬಿರುವವರ ಮನಸ್ಸನ್ನ ನಿದ್ದೆಯನ್ನ ಕೆಡಿಸಬಾರದು, ಅವರು ನೆಮ್ಮದಿಯಿಂದ ಇರಬೇಕು. ನಮ್ಮ ಬೇರೆಯವ್ರಿಗೆ ಇಷ್ಟಪಡ್ಬೋದು. ಎಸ್ ಎಸ್. ಜೊತೆಗೆ ಈ ಒಂದು ಪರಿಕರಗಳು ಏನೆಲ್ಲ ಮೆಟೀರಿಯಲ್ ಗಳನ್ನ ತಾವು ತೆಗೆದುಕೊಂಡು ಹೋಗ್ತಾ ಇದ್ರಿ, ಏನೆಲ್ಲ ಇದೆ ಅದರಲ್ಲಿ? ನಂದೇನಂದ್ರೆ ಅದನ್ನ ಪ್ಲೇ ಮಾಡಿ. ಎಸ್, ಇದರಲ್ಲಿ ಒಂದು ರೈಟ್ ಟಿ ಶರ್ಟ್ ಆಗಿ 2 ಇಟ್ಟಿದೆ, ಶಾರ್ಟ್ಸ್ 2 ಇಟ್ಟಿದೆ ರೈಟ್ ಇದ್ದು, ಹಾಗೆ ಬೆಡ್ಶೀಟ್, ಪ್ಯಾಂಟ್ ಮತ್ತೆ ನೈಟ್ ವೇರ್ಸ್, ಹಾಗೆ ಫ್ಲಾಗ್ ಒಂದಿತ್ತು. ಇದು ಕುಕ್ಕಿಂಗ್, ಇದು ಏನಂದ್ರೆ ಕ್ಯಾಂಪಿಂಗ್ ಸ್ಟವ್ ಅಂತ. ಇದು ಕ್ಯಾಂಪಿಂಗ್ ಸ್ಟವ್. ಅದರ ನಂತರ ಪಾತ್ರೆ, ಪಂಚರ್ ಕಿಟ್ ಅಲ್ಲಿ ಇತ್ತು. ಅದು ಪಂಚರ್ ಕಿಟ್ ಅಷ್ಟು ಸ್ಪೇರ್ ಟ್ಯೂಬ್ ಇತ್ತು. ಮತ್ತೆ ಲಾಕ್ ಅದು ಬೇಕಿತ್ತು. ಟೆಂಟ್, ಸ್ಲೀಪಿಂಗ್ ಬ್ಯಾಗ್. ಟೆಂಟ್, ಸ್ಲೀಪಿಂಗ್ ಬ್ಯಾಗ್ ಬೇಕಾದ್ರೆ ನಮ್ಮ ಬಜೆಟ್ ಸ್ವಲ್ಪ ಕಮ್ಮಿ ಆಗ್ತದೆ ಅದಿದ್ರೆ, ಅದರಲ್ಲಿ ಇದು ಮಾಡ್ಲಿಕ್ಕೆ ಆಗ್ತದೆ, ಸ್ಟೇ ಮಾಡ್ಲಿಕ್ಕೆ. ಓಕೆ 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 ಓಕೆ. ಎಸ್, ಇದು ಇಂತಹ ಇಷ್ಟು ಮೆಟೀರಿಯಲ್ಗಳನ್ನ ಅವರು ಸೈಕಲ್ ನಲ್ಲಿ ಹಿಡಿದುಕೊಂಡು ಹೋಗ್ತಾರೆ. ಜೊತೆಗಲ್ಲಿ ನಮ್ಮ ತುಳುನಾಡಿನ ಫ್ಲಾಗ್ ಕೂಡ ಇದೆ. ಎಸ್, ಅದೊಂದು ಹೆಮ್ಮೆಯ ವಿಚಾರ. ಜೊತೆಗೆ ಇದೆಲ್ಲವೂ ಕೂಡ ನೋಡಿದಾಗ ಎಷ್ಟು ಬಜೆಟ್ಗಳು ಆಗುತ್ತೆ ಅಂತ ಬಂದಾಗ, ಅಂದ್ರೆ ಮೂಡುಬಿದ್ರೆ ಟು ಕಾಶ್ಮೀರ ಬಜೆಟ್ ಏನಾಯ್ತು ಅಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಹಣ ಹಾಕಿದೆ, ಹಾಗೆ ಫ್ಯಾಮಿಲಿ ಅವ್ರು ಕೂಡ ಸಪೋರ್ಟ್ ಎಲ್ಲ ತೆಗ್ದೆ. ಅಣ್ಣನ ಅವ್ರ ಹತ್ರ ಎಲ್ಲ ಹೀಗೆ ಕೇಳಿದೆ, ಸ್ವಲ್ಪ ಬೇಕು ಹಣ ಅಂತೆಲ್ಲ ಕೇಳಿದ ನಂತರ ಎಲ್ಲ ಇದಾಯಿತು. ಒಂದು 10,000 ಫಸ್ಟ್ ಪ್ರಿಪೇರ್ ಮಾಡ್ಲಿಕ್ಕೆ ಆಯಿತು. 10-15 ಸಾವಿರ ಪ್ರಿಪೇರ್ ಮಾಡ್ಲಿಕ್ಕೆ ಆಯ್ತು ಎಲ್ಲ. ಸೈಕ್ಲಿಂಗ್ ಅಂದ್ರೆ ಸೈಕಲ್ ಸೆಕೆಂಡ್ ಹ್ಯಾಂಡ್ ತೆಗ್ದ ಸೈಕಲ್, ಅದು 2,000 ತೆಗ್ದ ಸೈಕಲ್, ಫ್ರೆಂಡಿನ ಕೈಯಲ್ಲಿ ತೆಗ್ದದ್ದು. 3,000 ಇತ್ತು, ಅದು ನನ್ಗಾಗಿ ಇರ್ಲಿ ನನ್ನ ಹತ್ರ ಕೊಡ್ಲಿಕ್ಕೆ ಈಗ ತುಂಬಾ ಹೆಲ್ಪ್ ಮಾಡಿದ, ನಮ್ಮ ಒಟ್ಟಿಗೆ ವರ್ಕ್ ಮಾಡುವಂತ ಹಸಿರ ಅಂತ. ಅದರ ನಂತರ ಅದೇ ಪ್ರಿಪೇರ್ ಮಾಡಿದ ನಂತರ ಮೂವ್ ಆಗುವ ಟೈಮಲ್ಲಿ ಟೆನ್ಷನ್ ಏನಾಯ್ತು ಅಂದ್ರೆ ಬಜೆಟ್ ಇಲ್ಲ, ಕಂಪ್ಲೀಟ್ 16 ರೂಪಾಯಿ ಇರುತ್ತೆ. ಏನ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಈಗ ಫಸ್ಟ್ ಡೇನೇ ಕೇಳಲಿಕ್ಕೆ ಆಗ್ತಾ ಇಲ್ಲ. ಅಷ್ಟೊತ್ತಿಗೆ ಮಾವ ಚಿಕ್ಕಪ್ಪಂದು ದೊಡ್ಡಪ್ಪಂದು ಕಾಲ್ ಬಂತು, ಅಲ್ಲಿ ಹೋಗಿ ಹಣ ತೆಗಿ ಅಂತ. ಅದು 5,000 ನಂಬಿದೆ. ಬೆಳಗ್ಗೆ ಶಾಪಿಗೆ ರೀಚ್ ಆಗುವಾಗ, ಶಾಪ್ ರೈಡ್ ಸ್ಟಾರ್ಟ್ ಮಾಡಿದ ಶಾಪ್ನಿಂದ ಅಲ್ಲಿ ರೀಚ್ ಆಗುವಾಗ ಓನರ್ 5,000 ಹಾಕಿದ್ರು. ಅದೊಂದು ತುಂಬಾ ಖುಷಿ ಆಯ್ತು. ಹಾಗೆ ಅವರು ಇಲ್ಲಿ ತನಕ ತುಂಬಾ 15,000 ಮುಟ್ಟ ಹಾಕಿದ್ದಾರೆ. ಹಣ ಹಾಕ್ತಾ ಇದ್ರು. ಫ್ಯಾಮಿಲಿ ಅವರು ಕೂಡ ಹಾಗೇನೆ, ಚಿಕ್ಕ ದೊಡ್ಡಪ್ಪ ಮತ್ತೆ ತುಂಬಾ ಒಂದು ಕೆಲವು ಜನ ಫ್ರೆಂಡ್ಸ್ ಗೂಗಲ್ ಪೇ ಮಾಡಿದ್ದಾರೆ. ಹಾಗೇನೆ ನಾವು ಹೋಗುವಾಗ ಕಾಪಲ್ಲಿ ಇವರನ್ನು ಮೀಟ್ ಆಗಿದೆ, ಅವ್ರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು. ನಂದು ರೀಚ್ ಮಾಡಿದಂದ್ರೆ ಅವರು ಹೋಗುವ ರೀಚ್ ಸಿಕ್ಕಿದವ್ರನಿಂದ. ಅವ್ರದ್ದೇನಂದ್ರೆ ಯೂಟ್ಯೂಬ್ ಚಾನಲ್ ಇದೆ, ತುಳುನಾಡು ಬಾವು ಅಂತ, ನೀವು ನೋಡಿರ್ಬೋದು. ಹಾಗೇನೆ ಅವರು ರೀಚ್ ಮಾಡಿದ್ರು, ಅವರು ಕೂಡ ಕಾಲ್ ಮಾಡ್ತಾ ಇದ್ರು. ಟೀಮ್ ಗ್ಯಾರೇಜ್ ಕೃಷ್ಣನ್ ಅಂತ, ಅವರು ಕೂಡ ತುಂಬಾ ಕಾಲ್ ಮಾಡ್ತಾ ಇದ್ರು. ಹಾಗೆ ತುಂಬಾ ಖುಷಿ ಆಗ್ತಿತ್ತು ಅವರು ಕಾಲ್ ಬಂದಾಗಲ್ಲ. ಎಸ್, ಇಷ್ಟು ಜನರು ತಮ್ಮ ಜರ್ನಿಯಲ್ಲಿ ತಮ್ಮ ಜೊತೆ ಇದ್ರು ಅಲ್ವಾ? ತುಂಬಾ ಜನ ಇದ್ರು. ಬ್ಯೂಟಿಫುಲ್. ಸೆಕೆಂಡ್ ಹ್ಯಾಂಡ್ ಸೈಕಲ್ ಅಂತ ಹೇಳ್ತೀರಾ, ಜೊತೆಗೆ ಗೇರ್ ಸೈಕಲ್ ಅಲ್ಲ, ಅದು ನಾರ್ಮಲ್ ಸೈಕಲ್ ಕೂಡ ಹೌದು. ಅಂಡ್ ಬಜೆಟ್ ಗಳನ್ನ ಮಿತವಾಗಿ ಬಳಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಟೆಂಟ್ ಗಳನ್ನ ಹಿಡಿದುಕೊಂಡು ಹೋಗಿದ್ದೀರಾ. ಅಂಡ್ ತಮ್ಮ ಒಂದು ಕಿಟ್ ಗಳನ್ನ ನಾವು ನೋಡಿದ್ದೇವೆ. ಇದರಲ್ಲೆಲ್ಲವೂ ಕೂಡ ಕಾಣ್ತಾ ಇರೋದು ಏನಾದ್ರೂ ಒಂದು ಮಾಡ್ಬೇಕು, ಅದಕ್ಕೋಸ್ಕರ ತಾವು ಹೊರಡಿರ್ತೀರಾ. ಅಂಡ್ ಈ ಒಂದು ಪ್ಯಾಷನ್ ಮಾತ್ರ ಅಲ್ಲ, ತಮ್ಮಲ್ಲಿ ಒಂದು ಆ ಶ್ರದ್ಧೆ ಇದೆ, ತಮ್ಮಲ್ಲಿ ಆ ಒಂದು ಪರಿಶ್ರಮ ಇದೆ, ತಮ್ಮ ನೋಡಿದಾಗ ಗೊತ್ತಾಗುತ್ತೆ. ಸೊ ಹಾಗೆ ಶುಭವಾಗ್ಲಿ ಅನ್ನುವಂಥದ್ದು ನಾವು ಹೇಳ್ತಾ ಇದ್ದೇವೆ. ಖುಷಿ ಆಯ್ತು ನಿಮ್ಮ ಜೊತೆ ಮಾತನಾಡಿ. ಅಂಡ್ ತಮ್ಮ ಒಂದು ಜರ್ನಿಯ ಬಗ್ಗೆ ತುಂಬಾ ವಿನಯತೆ ಇದೆ ತಮ್ಮಲ್ಲಿ. ಅಂಡ್ ವಾಟ್ ನೆಕ್ಸ್ಟ್, ಏನಾದ್ರು ಇನ್ನೂ ಆಸೆ ಇದೆಯಾ ಇನ್ನು ಮುಂದಕ್ಕೆ? ಇನ್ನೇನಂದ್ರೆ ಕೆಲಸ ಮಾಡಿ ಅದರ ನಂತರ ಯೂಟ್ಯೂಬ್ ಬಿಡ್ಲಿಕ್ಕೆ ಗೊತ್ತಿಲ್ಲ. ಯೂಟ್ಯೂಬ್ ಈಗ ಮೊದಲು ಒಂದು ವರ್ಷ ಇದನ್ನು ಕಂಪ್ಲೀಟ್ ಮಾಡ್ಲಿಕ್ಕಿದೆ. ನಮ್ದು ಬೆದ್ರ ಎಕ್ಸ್ಪ್ಲೋರ್ ಅಂತ ಒಂದು ಪ್ಲಾನ್ ಹಾಕಿದ್ದೀನಿ. ಕೆಲವರಿಗೆ ಸೀಕ್ರೆಟ್ ಪ್ಲೇಸ್ ಎಲ್ಲ ಗೊತ್ತಿರಲ್ಲ, ಈಗ ಅದನ್ನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡುವ ಪ್ಲಾನ್ ಇದೆ. ಅದರ ನಂತರ ಒಂದು ಪ್ಲಾನ್ ಇದೆ, ಹೋಗುವ ಅಂದರೆ ಈ ಜೈಕಿಂಗ್ ಹೋಗುವ, ಡ್ರಾಪ್ ಆ್ಯಂಡ್ ವಾಕ್ ಎಲ್ಲ ನೋಡಬೇಕು. ಅದರ ನಂತರ ಲೈಫ್ ಹೇಗೆ ತಿರುಗುತ್ತದೆ ಹಾಗೆ ಬಂತಾ ಇದ್ದೀನಿ. ದುಬೈ ಹೋಗೋ ಪ್ಲಾನ್ ಇದೆ, ದುಬೈ ಹೋಗೋದು, ಇನ್ನು ಹರ್ನ್ ಮಾಡಿ ಮನೆಯವರಿಗೆ ಬ್ಯಾಕ್ ಬೋನ್. ಇಲ್ಲಿ ತನಕ ಸಪೋರ್ಟ್ ಮಾಡಿದ್ದಾರೆ, ನಾನು ಅವ್ರಿಗೆ ನಿಲ್ಬೇಕಂತ ಒಂದು ಆಸೆ ಇದೆ. ಆರ್ಥಿಕವಾಗಿ ಸಮಸ್ಯೆ ಇದೆ. ಆರ್ಥಿಕವಾಗಿ ಏನಂದ್ರೆ ಲೋನ್ ಇದೆ ಸ್ವಲ್ಪ, ಅದರಲ್ಲಿ ಅವ್ರ ಏನ್ ಮಾಡ್ತಾ ಇದ್ದಾರೆ? ತಾಯಿ ಮನೆ ಹೌಸ್ ವೈಫ್, ತಂದೆ ಹೌಸ್ ಡ್ರೈವರ್ ಫಾರಿನ್ ಅಲ್ಲಿ. ಅವ್ರಿಗೂ ಅದೇ ಲೋನ್ ಇದೆಲ್ಲ ಇದಾಗ್ತಾ ಇದೆ, ಅವ್ರಿಗೂ ಕೂಡ ಕಷ್ಟ ಆಗ್ತಾ ಇದೆ, ಹಾಗೆ ಸ್ವಲ್ಪ ಇದಾಗ್ತಾ ಇದೆ. ಮತ್ತೆ ಫ್ಯಾಮಿಲಿಯಲ್ಲಿ ಅಣ್ಣ ಒಬ್ರು ಸ್ವಲ್ಪ ಇದರಲ್ಲಿದ್ದಾರೆ, ಅವ್ರಿಗೂ ಕೂಡ ತುಂಬ ಇದಾಗ್ತಿದೆ. ಎಲ್ಲ ದುವಾ ಮಾಡಬೇಕು ಹೇಗೆಲ್ಲ ಆಗ್ತದೆ ಹಾಗೆ.
ಓಕೆ ಓಕೆ ಎಸ್ ಸರ್ ಥ್ಯಾಂಕ್ ಯು. ಇದು ಮೊಹಮ್ಮದ್ ಆರಿಫ್ ಅವರು ನಮ್ಮ ತುಳುನಾಡಿನ ಸೂರ್ಯಚಂದ್ರ ಚಿಹ್ನೆಯನ್ನ ಲಡಾಖ್ನಲ್ಲಿ ಹಾರಿಸಿದಂತಹ ನಮ್ಮ ಮೂಡಬಿದ್ರೆಯ ಹೆಮ್ಮೆಯ ಯುವಕ, ಹೆಮ್ಮೆಯ ಸಾಧಕ ಆರಿಫ್ ಅವರ ಮಾತುಗಳು. ಎಸ್, ಕಷ್ಟ ಇದೆ, ಜೊತೆಗೆ ನನ್ನಲ್ಲಿ ಹಠ ಇದೆ, ಛಲ ಇದೆ, ಏನಾದ್ರೂ ಮಾಡಬೇಕು ಅನ್ನೋ ಕನಸಿದೆ. ಸೊ ಹಾಗಾಗಿ ನಾನು ಬರಿಯ ಸೈಕಲ್ ನಲ್ಲಿ, ಅಂದ್ರೆ ಯಾವುದೇ ರೀತಿಯ ಈಗಿನ ಮಕ್ಕಳಲ್ಲಿರುವಂತಹ ತುಂಬಾ ದೊಡ್ಡ ದೊಡ್ಡ ಮಟ್ಟದ ಶೋಕಿ ಸೈಕಲ್ಗಳಿವೆ, ಎಲ್ಲವೂ ಕೂಡ ನಾವು ನೋಡಿದ್ದೇವೆ. ಒಂದೊಂದು ಸೈಕಲ್ ತಾವಳಿದೆ 2,000 ರೂಪಾಯಿಗಳು ತಗೊಂಡಿದ್ದೀರಾ? 2,000 ತೆಗೆದು 40,000-30,000 ರೂಪಾಯಿ ಸೆಕೆಂಡ್ ಹ್ಯಾಂಡ್ ಸೈಕಲ್. ಅದು 10,000 ಇರೋ ಸೈಕಲ್ ಇಟ್ಟದಲ್ಲಿ ಇದಾಗಿ ನಮ್ಗೆ ಶಾಪಿಗೆ ಬಂದ ಅದ್ರಲ್ಲಿ ತಾವು ಹೋಗಿರುವಂತದ್ದು ಕಾಶ್ಮೀರಕ್ಕೆ. ನಾನು ಸೈಕಲ್ ಸಿಗ್ತಾ ಇರ್ಲಿಲ್ಲ. ಅದರ ಮೊದಲು ನಾನು ತುಂಬಾ ಸರ್ಚ್ ಮಾಡಿದ್ದೆ ಸೈಕಲ್ ಅಂಗಡಿ ಹೋಗಿ ಎಲ್ಲ ಸೈಕಲ್ ಸರ್ಚ್ ಮಾಡಿದೆ. ಸೈಕಲ್ ಸ್ಕೂಲ್ ಸೈಕಲ್ ಸಿಗ್ತದ ಅಂತ. ಸ್ಕೂಲ್ ಸೈಕಲ್ ಸಿಗ್ಲಿಲ್ಲ. ಮತ್ತೆ ಇವ್ರು ಕೊಟ್ಟ ನಂತರ ನಮ್ದು ಪ್ಲಾನಿಂಗ್ ಸ್ಟಾರ್ಟ್ ಆಗಿ ಹೋಗಿ. ಓಕೆ, ಯಾರು ಹೇಳಿಲ್ವಾ ಇಂಥ ಸೈಕಲ್ ಅಲ್ಲಿ ಕಾಶ್ಮೀರಕ್ಕೆ ಹೋಗಬಹುದಾ ಅಂತ ಬಂದಾಗ? ಇಲ್ಲ, ಯಾರು ಹೇಳಿಲ್ಲ, ಅದೇ ಹುಚ್ಚಿ ಅಂತ ಹೇಳಿದ ಅಷ್ಟೇ. ಸೂಪರ್ ಬ್ಯೂಟಿಫುಲ್. ಇಲ್ಲ, ನಾನು ಏನೋ ಅನ್ಕೊಂಡೆ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗ ಮೊಹಮ್ಮದ್ ಆರಿಫ್ ಅವರಿಗೆ ಏನೋ ಒಂದು ಕ್ರೇಜ್ ಇದೆ, ಹೋಗಿ ಬರ್ತಾರೆ ಅನ್ನೋದು. ಅದೇ ಈ ಹುಡುಗನಿಗೆ ಏನಾದ್ರೂ ಒಂದು ಮಾಡ್ಬೇಕು ಅನ್ನೋಂತ ಒಂದು ಹಠ ಛಲ ಇದೆ. ಇವ್ರ ಜೊತೆ ಮಾತಾಡೋದು ಗೊತ್ತಾಗುತ್ತೆ. ಅಂಡ್ ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ. ನಾರ್ಮಲ್ ಆಗಿರುವಂತ ಸೈಕಲ್ 2,000 ರೂಪಾಯಿನ ಸೈಕಲ್ ತೆಗೆದುಕೊಂಡು ಕಾಶ್ಮೀರಕ್ಕೆ ಹೋಗಿ ಬಂದಿದ್ದಾರೆ. ಜೊತೆಗೆ ಆ ಒಂದು ದುಡ್ಡನ್ನ ಮಿತವಾಗಿ ಬಳಸಿ ಅಂಡ್ ಆ ಒಂದು ಜರ್ನಿಯನ್ನ ಬ್ಯೂಟಿಫುಲ್ ಆಗಿ ಮಾಡಿರುವಂತದ್ದು. ಇತರ ನಡುವಲ್ಲಿ ಇವರು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣ್ತಾರೆ. ಸೊ ಹಾಗಾಗಿ ಇವರ ಮುಂದಿನ ಜರ್ನಿ ಕೂಡ ಶುಭವಾಗಲಿ. ಅಂಡ್ ಇಂತಹ ಒಬ್ಬ ಸಾಧಕನನ್ನು ನಮ್ಮ ಕಣ್ಣ ಮುಂದೆ ನಾವುಗಳು ಪರಿಚಯ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ತುಳುನಾಡಿನ ಫ್ಲಾಗ್ ಅನ್ನ, ನಮ್ಮ ಸೂರ್ಯಚಂದ್ರರು ಇರುವಂತಹ ಹೆಮ್ಮೆಯ ಫ್ಲಾಗ್ ಅನ್ನ ಅಲ್ಲಿ ಲಡಾಖ್ನಲ್ಲಿ ಹೋಗಿ ಹಾರಿಸಿದ್ದಾರೆ ಅಂತ ಬಂದಾಗ ಅಲ್ಲೂ ಕೂಡ ತುಳುನಾಡಿನ ಬಗ್ಗೆ ಅಪಾರವಾಗಿರುವಂತಹ ಪ್ರೇಮ ಇದೆ, ಪ್ರೀತಿ ಇದೆ, ಅಭಿಮಾನ ಇದೆ, ಗೌರವ ಇದೆ ಈ ಹುಡುಗನಲ್ಲಿ. ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ. ಮಿಸ್ಟರ್ ರೈಡರ್ ಬೆದ್ರ ಅನ್ನುವಂತಹ ಯೂಟ್ಯೂಬ್ ಚಾನೆಲ್ ಇದೆ. ಈ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಇವರ ಕೆಲಸಗಳನ್ನ ಪ್ರೋತ್ಸಾಹಿಸಿ ಅನ್ನೋದು ನಾವು ಕೇಳ್ಕೊಳ್ತಾ ಇದ್ದೇವೆ. ಜೊತೆಗೆ ಇನ್ನಷ್ಟು ಆಸೆಗಳು, ಕನಸುಗಳು ಇವೆ. ಆ ಆಸೆ ಕನಸುಗಳಿಗೆ ತಮ್ಗಳಿಂದ ಸ್ವಲ್ಪ ಉತ್ಸಾಹ ಬರಬೇಕು. ಆ ಆಸೆ ಕನಸುಗಳಿಗೆ ರೆಕ್ಕೆ ಪುಕ್ಕ ಬರ್ಬೇಕಂತಂದ್ರೆ ತಾವುಗಳು ಸಹಾಯವನ್ನ ನೀಡಬೇಕಾಗುತ್ತೆ. ಜೊತೆಗೆ ತಾವು ನೋಡ್ತಾ ಇದ್ದೀರಾ, ಈ ಒಂದು ಹುಡುಗನಲ್ಲಿ ಸಾಧಿಸುವಂತಹ ಛಲ ಇದೆ. ನಾವೆಲ್ಲರೂ ಕೂಡ ಪ್ರೋತ್ಸಾಹವನ್ನ ನೀಡಬೇಕಾಗುತ್ತೆ. ಬರೋಬ್ಬರಿ 55 ದಿನಗಳು 3,000 ಕಿಲೋಮೀಟರ್ನ ಬರಿಯ ಸೈಕಲ್ ಅಲ್ಲಿ ಪ್ರಯಾಣಿಸಿದಂತಹ ನಮ್ಮ ಮೂಡಬಿದಿರೆಯ ಯುವಕ ಮೊಹಮ್ಮದ್ ಆರಿಫ್ ಅವರು ನಮ್ಮ ಜೊತೆ ಅನೇಕ ಕರೆಗಳು ಬರ್ತಾ ಇದೆ. ಜೊತೆಗೆ ಯಾವ ದೃಶ್ಯಾವಳಿಗಳು ನಾವು ಪ್ಲೇ ಮಾಡಿದ್ವಿ, ಅಲ್ಲಿ ಹೋದಾಗ ಆಗಿರುವಂತಹ ಅನುಭವಗಳು ಎಲ್ಲವನ್ನ ಕೂಡ ಅವರು ಹಂಚಿಟ್ರು. ಇವತ್ತು ನಮ್ಮ ಕುಡ್ಲ ವಾಹಿನಿಗೆ ಬಂದಿದ್ದಾರೆ. ಒನ್ಸ್ ಅಗೇನ್ ಸರ್, ಧನ್ಯವಾದಗಳು, ಒಳ್ಳೆದಾಗಲಿ. ಥ್ಯಾಂಕ್ ಯು ನಮ್ಮ ಕುಡ್ಲ. ಥ್ಯಾಂಕ್ ಯು. ಎಸ್, ಖುಷಿ ಆಯ್ತು ಕರೆದ ನಂತರ. ಏನಾದ್ರು ಮಾತಾಡ್ಲಿಕ್ಕೆ ಕೊನೆಯದಾಗಿ ಏನಾದ್ರು ಜನರಿಗೆ ಹೇಳುವಂತದ್ದು ಏನಾದ್ರು ಇದೆಯಾ? ತಮ್ಮ ಯಾರಿಗಾದ್ರು ಏನಾದ್ರು ತಮ್ಮ ಒಂದು ಇಲ್ಲಿ ತನಕ ಸಪೋರ್ಟ್ ಮಾಡಿದವ್ರಿಗೆ ಥ್ಯಾಂಕ್ಸ್ ಎಷ್ಟೇ ಹೇಳಿದ್ರು ಸಾಕ್ತಿಲ್ಲ. ಥ್ಯಾಂಕ್ ಯು ಹೇಳ್ತಾನೆ ಇದೆ. ಹಾಗೇನೆ ಯಾರು ಹೀಗೆ ಪ್ಲಾನಿಂಗ್ ಮಾಡ್ತಾ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಏನಾದ್ರು ನಮ್ಗೆ ಹೆಲ್ಪ್ ಮಾಡಿದವ್ರನ್ನ ಕಾಂಟ್ಯಾಕ್ಟ್ ನನ್ನ ಹತ್ರ ಇದ್ದೆ. ಅವ್ರು ನಿಮ್ಗೆ ಅಲ್ಲಿ ಹೋಗಿದ ನಂತರ ಹೆಲ್ಪ್ ಮಾಡುವ ಇದಿದ್ರೆ ನಾವು ಹೆಲ್ಪ್ ಮಾಡ್ಲಿಕ್ಕೆ ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಏನಾದ್ರು ಇದ್ರೆ ನನ್ನ ಇನ್ಸ್ಟಾ ಐಡಿ ಆಗಲಿ, ನನ್ನ ನಂಬರ್ ಆಗಲಿ, ಯಾರ ಹತ್ರ ಇದ್ರೆ ತುಂಬ ಇದಾಗಿದೆ, ಅದರ ಅವ್ರ ಹತ್ರ ತೆಗೆದು ಮೆಸೇಜ್ ಮಾಡಿ ಸಪೋರ್ಟ್ ಮಾಡೋರಿಗೆ ನಾವು ಸಪೋರ್ಟ್ ಮಾಡಿ. ನಮ್ಮ ಸಪೋರ್ಟ್ ಯಾವತ್ತಿದೆ. ಎಸ್, ಥ್ಯಾಂಕ್ ಯು ಆರಿಫ್ ಅವರಿಗೆ, ಮೊಹಮ್ಮದ್ ಆರಿಫ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರು, ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.